सा ग ಕೇಳಿಸೋ ಕೊಳಲ ಧ್ವನಿಯ ಶೌರಿ ಕೇಳಿಸೋ ಕೊಳಲ ಧ್ವನಿಯ ಶೌರಿಯ ತಾಳ ಮೇಳಗಳಿಂದ ಊದುತ್ತಲೀ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಕೊಳಲ ಧ್ವನಿಯ ಶೌರಿ ಮುತ್ತು ರತ್ನದ ಕಿರೀಟವ ಧರಿಸಿ ಮುತ್ತು ರತ್ನದ ಕಿರೀಟವ ಧರಿಸಿ ಕಸ್ತೂರಿ ತಿಲಕದ ರೋತುತ್ತಲೀ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಲಲನೆಯರೊಡಗೂಡಿ ಸರಸವನಾಡುತ್ತ ಲಲನೆಯರೊಡಗೂಡಿ ಸರಸವನಾಡುತ್ತ ನಲಿದಾಡುತ್ತ ಕುಣಿದಾಡುತ್ತಲೀ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಆನಂದಕರಿಯನ್ನ ಆನಂದಿಸೆನ್ನ ಮನ ಆನಂದಕರಿಯನ್ನ ಆನಂದಿಸೆನ್ನ ಮನ ಶ್ರೀನಿವಾಸ ಹರಿ ಬೇಗ ನಂದು ನೀಲಿ ಕೇಳಿಸೋ ಕೊಳಲ ಧ್ವನಿಯ ಶೌರಿ ಕೇಳಿಸೋ ಕೊಳಲ ಧ್ವನಿಯ ಶೌರಿಯ ತಾಳ ಮೇಳಗಳಿಂದ ಊದುತ್ತಲೀ ಕೇಳಿಸೋ ಕೊಳಲ ಧ್ವನಿಯ ಕೊಳಲ ಧ್ವನಿಯ ಕೊಳಲ ಧ್ವನಿಯ ಶೌರಿಯ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ನಾ ತುಮಿ ನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ನಾ ತುಮಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ ರಾಮ ಮಣ ರಾಜ
ಶಮಣ ಸರ್ವೇಶ ಮಣ ಈಶಮಣ ಜಗದೀಶ ಮಣ ಸರ್ವೇ ಮಣ ಸರ್ವೇಶ ಮಣ ನಾರಾಯಣ ಹರಿಮಣ ತುಮಿ ಗೋವಿಂದ ರಮಣ ತುಮಿ ನಾರಾಯಣ ಹರಿಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ತುಮಿ ನಾರಾಯಣ ಹರಿನಾರಾಯಣ 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 ಹರಿನಾರಾಯಣ. ಎನಗುವಾಣೆ ರಂಗ ನಿನಗುವಾಣೆ ರಂಗ ಎನಗುವಾಣೆ ರಂಗ ಆಣೆ ಇಬ್ಬರಿಗೂ ಭಕ್ತರಾಣೆ ನಿನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಎನಗುವಾಣೆ ರಂಗ ನಿನಗುವಾಣೆ ರಂಗ ಎನಗುವಾಣೆ ರಂಗ ನಿನಗುವಾಣೆ ರಂಗ.
ಶ್ರೇಯಸ್ ಕಾಮ್ ದಿನದ ನಿಮ್ಮ ಕಾರ್ಯಕ್ರಮ ಶುರು ಮಾಡಬೇಕು. ನಾನು ಹರಿಕತೆ ಮಾಡಿ ನಿಮ್ಮ ಹರಿಕತೆಗೆ ಅಡ್ಡಿ ಬರೋದಿಲ್ಲ. ಯಾಕಂದರೆ ನನ್ನ ಹರಿಕತೆ ಇಲ್ಲಿದ್ದವರು ದಿನ ಕೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹರಿಕತೆ ಕೇಳಲಿ ಅಂಥೇಳಿ ನೀವು ಇವತ್ತು ಹರಿಕತೆಯನ್ನು ಮುಂದುವರಿಸಿ. ಅದಾದಮೇಲೆ ಒಂದು ನಿಮಗೆ ನಮ್ಮ ಸಮಾಜದ ಕಡೆಯಿಂದ ಒಂದು ಗೌರವ. ನೀವು ಬಂದಿದ್ದಕ್ಕೆ ಈಗ ಶುರು ಮಾಡಿ. ಇವತ್ತಿನ ಹಾರ್ಮೋನಿಯಮಲ್ಲಿ ಶ್ರೀಯುತ ಶ್ರೀನಿವಾಸ್ ಮೂರ್ತಿಯವರಿದ್ದಾರೆ, ಬೆಂಗಳೂರಿನವರೇ. ಹಾಗೆಯೇ ನಿನ್ನೆ ಹಾರ್ಮೋನಿಯಂ ನುಡಿಸಿದಂಥ ಪ್ರಕಾಶ್ ಕಟೀಲ್ ಅವರು ಇವತ್ತು ತಬ್ಲಾದಲ್ಲಿದ್ದಾರೆ. ಅವರಿಗೂ ಸುಸ್ವಾಗತ. परमगुरुभ्यो नमः। श्री राघवेन्द्राय नमः। गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। जन्माद्यस्य तोन्मयादितरतश्चाद्य विष्णुस्वराट्टेने ब्रह्महृदायादिकवये मुह्यन्ति यत्सूरयः तेजो वारिमृदां यथा विनिमयो यत्र त्रितर्को मृष ध्वाम्ना स्वेन सदा निरस्तकुहकं सत्यं परं धीमहि। मन्मनोभीष्टवरदं
सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं योऽन्तःप्रविश्य मम वाचमिमां प्रसुप्तां सञ्चेतयत्य किल शक्तिधरस्वधाम्ना अन्मयाश्च हस्तचरणश्रवणत्वगादीन् प्राणन्नमो भगवते पुरुषाय तुभ्यं कृष्णाय वासुदेवाय देवकीनन्दनाय च वसुदेवकुमाराय गोविन्दाय नमो नमः। नमस्ते शारदादेवी काश्मीरपुरवासिनी त्वामहं प्रार्थये नित्यविद्यादानं च देहि मे। बालाय नीलवपुषे नवकिङ्किणीकजालाभिरामचगणाय दिगम्बराय शार्दूलदिव्यनखभूषणभूषिताय नन्दात्मजाय नवनीतमुषे नमस्ते। अम्बतनय हे रंभ अम्बतनय हे रंभ करुणांबुदे तव चरणके यरगुवे अम्बतनय हे रंभ करुणांबुदे तव चरणके यरगुवे अम्बतनय हे रंभ। हे रंभ दशनमोदक पाशाकुशपाणि असमचारुदेश कुसुमनाभरपुत्र दशनमोदक पाशाकुशपाणि असमचारुदेश कुसुमनाभरपुत्र वृन्दारक वृन्द वन्दित चरणा वृन्दारक वृन्द वन्दित चरणारव्यातयुगल दयज्ञाद ನೋಡ್ಯಾನ ಅಂಬತನಯ ಹೇ ರಂಭ ಅಂಬತನಯ ಹೇ ರಂಭ। यूतपवदन प्रद्योत सन्निभ जगन्नाथ विठ्ठल संस्कृतिवेशय यूतपवदन प्रद्योत सन्निभ जगन्नाथ विठ्ठल संप्रीतिवेशय यूतपवदन प्रद्योत सन्निभ जगन्नाथ विठ्ठलन संप्रीति विषय जगन्नाथ विठ्ठलन संप्रीति विषय
ಹೇರಂಬ ಅಂಬತನಯ ಹೇರಂಬ ಕರುಣಾಂಬುದೆ ತವ ಚರಣಕ್ಕೆ ಗೆರಗುವೆ ಅಂಬತನಯ ಹೇರಂಬ 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 विघ्नेश्वर महाराज के जय लक्ष्मी रमण गोविंद गोविंद ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ ಎಳ್ಳು ಕುನೆಯೋ ಮುಳ್ಳು ಮೊನೆಯೋ ಮುಳ್ಳು ಬಿಡದೆ ಒಳಗೆ ಹೊರಗೆ ಎಳ್ಳು ಕುನೆಯೋ ಮುಳ್ಳು ಮೊನೆಯೋ ಮುಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಕಾವಿನಲ್ಲೂ ಲಕ್ಷ್ಮೀ ವಲ್ಲಭನಿದ್ದಾನೆ ಎಲ್ಲ ಕಾವಿನಲ್ಲೂ ಲಕ್ಷ್ಮೀ ವಲ್ಲಭನಿದ್ದಾನೆ ತ್ಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ ಹಿಂದೆ ನಿನ್ನ ಸಲಹೆದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ ಹಿಂದೆ ನಿನ್ನ ಸಲಹೆದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ ಅಂದಿಲ್ದಿಲ್ದಿಗೂ ನಮ್ಮ ಲಕ್ಷ್ಮೀನಲ್ಲನಿದ್ದಾನೆ ಅಂದಿಲ್ದಿಲ್ದಿಗೂ ನಮ್ಮ ಲಕ್ಷ್ಮೀನಲ್ಲನಿದ್ದಾನೆ ತ್ಯಾಗೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ ನಿನ್ನ ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ ನಿನ್ನ ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಮಾತನ್ನ ಅರ್ಜುನನನ್ನ ಪ್ರತಿನಿಧಿಯಾಗಿಟ್ಟುಕೊಂಡು ನಮಗೆ ಹೇಳಿರುವಂಥದ್ದು. ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ ಭಗವದ್ಗೀತೆ, ಅವ ನಮ್ಮ ಪ್ರತಿನಿಧಿ. ಕೃಷ್ಣನು ದೇವ, ಅರ್ಜುನ ಜೀವ. ನಾವು ಅರ್ಜುನರ ಹಾಗೆ ನಿಂತುಕೊಂಡು ಆ ಭಗವದ್ಗೀತೆಯನ್ನು ಆಲಿಸಬೇಕು ಅಂತ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ್ರೆ, ನೀನು ಯಾಕೆ ಚಿಂತೆ ಮಾಡ್ತಾ ಇದ್ದಿ? ಸರ್ವವ್ಯಾಪಕನಾಗಿರ್ತಕ್ಕಂತಹ ಭಗವಂತ ಅವನನ್ನ ಅನವರತವೂ ಕೂಡ ಸಂತತವಾಗಿ ಆ ಅನಂತನನ್ನ ಚಿಂತನೆ ಮಾಡುತ್ತಾ ಇದ್ದರೆ ಆಗ ಅವ ನಿನ್ನ ಯೋಗಕ್ಷೇಮವನ್ನ ನೋಡಿಕೊಳ್ತಾನೆ. ಆದರೆ ಅನನ್ಯಾಶ್ಚಿಂತಯಂತೋ ಮಾಂ ಅಂತ ಹೇಳುವಂಥದ್ದನ್ನು ನಾವು ಬಿಡ್ತೇವೆ. ದೇವರು ಹೇಳಿದ್ದಾನೆ ಯೋಗಕ್ಷೇಮ ನೋಡಿಕೊಳ್ತಾನೆ ಅಂತ. ಯೋಗಕ್ಷೇಮಂ ವಹಾಮ್ಯಹಂ ಅದು ಹೇಳಿದ್ದು ಜನ ಬೇರೆ. ಅನನ್ಯಾಶ್ಚಿಂತಯಂತೋ ಮಾಮ ಅಂತ ಹಿಂದುಗಡೆಯಿಂದ ಇರ್ತದೆ. ನೀನು ನಿತ್ಯ ನಿರಂತರವಾಗಿ ಚಿಂತನ ಮಂಥನಗಳಿಗೆ ನನ್ನನ್ನು ವಿಷಯವಾಗಿರಿಸಿಕೊಂಡರೆ ಆಗ ನಿನ್ನನ್ನು ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿಕೊಂಡಿರುವಂಥದ್ದು. ಆದ್ದರಿಂದ ಏನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೋ ಅಥವಾ ಯಾವ 18 ಪುರಾಣಗಳನ್ನು ವಿಂಗಡಿಸಿ ವ್ಯಾಸರು ಬರೆದಿದ್ದಾರೋ ಅದರೆಲ್ಲರಲ್ಲಿ ಹೇಳಿರುವಂತಹ ಸಾರವನ್ನೆಲ್ಲ ನಮಗೆ ತಿಳಿಯುವಂತಹ ರೀತಿಯಲ್ಲಿ ಹಾಡುಗಳನ್ನಾಗಿ ಮಾಡಿ ಹಾಕಿದ್ರು ಅಂತ ನಿನ್ನೆನೆ ನಾನು ಹೇಳಿದ್ದೆ. ಆದ್ದರಿಂದ ಆ ಭಗವಂತನ ಚಿಂತನೆಯನ್ನು ನಾವು ಮಾಡಬೇಕು, ಅನನ್ಯವಾಗಿ ಮಾಡಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಮಾಡಬೇಕು. ಯಾರು ಲಜ್ಜೆಯನ್ನು ಬಿಟ್ಟು ಗೆಜ್ಜೆಯನ್ನು ಕಟ್ಟಿ ತಾಳ ತಂಬೂರಿಯನ್ನು ಹಿಡಿದು ನನ್ನ ಸ್ಮರಣೆಯನ್ನು ಮಾಡುತ್ತಾರೋ ಅಲ್ಲೆಲ್ಲ ನಾನಿದ್ದುಕೊಂಡು ಅವರನ್ನು ಸಂರಕ್ಷಣೆ ಮಾಡುತ್ತೇನೆ ಅಂತ ಭಗವಂತ ಹೇಳಿರುವಂತಹ ವಾಣಿ. ಭಗವಂತ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ ಅಂತ ಹೇಳಿ ಆಗಿದೆ. ನೋಡಿಕೊಳ್ತಾನೆ. ಹಾಗಾದರೆ ಹೇಗೆ ನೋಡಿಕೊಳ್ಳುವುದು? ಚೆನ್ನಾಗಿದ್ದೀರೋ? ಕಾಪಿ ಗೀಪಿ ಎಲ್ಲ ಆಯ್ತಾ?
ಹೀಗೆ ಕೇಳ್ತಾನೋ ಭಗವಂತ ಅಂತ ಹೇಳಿದ್ರೆ ಹಾಗೆ ಕೇಳೋದಿಲ್ಲ. ಅವನ ಯೋಗಕ್ಷೇಮ ನೋಡಿಕೊಳ್ಳುವಿಕೆ ಹೇಗಿದೆ ಅಂತ ಹೇಳುವ ಮೊದಲು ಯೋಗಕ್ಷೇಮ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತದೆ. ಅಲಭ್ಯವಾದಂತಹ ಲಾಭ ಆಗುವಂಥದ್ದು ಯೋಗ ಅಂತ ಆದರೆ ನಮಗೆ ಸಿಕ್ಕಿರ್ತಕ್ಕಂತಹ ಯೋಗ ಕಡೆಯವರೆಗೂ ಕೂಡ ನಮ್ಮ ಜೊತೆ ಇರಬೇಕು, ಅದು ಕ್ಷೇಮ ಅಂತ ಅರ್ಥ. ನೋಡಿ, ಸುಂದರವಾದಂತಹ ಒಂದು ಉದಾಹರಣೆಯ ಮೂಲಕ ದಾಸರು ವಿಶ್ಲೇಷಣೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸತ್ತಿರುವಂತಹ ವಿಚಾರ ಗೊತ್ತಿದೆ ನಮಗೆಲ್ಲರಿಗೂ ಕೂಡ. ಅನೇಕ ಕೌರವ ವೀರರೆಲ್ಲರೂ ಸೇರಿಕೊಂಡು ಅವನ ಹತ್ಯೆಯನ್ನು ಮಾಡಿದ್ರು. ಅದರಲ್ಲಿ ಮುಖ್ಯನಾದಂಥವ ಜಯದ್ರಥ. ಈ ವಿಚಾರ ತಿಳಿದಿರತಕ್ಕಂತಹ ಅರ್ಜುನ ಇವತ್ತು ಸಂಜೆ ಸೂರ್ಯಾಸ್ತದ ಒಳಗೆ ನನ್ನ ಮಗನ ಸಾವಿಗೆ ಕಾರಣನಾಗಿರ್ತಕ್ಕಂತಹ ಜಯದ್ರಥನ ವಧೆಯನ್ನು ಮಾಡ್ತೇನೆ ಅಂತ ಹೇಳಿ ಒಂದು ಆಜ್ಞೆಯನ್ನ, ಶಪಥವನ್ನ ಹಾಕಿ ಬಿಡ್ತಾನೆ. ಇದನ್ನ ಕೇಳಿದಂತಹ ಜಯದ್ರಥ ಸೈಂಧವ ಅಡಗಿ ಕೂತ್ಕೊಳ್ತಾನೆ. ಎಲ್ಲಿ ಹುಡುಕಿದ್ರು ಕೂಡ ಅವ ಸಿಕ್ಕುವುದಿಲ್ಲ. ಆ ಸಂದರ್ಭದಲ್ಲಿ ಇನ್ನೇನು ಸೂರ್ಯಾಸ್ತ ಆಗುತ್ತಾ ಇದೆ. ಸೂರ್ಯಾಸ್ತ ಆದ ಮೇಲೆ ಅವ ತಲೆ ಕಡಿಯುವುದಿಲ್ಲ. ಒಂದು ವೇಳೆ ತಲೆಯನ್ನು ಕಡಿಯದೇ ಇದ್ರೆ ತಾನು ಬೆಂಕಿಗೆ ಬಿದ್ದು ಸಾಯ್ತೇನೆ ಅಂತ ಕೂಡ ಹೇಳಿದ್ದಾನೆ ಅರ್ಜುನ. ಅವ ಸಾಯಿಲಿ ಅಂತ ಹೊರಗೆ ಬರುವುದಿಲ್ಲ. ಈ ಸಂದರ್ಭದಲ್ಲಿ ಭಗವಂತನಿಗೆ ಮೊರೆ ಇಟ್ಟಾಗ ಭಗವಂತ ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನ ಸೂರ್ಯದೇವನಿಗೆ ಅಡ್ಡ ಇಡ್ತ. ಸಂಜೆ ಆಯಿತು, ಯಾಕೆ ಬೆಳಕು ಬೀಳಲಿಲ್ಲ. ಜಯದ್ರಥ ಅಂದುಕೊಂಡ ಸಂಜೆ ಆಯಿತು, ನಾನಿನ್ನು ಹೊರಗಡೆ ಬರಬಹುದು. ಅವ ಬಂದ, ಇವ ಕೊಂದ. ಆದರೆ ಅಲ್ಲೂ ಒಂದಿದೆ, ಜಯದ್ರಥನ ತಂದೆಯಾಗಿರ್ತಕ್ಕಂತಹ ವೃದ್ಧಕ್ಷತ್ರ ಅಂತ ಅವನ ಹೆಸರು. ಅವನ ತಂದೆ ಒಂದು ವರವನ್ನು ಪಡ್ಕೊಂಡಿದ್ದಾನೆ. ಯಾರು ನನ್ನ ಮಗನ ತಲೆಯನ್ನು ಉರುಳಿಸುತ್ತಾರೋ ಅವರು ಆ ತಲೆಯನ್ನು ಭೂಮಿಗೆ ಬೀಳುವ ಮೊದಲು, ಅದು ಭೂಮಿಯನ್ನು ಸ್ಪರ್ಶ ಆದ ಕೂಡಲೇ ತಲೆಯನ್ನು ಯಾರ ಕೆಳಗೆ ಬೀಳಿಸಿದಾರೋ ಅವರ ತಲೆ 1000 ಹೋಳಾಗಲಿ. ಅರ್ಜುನ ತಲೆ ಕಡ್ದ. ಆದರೆ ಅಲ್ಲಿಗೆ ಅವನಿಗೆ ಒಂದು ಯೋಗ ಬಂತು. ಭಗವಂತ ಅಡ್ಡ ಹಿಡ್ದ, ಆದ್ದರಿಂದ ಸುದರ್ಶನ ಚಕ್ರ ಹಿಡಿದ ಕಾರಣ ಅವನಿಗೆ ಅವನ ಕೊಲ್ಲುವ ಯೋಗ ಬಂತು ಅಂತ ಆಲೋಚನೆ ಮಾಡಿದ್ರೆ, ಬಿದ್ದರೆ ಅವನ ತಲೆ ಹೋಳಾಗ್ತದೆ ಅರ್ಜುನನದ್ದು. ಏನು ಮಾಡ್ತಾನೆ, ಕಡ್ದಿರುವಂತಹ ತಲೆ ಹೋಗಿ ಸಮುದ್ರ ತೀರದಲ್ಲಿ ಸಂಜೆಯ ಅರ್ಘ್ಯವನ್ನು ಕೊಡ್ತಿರತಕ್ಕಂತಹ ವೃದ್ಧಕ್ಷತ್ರನ ಕೈಗೆ ಆ ತಲೆ ಬೀಳುವ ಹಂಗೆ ಮಾಡ್ಬಿಡ್ತಾನೆ ಭಗವಂತ. ಇದು ಏನಪ್ಪ ಅಂತ ಹೇಳ್ಕೊಂಡು ಅವ ಕೆಳಗೆ ಹಾಕ್ತಾನೆ. ವೃದ್ಧಕ್ಷತ್ರನ ತಲೆ 1000 ಹೋಳಾಗಿ ಅವನು ಸಾಯ್ತಾನೆ. ಇದು ಕ್ಷೇಮ ಅಂತ ಹೇಳುವಂಥದ್ದು. ಆದ್ದರಿಂದ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಭಗವಂತ ಹೇಳಿದರೆ ಈ ರೀತಿ ನಮ್ಮನ್ನ ಪರಿಪಾಲಿಸ್ತಾನೆ ಅಂತ ಹೇಳುವಂತಹ ಅರ್ಥ. ಆದದ್ದರಿಂದ ಚಿಂತ್ಯಕ್ಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ. ಆದ್ದರಿಂದ ಭಗವಂತ ಹಾಗಾದ್ರೆ ಭೂಮಿಯಲ್ಲಿ ಬಂದ ಮೇಲೆ ಮಾತ್ರವೇ ಅವನು ನಮ್ಮನ್ನ ರಕ್ಷಣೆ ಮಾಡುವುದು ಅಂತ ಹೇಳಿದ್ರೆ, ಜನನಿಯ ಗರ್ಭದಲ್ಲಿ ತಲೆದಿಟ್ಟವನಾರು ಅಂತ ವಿಜಯದಾಸರು ಕೇಳ್ತಾ ಇದ್ದಾರೆ. ಜನನಾಗುವಾಗ ಈ ಧರೆಗೆ ಇಳುಹಿದ ನಾರು, ಎಲ್ಲವನ್ನ ನಾನು ಮಾಡ್ತೇನೆ ಅಂತ ಹೇಳ್ತಕ್ಕಂತಹ ಮನುಷ್ಯನಿಗೆ ಹೇಳುತ್ತಾ ಇದ್ದಾನಂತೆ, ಇಂತಹ ತಾಯಿಯ ಗರ್ಭದಲ್ಲಿ ನೀನು ಇಂಥದ್ದೇ ಜಾಗೆಯಲ್ಲಿ ಹುಟ್ಟಬೇಕು ಅಂತ ಹೇಳಿ ನಿನ್ನನ್ನು ಆ ತಾಯಿಯ ಗರ್ಭಕ್ಕೆ ತಂದಿಟ್ಟವ ಯಾರು? ಅಲ್ಲಿಂದ ನಿನ್ನನ್ನು ಹುಟ್ಟಿಸಿ ಈ ಭೂಮಿಯ ಮೇಲೆ ನಿನ್ನ ಜನನಕ್ಕೆ ಕಾರಣನಾದವ ಯಾರು ಅಂತ ಕೇಳುತ್ತಾ ಇದ್ದಾನೆ. ಜೊತೆಗೆ ಜನನದ ತರುವಾಯ ನಿನ್ನನ್ನು ಸಾಕುವಂತಹ ಪಿತ ಯಾರು? ನೀನಿರುವಾಗ ನಿನಗೆ ಇಲ್ಲಿಗೆ ಬಂದ ಮೇಲೆ ಏನಾಗಿದೆ ಅಂತ ಗೊತ್ತಿದೆ. ನೀನು ಬರುವಂತಹ ಮೊದಲೇ ಏನಾಗಿದೆ, ಬಂದ ಮೇಲೆ ಏನಾಗಿದೆ ಅಂತ ನಿನಗೆ ತಿಳಿದಿದೆ. ಇಲ್ಲಿಂದ ಹೋದ ಮೇಲೆ ಏನಾಗುತ್ತದೆ ಗೊತ್ತಿಲ್ಲ. ಆದ್ದರಿಂದ ಈ ಜೀವವು ಜಗತ್ತಿಗೆ ಬರುವಂತಹ ಮೊದಲು, ಈ ಜಗತ್ತಿನಲ್ಲಿ ಇದ್ದಾಗ, ಮತ್ತೆ ಈ ಜಗತ್ತಿನಿಂದ ಹೊರಟು ಹೋಗುವಂತಹ 3 ಕಾಲಗಳಲ್ಲಿಯೂ ಕೂಡ ನಿನ್ನನ್ನು ಸಂರಕ್ಷಣೆ ಮಾಡತಕ್ಕಂಥವ ಭಗವಂತ. ಆದ್ದರಿಂದ ಅವನನ್ನ ನೀನು ಹಾಡು, ಹೊಗಳು, ಕೊಂಡಾಡು. ಇದನ್ನೇ ಭಾಗವತ, ನಾನು ನಿನ್ನೆ ಹೇಳಿದ್ದೇನೆ, ನವವಿಧವಾದಂತಹ ಭಕ್ತಿಯನ್ನು ಕುರಿತಾಗಿ ಹೇಳಿರುವಂಥದ್ದು. ಅವನ ಕಥೆಯನ್ನು ಕೇಳು, ಎಷ್ಟಾಗ್ತದೋ ಅಷ್ಟು ಶ್ರವಣವನ್ನು ಮಾಡು. ಅಕ್ಕಪಕ್ಕದವರ ಮನೆಯವರ ಮಾತನ್ನು ಕೂಡ ಶ್ರವಣ ಮಾಡಲಿಕ್ಕಾಗುತ್ತದೆ. ಶ್ರವಣದಲ್ಲಿ ವಿಧ ಉಂಟು ಅಂತ ಹೇಳಿ ಶ್ರವಣ ಮಾಡು. ಶ್ರವಣ ಮಾಡಿದ್ದನ್ನು ಕೀರ್ತನೆ ಮಾಡು, ಕೀರ್ತನೆ ಮಾಡಿದ್ದನ್ನು ಸ್ಮರಣೆ ಮಾಡು, ಸ್ಮರಣೆ ಮಾಡಿದ್ದನ್ನು ಪಾದ ಸೇವನೆಯ ರೂಪ ಕೊಡು ಅಂತ ಹೇಳಿ ನಿನ್ನೆಯ ಕಥಾಭಾಗದಲ್ಲಿ ಯಾವ ರೀತಿ ಶ್ರೀರಾಮಚಂದ್ರನ ಆ ಪಾದುಕೆಯನ್ನು ಪೂಜೆ ಮಾಡಿ ಆ ಭಗವಂತನ
ಆಶೀರ್ವಾದವನ್ನು ಪಡೆದು ನಮಗೊಂದು ಮಾದರಿಯಾದ ಭರತ ಅಂತ ನಾವು ಹೇಳಿದ್ದೇವೆ. ಮುಂದೆ ಶ್ರವಣ ಕೀರ್ತನ ವಿಷ್ಣು ಸ್ಮರಣಂ ಪಾದ ಸೇವನ ಅರ್ಚನಂ ವಂದನಂ ದಾಸ್ಯ ಸಖ್ಯಾತ್ಮ ನಿವೇದನಂ. ಏಳನೆಯದು ದಾಸ್ಯ ಭಕ್ತಿ ಅಂತ ಹೇಳಿ ಹನುಮಂತ ಮಾಡಿರುವಂಥದ್ದು. ಹಾಗೆ ಭಗವಂತನ ಕಾಲಬುಡದಲ್ಲಿ ಇರಬೇಕು ದಾಸಾದಮ, ಅದು ಒಳ್ಳೇದಲ್ಲ. ಭಗವಂತ ಹೇಳಿದ ಒಬ್ಬ ದಾಸ ಅಂತ ಇದ್ದರೆ ಅವ ಕಾಲಬುಡದಲ್ಲಿ ಇರಬೇಕಾಗ್ತದೆ ಯಾವಾಗಲೂ ಕೂಡ. ಇನ್ನೊಂದು ವಿಶೇಷವಾದಂಥ ಭಕ್ತಿ, ನಮಗೆ ಪುರ್ಸೋತಿಲ್ಲ ಸ್ವಾಮಿ, ಪ್ರಪಂಚದಲ್ಲಿ ದೇವರ ಹತ್ರನೇ ಕೂತ್ಕೊಂಡಿರ್ಲಿಕ್ಕೆ ಆಗ್ತದೋ ಹೇಳಿ? ಹೆಂಡತಿ ಮಕ್ಕಳನ್ನು ಸಾಕಬೇಕಲ್ಲ, ಎಷ್ಟೊಂದು ಕೆಲಸ ಇದೆ, ಕಾರ್ಯ ಇದೆ. ಈಗ ಹೆಣ್ಣುಮಕ್ಕಳಿಗೂ ಕೂಡ ಕೆಲಸ ಇಲ್ಲ, ಅವರಿಗೆ ಡಬಲ್ ವರ್ಕ್ ಇದೆ. ಯಾಕೆಂತ ಹೇಳಿದ್ರೆ ಮನೆಯ ಒಳಗೂ ದುಡಿಬೇಕು, ಹೊರಗೂ ದುಡಿಬೇಕು ಅಂತ ಹೇಳಿ. ಹಾಗಿರುವಾಗ ಅಯ್ಯೋ ದಾಸತ್ವ ಎಲ್ಲ ನಮಗೆ ಹೇಳಿಸಿದ್ದಲ್ಲ ಅಂತ ಹೇಳಿದ್ರೆ ಮುಂದೆ ಇನ್ನೂ ಒಂದು ಸುಖವಾಗಿ ಹೇಳ್ತಾ ಇದ್ದಾರಂತೆ ದಾಸರು. ಸಖ್ಯ ಭಕ್ತಿ, ಭಗವಂತನನ್ನ ಗೆಳೆಯ ಅಂತ ತಿಳ್ಕೊಂಡು ಬಿರು. ಯಾಕೆಂತ ಹೇಳಿದ್ರೆ ಈಗಿನ ಈ ಕಲಿಯುಗದಲ್ಲಿ, ಈ ಪ್ರಪಂಚದಲ್ಲಿ, ಈ ಸಮಯದಲ್ಲಿ ನಮಗೆ ಅಂತಹ ಒಂದು ಒಳ್ಳೆಯ ಸ್ನೇಹಿತರು ಸಿಕ್ಕುವಂಥದ್ದು ಕಷ್ಟ. ಸ್ನೇಹಿತ ಅಂತ ಹೇಳಿದ್ರೆ ಏನು? ಸುಮ್ಮನೆ ಒಂದು ಸಲ ಫೋನಲ್ಲಿ ಮಾತಾಡಲಿಕ್ಕೆ ನಮಗೆ ಬೇಕಾದವ ಆಗ ಅಲ್ಲ, ಒಂದು ಕಷ್ಟಕ್ಕೆ ಕರೆದಾಗ ಬರುವಂಥವ. ಇಬ್ಬರಿದ್ರು ನೋಡಿ, ಅಕ್ಕಪಕ್ಕದ ಅಂಗಡಿ ಮಾಡ್ಕೊಂಡು ಕೂತಿದ್ರು. ಇಲ್ಲೇ ಸುಮಾರು ಅಂಗಡಿಗಳು ಉಂಟು. ಇವ ಅವನನ್ನು ನೋಡಿ ಮಾತನಾಡೋದು, ಪಕ್ಕ ಇದ್ದಾರೆ, ರಸ್ತೆಯ ಆ ಕಡೆ ಒಂದು, ರಸ್ತೆಯ ಈ ಕಡೆ ಒಂದು, ಮಾತನಾಡೋದು ಭಾರಿ ಒಂದು ಗೆಳೆಯರು. ಎಲ್ಲ ಗೆಳೆಯರು ಹೌದು, ಸುಖ ದುಃಖ ಎಲ್ಲ ಮಾತಾಡ್ಕೊಳ್ತಾರೆ ಹೌದು. ಒಂದು ದಿವಸ ಇವನ ಅಂಗಡಿ ಬೇಗ ಮುಗೀತು. ಅವನು ಅದನ್ನು ಬಂದ್ ಮಾಡಿ 7-7:30 ಹೊತ್ತಿಗೆ ಪಕ್ಕದ ಸ್ನೇಹಿತನ ಅಂಗಡಿಗೆ ಬರ್ತಾನೆ. ಬಂದಾಗುವಾಗ ಅವನು ಅವತ್ತಿನ ಎಲ್ಲ ಲೆಕ್ಕಾಚಾರಗಳನ್ನು ನೋಡುತ್ತಾ ದುಡ್ಡನ್ನು ಎಣಿಸ್ತಾ ಕೂತಿದ್ದ ಅಂಗಡಿಯಲ್ಲಿ. ಮನೆಗೆ ಹೋದರೆ ಅದರಲ್ಲಿ ಒಂದು ಸ್ವಲ್ಪ ಪಾಲು ಹೆಂಡತಿ ತಗೊಳ್ತಾಳೆ. ಅದಕ್ಕೆ ಇಲ್ಲೇ ಒಂಚೂರು ಮಾಡ್ಕೊಂಡು ಹೋಗ್ಬಿಡೋಣ ಅಂದರೆ ಗೆಳೆಯ ಬಂದು ಕೂರ್ಬೇಕಾ? ನೀ ಹೋಗು ಅಂತ ಹೇಳುವಂಗಿಲ್ಲ, ದುಡ್ಡನ್ನು ತೆಗೆದು ಒಳಗೂ ಇಡುವಂಗಿಲ್ಲ, ತಪ್ಪು ತಿಳ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ ಅಂತ ಹೇಳುವಾಗ ಕರೆಂಟು ಹೋಯ್ತು. ಈಗ ಯಾವಾಗ ಕರೆಂಟ್ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ, ಕರೆಂಟ್ ಹೋಗ್ತಾನೆ ಇರ್ತದೆ. ಹೋದಾಗ ಎದುರು ಪೂರ್ತಿ ದುಡ್ಡು ಹಾಕಿ ಇಟ್ಟಿದ್ದಾನೆ. ಎಂತ ಮಾಡು? ನಂಬಿಕೆ ಇಲ್ಲ. ಅವನ ಕೈ ಹಿಡಿದು ಹೇಳಿದಂತೆ, ಗೆಳೆಯ ಆಹಾ ಆಹಾ, ಎಷ್ಟು ವರ್ಷದಿಂದ ನಾನು ಮತ್ತೆ ನೀನು ಈ ಬಸವನ ಗುಡಿಯ ಈ ರೋಡಿನಲ್ಲಿ ಆ ಕಡೆ ಈ ಕಡೆ ಅಂಗಡಿ ಇಟ್ಕೊಂಡು ಕೂತಿದ್ದೇವೆ. ಒಂದಿನೂ ಕೂಡ ನಿನ್ನ ಊಟಕ್ಕೆ ನಾನು ಕರೆದದ್ದಿಲ್ಲ. ನೀನಿವತ್ತು ಬರಲೇಬೇಕು ನೋಡು. ನಾನು ನನ್ನ ಹೆಂಡತಿಗೆ ಹೇಳ್ತೇನೆ, ನಾನು ನಿನಗೆ ಒಂದು ಊಟ ಹಾಕದೆ ನನಗೆ ವಿಧಿ ಇಲ್ಲ, ನನ್ನ ಮನಸ್ಸಿಗೆ ಬೇಸರ ಆಗ್ತದೆ. ಹೇಳಿದ್ದು ಎಲ್ಲಿವರೆಗೆ ಒತ್ತಾಯ ಮಾಡಿದ್ದಂತ ಹೇಳಿದ್ರೆ ಕರೆಂಟ್ ಬರುವವರೆಗೆ. ಕರೆಂಟ್ ಬಂದ ಕೂಡಲೇ ಹೇಳ್ತಾನಂತೆ, ನೋಡಪ್ಪ ಹೇಳಿದ್ದೇನೆ ನಾನು, ನೀನು ಬರ್ತೀಯೋ ಬಿಡ್ತೀಯೋ ನಿನಗೆ ಬಿಟ್ಟಿರುವಂತಹ ವಿಚಾರ ಅಂತ. ಇಂತಹ ಗೆಳೆತನ ನಮ್ಮಲ್ಲಿ ಇರುವಂಥದ್ದು. ಆದದ್ದರಿಂದ ನಿಜವಾದ ಗೆಳೆತನ ಅಂತ ಹೇಳಿದರೆ ರಕ್ತ ಸಂಬಂಧ ಇಲ್ಲದೆಯೇ ಜೀವಕ್ಕೆ ಜೀವ ಕೊಡಬೇಕು. ಅಂತಹ ಗೆಳೆತನ ಈಗ ಕಾಣಲಿಕ್ಕೆ ಸಾಧ್ಯ ಉಂಟು? ಪುರಾಣದಲ್ಲಿ ಉಂಟು ಬೇಕಾದಷ್ಟು. ಈಗಿನ ಕಾಲದಲ್ಲಿ ಕಷ್ಟ ಸಾಧ್ಯ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಆದದ್ದರಿಂದ ಅಷ್ಟೆಲ್ಲ ಕಷ್ಟದಲ್ಲಿ ನೀನು ಗೆಳೆಯರನ್ನು ಹುಡುಕಿಕೊಂಡು ಹೋಗುವುದು ಬೇಡ. ಆದದ್ದರಿಂದ ಸಖ್ಯ ಮಾಡೋ ಭಗವಂತನದು. ಸಖ್ಯ ಮಾಡ್ಲಿಕ್ಕೆ ಸಾಧ್ಯವೇ ಅಂತ ಹೇಳಿ ಪ್ರಶ್ನೆ ಬರ್ತದೆ. ಆಗ ನಮಗೆ ಭಗವಂತನ ಸ್ನೇಹ ಮಾಡ್ಲಿಕ್ಕೆ ಆಗ್ತದೋ ಅಂತ ಹೇಳಿದ್ರೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ. ದ್ವಾಸುಪರ್ಣ ಸಯುಜಾ ಸಖಾಯ. ಹಿಂದೆ ನಮ್ಮ ಪುರಾಣದಲ್ಲಿ ಹೇಳಿರುವಂಥದ್ದು, ಒಂದು ಮರದ ಗೆಲ್ಲಿನಲ್ಲಿ 2 ಹಕ್ಕಿಗಳು ಕೂತಿದ್ದಾವೆ. ಯಾವ 2 ಹಕ್ಕಿಗಳು ಕೂಡ ಪರಸ್ಪರ ಗೆಳೆಯರಾಗಿದ್ದಾವೆ. ಒಂದು ಜೀವ, ಇನ್ನೊಂದು ದೇವ ಅಂತ ಅರ್ಥ. ಯಾರು ಶರೀರವೆಂಬಂತಹ ಈ ತಾನು ಇರತಕ್ಕಂತಹ ಮರದ ಫಲವನ್ನೇ ಉಣ್ಣುತ್ತಾ ಉಂಟೋ ಆ ಹಕ್ಕಿಯು ಬಡವಾಗಿದೆ. ಈ ತಿನ್ನುತ್ತಿರುವಂತಹ ಹಕ್ಕಿಯನ್ನು ನೋಡ್ತಾ ಉಂಟಲ್ಲ ಗೆಳೆಯ ಹಕ್ಕಿ, ಅದು ದಷ್ಟಪುಷ್ಟವಾಗಿದೆ ಅಂತ. ಇದೆ ಎಂತ ಅರ್ಥ ಅಂತ ಹೇಳಿದ್ರೆ, ಪ್ರಾರಬ್ಧ ಕರ್ಮ ಎನ್ನತಕ್ಕಂತಹ ಫಲವನ್ನ ಈ ಶರೀರದಲ್ಲಿ ಇದ್ದುಕೊಂಡು ಭೋಗಿಸುತ್ತಾ ಕೃಶವಾಗುತ್ತಿರುವವ ಜೀವಾತ್ಮ, ಅವನನ್ನು ನೋಡುತ್ತಾ ಅವನ ಜೊತೆಯಲ್ಲೇ ಇರತಕ್ಕಂಥವ ಪರಮಾತ್ಮ, ಅವನಿಗೆ ಯಾವುದೇ ರೀತಿಯ ಕರ್ಮಗಳಿಲ್ಲ. ಅವ ನಮಗೆ ನಿಯಮ ಕೊಡ್ಲಿಕ್ಕೋಸ್ಕರವಾಗಿ ಹೀಗೆ ಮನುಷ್ಯನಾದವ ಹುಟ್ಟಬೇಕು ಅಂತ ಹೇಳಿ ತಾನು ಮಾನವಾವತಾರಿಯಾಗಿ ಬಂದು ಕರ್ಮಗಳನ್ನು ತನ್ನ ಮೇಲೆ ಎಳೆದುಕೊಂಡು ಅವ ಹೇಗೆ ಕಷ್ಟಪಡ್ತಾನೆ ಅಂತ ನಾವು ನಿನ್ನೆ ನೋಡಿದ್ದೇವಲ್ಲ. ಆದ್ದರಿಂದ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ ಇದೆಲ್ಲ ಇರುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ನಮ್ಮಂತಹ ಮಾನವರಿಗೆ. ಆದದ್ದರಿಂದ ನಾವು ಏನು ಜೀವಾತ್ಮರಿದ್ದೇವೋ ಇದನ್ನೆಲ್ಲ ಅನುಭವಿಸಬೇಕು. ಆದದ್ದರಿಂದ ಆ ಭಗವಂತನನ್ನು ಸಖ ಅಂತ ತಿಳಿದು ಬಿಡು. ಎಂತಹ ಸಖ ಅಂತ ಹೇಳಿದ್ರೆ
ಅದು ಸಮಾನತೆಯ ಸಖ್ಯ ಅಲ್ಲ, ಅದು ಅವಲಂಬನೆಯ ಸಖ್ಯ ಅಂತ ಹೇಳಿ. ಸಮಾನತೆಯ ಸಖ್ಯ ಅಂತ ಹೇಳಿದ್ರೆ ನಮಗೆ ಸಮಾನವಾಗಿರುವಂಥವರದ್ದು ದುಡ್ಡಿನಲ್ಲೋ ವಯಸ್ಸಿನಲ್ಲೋ ಆ ಥರ ಮಾಡುವಂಥದ್ದು. ಭಗವಂತ ನಮಗೆ ಸಮಾನ ಅಲ್ಲ, ಅವ ಎಷ್ಟು ಮೇಲ್ಮಟ್ಟದಲ್ಲಿದ್ದಾನೆ. ಹಾಗಾದರೆ ಅವನನ್ನು ಸಖ್ಯ ಮಾಡುವುದು ಹೇಗೆ ಅಂತ ಹೇಳಿದ್ರೆ ಅದು ಅವಲಂಬನೆಯ ಸಖ್ಯ. ಸುಲಭವಾಗಿ ಹೇಳಬೇಕು ಅಂತ ಇದ್ರೆ, ಈಗ ಒಬ್ಬ ರಾಜ ಸಿಂಹಾಸನದಲ್ಲಿ ಕುಳಿತುಕೊಂಡಿರ್ತಾನೆ. ಕೆಳಗಡೆ ಅವನ ಸಹಪಾಠಿ, ಅವ ಒಂದು ಸಣ್ಣ ಉದ್ಯೋಗದಲ್ಲೇ ಇರಬಹುದು. ಅವನನ್ನು ನೋಡಿದ ಕ್ಷಣವೇ, ಆಹಾ ಮಿತ್ರ ಬಂದೆಯ, ಬಾಬಾ ನನ್ನ ಜೊತೆ ಕೂತುಕೋ ಅಂತ ಹೇಳಿ ಸಿಂಹಾಸನಕ್ಕೆ ರಾಜನೇ ಕರೆದು ಕೂತುಕೊಳ್ಳಿಸಿ ಅವನ ಮೇಲೆ ಹೆಗಲಿಗೆ ಕೈ ಹಾಕಿ ಕೂತುಕೊಳ್ಳುವಂಥದ್ದು ಬೇರೆ. ಶೇ ಇವ ನನ್ನೊಟ್ಟಿಗೆ ಓದಿದ್ದು ಅಂತ ಹೇಳಿ ಕೆಳಗೆ ಇದ್ದವ ನೇರ ಹೋಗಿ ಏನು ಮರೆಯ ಹೇಗಿದ್ದಿ ಅಂತ ಹೇಳಿ ಅವನ ಬೆನ್ನು ತಟ್ಟಿ ಹೋಗಿ ಅವನ ಸಿಂಹಾಸನದಲ್ಲಿ ಕುಳಿತುಕೊಂಡ್ರೆ ಅದಕ್ಕೇನು ಹೇಳ್ತಾರೆ? ಉದ್ಧಟತನ ಅಂತ ಹೇಳ್ತಾರೆ. ಆದ್ದರಿಂದ ಈ ರೀತಿ ಭಗವಂತನ ಜೊತೆ ಅವ ಭಗವಂತನನ್ನ ನಾನು ಗೆಳೆಯ ಅಂತ ಹೇಳಿ ತಿಳ್ಕೊಂಡಾಗ ಅವ ಬಂದು ಬಾರಪ್ಪ ಬಾ ನನ್ನ ಜೊತೆಯಲ್ಲಿ ಕೂತ್ಕೋ ಅಂತ ಹೇಳ್ತಾನಂತೆ. ನೋಡಿ, ಒಂದು 1ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಮಗು, ಅದಕ್ಕೆ ಕಲಿಸುತ್ತಿರುವಂತಹ ಅಧ್ಯಾಪಕರು ಎಲ್ಲಿ ಕೂತಿರ್ತಾರೆ? ಮಗುವಿನ ಹತ್ತಿರವೇ ಕೂತ್ಕೊಂಡು ಅವರ ಕೈ ಹಿಡಿದು ಅ ಆ ಇ ಈ ಓ ABCD ಬರೆಸ್ತಾ ಇರ್ತಾರೆ. ಆಗ ಆ ಮಗು ಕೇಳ್ತದೆ, ಅಲ್ಲ ನಾವೆಲ್ಲರೂ ಕೂಡ ಚಿಕ್ಕವರಿದ್ದೇವಲ್ಲ, ನೀವೊಬ್ಬರೇ ದೊಡ್ಡವರು ಇರುವುದು ಇಲ್ಲಿ, ಆದ್ದರಿಂದ ನೀವು ನಮ್ಮ ಕ್ಲಾಸೆಯಾ? ನೀವು ಯಾವ ಕ್ಲಾಸು? ಅದಕ್ಕೆ ಅವರು ಹೇಳ್ತಾರಂತೆ, ನಾನು ನಿನ್ನ ಕ್ಲಾಸೇ ಅಂತ. ಯಾಕೆ? ಅವ ದೊಡ್ಡವ, ಅಧ್ಯಾಪಕರಿಗೆ ಗೊತ್ತಿದೆ ಅವರ ಒಂದು ಯಾವ ಸ್ಥಿತಿಯಲ್ಲಿ ಅವರಿದ್ದಾರೆ, ಎಷ್ಟು ಕಲ್ತಿದ್ದಾರೆ ಅಂತ. ಆದರೆ ಒಂದು ಮಗುವಿನ ಹತ್ತಿರ ವ್ಯವಹಾರ ಮಾಡುವಾಗ, ಹೌದಪ್ಪ ನಾನು ನಿನ್ನ ಕ್ಲಾಸೆ, ನೋಡು ನಿನ್ನ ಹಾಗೆ ಬರಿತಾ ಇದ್ದೇನೆ ಅಂತ ಹೇಳ್ತಾರಲ್ಲ, ಭಗವಂತ ಆ ರೀತಿ ನಮ್ಮ ಜೊತೆ ವರ್ತನೆ ಮಾಡುತ್ತಾನೆ. ಆದದ್ದರಿಂದ ಹಿಂದೆ ನಿನ್ನ ಸಲಹೆಗರ್ಯಾರೋ, ಮುಂದೆ ನಿನ್ನ ಸಲಹುವರ್ಯಾರೋ, ಆದಿಲ್ದಿಲ್ದಿಗೂ ನಮ್ಮ ಲಕ್ಷ್ಮೀಕಾಂತನಿದ್ದಾನೆ, ಆದಿಲ್ದಿಲ್ದಿಗೂ ನಮ್ಮ ಲಕ್ಷ್ಮೀಕಾಂತನಿದ್ದಾನೆ ಜೊತೆಯಾಗಿ. ಆದದ್ದರಿಂದ ಯಾವುದೇ ರೀತಿಯ ಚಿಂತೆಯನ್ನ ನೀನು ಮಾಡಿಕೊಳ್ಳಬೇಡ, ಆ ಭಗವಂತನನ್ನ ಗೆಳೆಯ ಅಂತ ಹೇಳಿ ತಿಳಿದುಕೊಂಡು ಬಿಡು. ನಿನ್ನಲ್ಲಿರತಕ್ಕಂತಹ ಕಷ್ಟ ಎಲ್ಲ ಕೂಡ ಅವನು ಪರಿಹಾರ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಇಡೀ ಜಗತ್ತಿನ ತಂದೆ, ಇಡೀ ಜಗತ್ತಿನ ತಾಯಿ, ಇಡೀ ಜಗತ್ತಿನ ಬಂಧು, ಇಡೀ ಜಗತ್ತಿನ ಬಳಗ, ಇಡೀ ಜಗತ್ತಿನ ಗೆಳೆಯವ, ಸಖವ ಅಂತ ಹೇಳ್ತಾ ಇದ್ದಾರೆ. ಆದದ್ದರಿಂದ ಎಲ್ಲಿ ಎಲ್ಲಿ ನಮಗೆ ದೇವರ ಕುರಿತಾದಂತಹ ವಿಚಾರಗಳ ಶ್ರವಣವನ್ನು ಮಾಡಲಿಕ್ಕೆ ಅನುವು ಮಾಡಿ ಕೊಡ್ತಾನೋ ಭಗವಂತ. ಯಾಕಂತ ಹೇಳಿದ್ರೆ ಶಾಸ್ತ್ರ ಕೇಳಲಿಕ್ಕೆ ಕೂಡ ಭಗವಂತನ ಕೃಪೆ ಬೇಕು. ಶಾಸ್ತ್ರ ಕೃಪೆ ಅಂತ ಹೇಳುವಂಥದ್ದು ದೊಡ್ಡದು. ಆದ್ದರಿಂದ ಅದು ಯಾರಿಗೆ ಲಭ್ಯವೋ ಆಗ ಎಲ್ಲ ಆ ಭಗವಂತನ ಕುರಿತಾಗಿ ಹಾಡಬೇಕಂತೆ. ಭಗವದ್ಗೀತೆಯಲ್ಲಿ ಹೋಗಿ ನೋಡಿ, ಇಲ್ಲಿ ಇದ್ದವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಭಗವದ್ಗೀತೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಮಚ್ಚಿತ್ತ ಮದ್ಗತ ಪ್ರಾಣರಾಗಿ ಬೋಧಯಂತಿ ಪರಸ್ಪರಂ ಅಂತ ಇದೆ. ಆ ರೀತಿ ಕಥೆಯನ್ನು ಕೇಳಬೇಕಂತ. ಈಗ ನಾವು ಕಥೆಯನ್ನು ಪ್ರಾರಂಭ ಬೇಡ, ನಿನ್ನೆ ಕಥೆ ಕೇಳುವಾಗಲೇ ಸುಮಾರು ಜನ ಹೇಳೋದು, ನಾವು ಸಿಕ್ಕಾಪಟ್ಟೆ ಹತ್ತು ಬಿಟ್ಟೆವು, ಜೋರಾಗಿ ಹತ್ತು ಬಿಟ್ಟೆವು, ಖರ್ಚಿಗೆ ತರ್ಲಿಕ್ಕೆ ಮರ್ತೋಯ್ತು ನಮಗೆ, ಇವತ್ತು ಹಿಡ್ಕೊಂಡು ಬರ್ತೇವೆ ಅಂತೇಳಿ ಆಯ್ತಲ್ಲ. ನಮ್ಮ ಶೋಭಾ ಮೇಡಮ್ ಆಗಲೇ ಹೇಳಿದರು, ಏನಂತ ಹೇಳಿದ್ರೆ ಇವತ್ತು ಬಹುಶಃ ಅವ್ರು ಅಳಿಸ್ಲಿಕ್ಕಿಲ್ಲ. ನೋಡಿ, ಈ ನನಗೆ ಅಳುವಿನ ವಿಚಾರ ಬರುವಾಗ ಇದನ್ನು ಸಹ ಒಂದು ಹೇಳಿಬಿಡುವ ಅಂತ ನಿನ್ನೆ ರಾತ್ರಿಯಿಂದಲೇ ಆಲೋಚನೆ ಮಾಡ್ತಾ ಇದ್ದೆ. ನಾನು ಎಲ್ಲಿಯಾದರೂ ಒಂದು ಕಡೆ ಇದನ್ನೇ ಹೇಳಬೇಕು ಅಂತ. ಯಾಕೆಂತ ಹೇಳಿದ್ರೆ ಭಗವಂತನ ಕುರಿತಾದಂತಹ ವಿಚಾರಗಳನ್ನು ಕೇಳುವಾಗ ನಾವೆಲ್ಲರೂ ಕೂಡ ನಿಜವಾಗಿಯೂ ಅಳಬೇಕು. ಸಂತೋಷದಲ್ಲಿ ಆದರೂ ಅಳಬೇಕು, ದುಃಖದಲ್ಲಿ ಆದರೂ ಅಳಬೇಕು. ನಮಗೆ ವ್ಯತ್ಯಾಸವನ್ನು ಗಮನಿಸಬೇಕು. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಬೇಕಾದರೂ ಕೂಡ ಸಿನಿಮಾ ಥಿಯೇಟ್ರ್ಗಳಿದ್ದಾವೆ. ಮೊಬೈಲಲ್ಲೇ ಕೈಯಲ್ಲಿ ನಮಗೆ ಸಿನಿಮಾ ನೋಡ್ತೇವೆ. ಸಿನಿಮಾ ನೋಡಿದಾಗಲೂ ಕೂಡ ಅಳು ಬರ್ತದೆ, ಸೀರಿಯಲ್ ನೋಡಿದಾಗಲೂ ಅಳು ಬರ್ತದೆ ನಮಗೆ. ಹಾಗಾದರೆ ಆ ಅಳುವಿಗೂ ಈ ಅಳುವಿಗೂ ವ್ಯತ್ಯಾಸ ಎಂತ ಅಂತ. ಆ ಅಳು ಅತ್ತಾಗ ದುಃಖ ಆಗ್ತದೆ ಮನಸ್ಸಿಗೆ, ಈ ಅಳು ಅತ್ತಾಗ ಸಂತೋಷ ಆಗ್ತದೆ ಮನಸ್ಸಿಗೆ. ಇನ್ನು ಆ ಅಳು ಅದು ತಾಮಸಿಕ ಅಳು ಅಂತ, ಈ ಅಳು ಇದು ಸಾತ್ವಿಕ ಅಳು. ಯಾಕೆ ಅಂತ ಹೇಳಿದ್ರೆ ಈ ಅಳುವಿನಿಂದ ಮನದಲ್ಲಿರುವಂತಹ ಕ್ಲೇಶಗಳೆಲ್ಲವೂ ಕೂಡ ಕಣ್ಣೀರ ರೂಪದಲ್ಲಿ ಹೊರಬಂದು, ಪಾಪ ಹೋದ ಮೇಲೆ ಮತ್ತೇನು ಇರಬೇಕಾದ್ದು? ಕತ್ತಲೆ ಹೋಗಬೇಕು ಅಂತಾದರೆ ಬೆಳಕು ಬರಬೇಕು, ಕತ್ತಲೆ ಹೋದರೆ ಬೆಳಕೇ ಇರ್ತದೆ. ಆದ್ದರಿಂದ ಆ ಅಳು ಕಣ್ಣಲ್ಲಿ ಇಳಿದು ಹೋದ ತಕ್ಷಣ ಪಾಪ ಹೋಯ್ತು, ಪುಣ್ಯ ಲಭ್ಯ ಆಯಿತು ಅಂತ ಹೇಳಿ. ಆದ್ದರಿಂದ
ಶ್ರವಣ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಜನಕನ ಹಾಗೆ. ಏನು ಜನಕ ಏನು ಮಾಡಿದ? ಜನಕ ಕಥೆಯನ್ನ ಶ್ರವಣವನ್ನ ಮಾಡ್ತಾ ಇರಬೇಕಾದ್ರೆ ಯಾರೋ ಬಂದು ಹೇಳಿದ್ರಂತೆ, ಜನಕ ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ. ಬೇಳಿ, ನನಗೇನು, ಬೆಂಕಿ ಬಿದ್ದದ ಅರಮನೆಗಲ್ವಾ, ನನ್ನದೇನು ಹೋಯ್ತು ಅಂತ ಹೇಳಿದ್ನಂತೆ. ಅದು ಶ್ರವಣ ಮಾಡುವಂತಹ ರೀತಿ. ಇವತ್ತು ನಿಮ್ಗೆ ಅಳು ಬಂದಿದೆ ಅಂತ ಆದರೆ ಚೆನ್ನಾಗಿ ಶ್ರವಣ ಮಾಡಿದ್ದೀರಿ, ಆ ಕಥೆ ನಿಮ್ಮ ಮನಸ್ಸಿಗೆ ನಾಟಿದೆ. ನಾನು ಹೇಳಿದೆ ಮುಲಾಮು ಕೈಗೆ ಗಾಯ ಆದರೆ ಹಚ್ಚಬಹುದು ಅಂತ ಹೇಳಿದೆ ನಿನ್ನೆ. ಮನಸ್ಸಿನ ಒಳಗಿನ ಗಾಯಕ್ಕಿರುವಂತಹ ಮುಲಾಮು ಅಂತ ಹೇಳಿದ್ರೆ ಭಗವಂತನ ಕುರಿತಾದಂತಹ ವಿಚಾರಗಳು ಮಾತ್ರ. ಅದನ್ನು ತಿಳಿದಾಗ ಕಣ್ಣೀರ ರೂಪದಲ್ಲಿ ಒಳಗಿರುವಂತಹ ನೋವುಗಳು ಹೊರಗೆ ಬರ್ತದೆ ಅಂತೇಳಿ, ಆದ್ದರಿಂದ ಇದೊಂದು ವಿಚಾರ ನೆನಪಿಗೆ ಬಂತು ಅಂತ ನಾನು ಹೇಳಿದೆ. ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಶ್ರವಣ ಮಾಡಬೇಕು. ಆದದ್ರಿಂದ ಜನಕನನ್ನ ಏನಂತ ಕರೀತಾರೆ? ರಾಜರ್ಷಿ ಅಂತ ಕರೀತಾರೆ. ಅಲ್ಲ, ನಾವು ಆಲೋಚನೆ ಮಾಡ್ಬೇಕು, ಅವ ಮಹಾರಾಜ ಆಗಿದ್ದುಕೊಂಡು ಸುಖಭೋಗದ ಮಧ್ಯೆ ಇದ್ದುಕೊಂಡು ರಾಜರ್ಷಿ ಅಂತ ಅವನಿಗೆ ಏನು ಕರೀತಾರೆ ಅಂತ ಹೇಳಿದ್ರೆ ಹೀಗೆ, ತಾನು ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಮ್ಮೆಲ್ಲರ ಜೊತೆಯಲ್ಲೇ ಇದ್ದುಕೊಂಡು ನನಗೇನು ಇಲ್ಲ ಅಂತ ಅಂಟದೆ ಕೂತುಕೊಳ್ಳುವಂತಹ ಸ್ಥಿತಿ. ಆದದ್ದರಿಂದ ಭಗವಂತನ ಕುರಿತಾದಂತಹ ಶ್ರವಣ ಕೀರ್ತನಾದಿಗಳನ್ನು ಮನನ ಮಾಡಿಕೊಂಡು ಒಳಗಿರುವಂತಹ ಕೊಳೆಯನ್ನು ಹೊರಗೆ ಹಾಕಿ ಜೊತೆಗೆ ಭಗವಂತ ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಬಂಧು, ನೀನೇ ನನ್ನ ಗೆಳೆಯ ಅಂತ ಹೇಳಿ ತಿಳ್ಕೊಂಡಾಗ ಆಗ ಏನಾಗುತ್ತದೆ? ಅವ ಬಂದು ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ನಮ್ಮಲ್ಲಿರತಕ್ಕಂತಹ ಪ್ರಾರಬ್ಧ ಕರ್ಮಗಳೇನಿದೆಯೋ, ಸುಖ ಪ್ರಾರಬ್ಧ ದುಃಖ ಪ್ರಾರಬ್ಧದ ಬಗ್ಗೆ ನಿನ್ನೆ ನಾನು ವಿಚಾರವನ್ನು ನಿಮಗೆ ತಿಳಿಸಿದ್ದೆ. ಆದ್ದರಿಂದ ಒಬ್ಬ ಮನುಷ್ಯನಿಗೆ ಸುಖ ಅಥವಾ ದುಃಖ ಪ್ರಾರಬ್ಧಗಳು ಜೊತೆಗೆ ನಮ್ಮ ಜೊತೆಯಲ್ಲಿ ಉಸಿರ ಜೊತೆಯಲ್ಲಿ ಬರ್ತಾನೇ ಇರ್ತದೆ. ನಮ್ಮ ಉಸಿರನಿದ್ರೂ ಕೂಡ ಮುಂದಿನ ಜನ್ಮಕ್ಕೆ ರವಾನೆ ಆಗುತ್ತದೆ. ಆದದ್ದರಿಂದ ಆ ಪ್ರಾರಬ್ಧ ಕರ್ಮ ಕೆಟ್ಟ ಕೆಲಸ ಮಾಡಿದೆಯೋ ನಿನಗೆ ಕೆಟ್ಟ ಫಲವೇ ಸಿಗ್ತದೆ, ಒಳ್ಳೆ ಕೆಲಸವನ್ನ ಮಾಡೋದೆಯೋ ಒಳ್ಳೆಯದೇ ಆಗುತ್ತದೆ ಅಂತ ಹೇಳುವಂಥದ್ದು ವಿಧಿ. ನಿಮಗೆಲ್ಲರಿಗೆ ಗೊತ್ತು, ದ್ರೌಪದಿ ತನ್ನ ಕೃಷ್ಣನ ಕೈಗೆ ಗಾಯ ಆಗಿದೆ ಅಂತ ವಿಚಾರ ಗೊತ್ತಾದಾಗ ತಾನು ಹುಟ್ಟಿರುವಂತಹ ಸೀರೆಯನ್ನೇ ಹರಿದು ಕೊಟ್ಲು ಅಂತ ಹೇಳುವಂತಹ ಒಂದು ಕತೆ ಸಿಗ್ತದೆ. ಆದ್ದರಿಂದ ಕೃಷ್ಣನಿಗೆ ಅರ್ಪಣೆ ಮಾಡಿರುವಂತಹ ಒಂದು ತುಂಡು ಬಟ್ಟೆ ಮತ್ತೆ ಅಕ್ಷಯಾಂಬರವಾಗಿ ಅವಳ ಮಾನವನ್ನ ಕಾಪಾಡಿತು ಅಂತ ಹೇಳುವ ಕಥೆಯನ್ನು ಕೇಳುತ್ತೇವೆ. ಆದ್ದರಿಂದ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ. ಅದೇ ರೀತಿ ಭಗವಂತನನ್ನ ನಂಬಿಕೊಂಡು ಮಾಡುವಂಥದ್ದು ಇದೆಲ್ಲವನ್ನ. ಕೆಟ್ಟ ಕೆಲಸ ಮಾಡಿದ್ಯೋ, ದೇವರು ನೆನೆಸ್ಲಿಲ್ವೋ? ಒಬ್ಬ ತುಪ್ಪ ಮಾರತಕ್ಕಂತಹ ಗೊಲ್ಲ ಹಳಸಿದಂತಹ ಕೆಟ್ಟ ಹಳೆಯದಾದಂತಹ ತುಪ್ಪಕ್ಕೆ ಇನ್ನೇನೇನೇನೆಲ್ಲ ಎಲ್ಲವನ್ನ ಸೇರಿಸಿಕೊಂಡು ಅವ ಮಾರ್ತಾನೆ, ಒಂದಕ್ಕೆ ದುಪ್ಪಟ್ಟು ಬೆಲೆಯನ್ನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು, ಆ ಇಲಾಖೆ ಅಧಿಕಾರಿಗಳು ಅವನನ್ನು ಹಿಡಿದು ಹೇಳ್ತಾರಂತೆ, ಕೆಟ್ಟ ತುಪ್ಪವನ್ನು ಮಾರ್ತಾ ಇದ್ದೀಯಲ್ಲೋ, ಏನು ಮಾಡಬೇಕು, ಈ ತುಪ್ಪವನ್ನು ಇದೀಗ ಉಪಯೋಗಿಸುವಂಥದ್ದಲ್ಲ ಇದು. ಆದದ್ದರಿಂದ ನಿನಗೆ ಶಿಕ್ಷೆ ಕೊಡ್ತೇನೆ. 3 ವಿಧವಾದ ಶಿಕ್ಷೆ, ಆಯ್ಕೆ ನಿನ್ನದು. ಒಂದು, ಈ ತುಪ್ಪವನ್ನು ನೀನೇ ತಿನ್ನಬೇಕು. ಇನ್ನೊಂದು, 50 ಚಡಿ ಏಟು ತಿನ್ನಬೇಕು, ಅಥವಾ 1-2,000 ರೂಪಾಯಿ ಫೈನ್ ಕಟ್ಟಬೇಕು. ಯಾವುದು? ಯಪ್ಪ 2,000 ರೂಪಾಯಿ ಎಲ್ಲ ಎಂತಕ್ಕೆ ಕಟ್ಟುವುದಂತ ಹೇಳಿದ್ರೆ, ನಾನು ಮಾಡಿದ ತುಪ್ಪ ಅಲ್ಲ, ನಾನೇ ತಿಂತೇನೆ ಅಂತ ಹೇಳಿ 1 ಚಮಚ ಬಾಯಿಗೆ ಹಾಕಬೇಕಿದ್ರೆ ತುಪ್ಪ ಅವನಿಗೆ ವಾಕರಿಕೆ ಬರ್ತದೆ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿದೆ. ಅಯ್ಯಯ್ಯೋ ನನಗೆ ಇದು ತಿನ್ಲಿಕ್ಕಾಗುವುದಿಲ್ಲ, ಫೈನ್ ಕಟ್ಟಬೇಕಲ್ಲ ಅಂತೇಳಿ 1-2 ಪೆಟ್ಟೆ ಕೊಡಿ ನನಗೆ ಅಂತ ಹೇಳ್ತಾನಂತೆ. ನೋಡಿ, 1 ಪೆಟ್ಟಾಗಿ 2 ಪೆಟ್ಟಾಗಿ 3ನೇ ಪೆಟ್ಟಾಗುವಾಗ ಅಯ್ಯಯ್ಯೋ ನನಗೆ ಆಗುವುದಿಲ್ಲಪ್ಪ ಪೆಟ್ಟು ತಿನ್ನಲಿಕ್ಕೆ, ಆದ್ರಿಂದ ಎಷ್ಟು 2,000ವಾ, 2,000 ಕೊಡ್ತೇನೆ ಅಂತ ಹೇಳಿದ. ಹೀಗೆ ಕೆಟ್ಟ ಕೆಲಸವನ್ನು ಮಾಡಿದೆಯೋ, ಆಚೆಯಿಂದ ಪೆಟ್ಟು ತಿಂದ, ಈಚೆಯಿಂದ ತುಪ್ಪವೂ ತಿಂದ, ಆಚೆಯಿಂದ ದುಡ್ಡು ಖರ್ಚಾಯಿತು. ಆದದ್ರಿಂದ ಶುಭ ಕೆಲಸಕ್ಕೆ ಶುಭ ಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಸಿಗುವಂಥದ್ದು. ಆದದ್ರಿಂದ ನೀನು ಏನು ಕರ್ಮಗಳನ್ನು ಹಿಂದೆ ಮಾಡಿದ್ದೀಯೋ ನಿನಗೆ ಗೊತ್ತಿಲ್ಲ. ಈಗ ನೀನು ಜನ್ಮದಲ್ಲಿದ್ದಿ, ಆದದ್ದರಿಂದ ನಿನಗೆ ಚಿಂತೆ ಅಂತ ಹೇಳುವಂಥದ್ದು ಜನ್ಮ ಜನ್ಮಾಂತರಕ್ಕೂ ನಿನ್ನ ಜೊತೆಯಲ್ಲಿ ಬಂದಿರುವಂಥದ್ದು. ಆದುದರಿಂದ ಚಿಂತ್ಯಾಕೆ ಮಾಡುತ್ತಿದ್ದೆ ಜೀವನಯನಿದ್ದಾನೆ, ಚಿಂತೆಯ ಹರಿಸುವ ಕಾಂತನಿದ್ದಾನೆ, ನಿನ್ನ ಜೊತೆಯ ಹರಿಸುವ ಲಕ್ಷ್ಮೀಕಾಂತನಿದ್ದಾನೆ. ಕೇಳಿಕೊಳ್ಳಬೇಕಾದದ್ದು ಇಷ್ಟೇ, ಸುಖವಾಗಿರಲಿ ದುಃಖವಾಗಿರಲಿ ಸಖನಾಗಿರುನಿ ಮುನಿವರದ, ಸುಖವಾಗಿರಲಿ ದುಃಖವಾಗಿರಲಿ
ಸಖನಾಗಿರು ನೀ ಮುನಿವರದ ಮಾನಪಮಾನಗಳು ನಿಲ್ಲದೆ ಕೆಳಗೇನು ಮಾನಪಮಾನಗಳು ನಿಲ್ಲದೆ ಎನಗೇನು ಒಲಿದು ಪಾಲಿಸಬೇಕು ಶ್ರೀ ಗೋವ್ಯದ ಸುಖವಾಗಿರಲಿ ದುಃಖವಾಗಿರಲಿ ಸಖನಾಗಿರು ನೇ ಮುನಿವರದ ಅದು ಆದ್ದರಿಂದ ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಂದು ಜೀವರಾಶಿಗಳು ಕೂಡ ಆ ಸಚ್ಚಿದಾನಂದನಾಗಿರ್ತಕ್ಕಂತಹ ಅತ್ಯಂತ ನಮಗೆ ಆತ್ಮೀಯನಾದವನು ಅಂತ ಹೇಳಿದ್ರೆ ಆ ಸಚ್ಚಿದಾನಂದನಾಗಿರುವಂತಹ ಭಗವಂತನಲ್ಲಿ, ಹೇ ಭಗವಂತ ನನಗೆ ಕಷ್ಟವನ್ನು ಕೊಡು ನೀನು. ಆದರೆ ಯಾಕೆ ನಾನು ಮಾಡಿರುವಂತಹ ಕರ್ಮಕ್ಕೆ ಕಷ್ಟಗಳು ನನಗೆ ಬರಬೇಕಾದದ್ದೇ. ಕೆಲವೊಮ್ಮೆ ನಮಗೆ ಗೊತ್ತಿರ್ತದೆ ನಾನು ಸುಳ್ಳು ಹೇಳ್ತಾ ಇದ್ದೇನೆ, ನಾನು ಹೀಗೆ ಮಾಡಬಾರ್ದು, ಆದರೂ ಸಹ ಏನು ಮಾಡೋದು, ವಿಧಿ ಇಲ್ಲದೆ ಸುಳ್ಳು ಹೇಳಿಬಿಡ್ತೇವೆ. ಆದದ್ದರಿಂದ ಅದಕ್ಕೆ ಸರಿಯಾದ ಫಲ ನನಗೆ ಸಿಗುತ್ತೆ ಅಂತ ನನಗೆ ಗೊತ್ತಿದೆ. ಆದದ್ದರಿಂದ ದೇವರೇ ನನಗೆ ಕಷ್ಟವನ್ನು ಕೊಡು, ಆದರೆ ಬಂದ ಕಷ್ಟ ಎಲ್ಲ ನೀನೇ ಹೊತ್ತುಕೊಂಡು ನನ್ನನ್ನು ಪರಿಪಾಲಿಸು. ದೇವರೇ ನನಗೆ ಕಷ್ಟವನ್ನು ಕೊಡು, ಬಂದದ್ರಲ್ಲಿ ಒಂದು ಅರ್ಧ ಪಾಲನ್ನು ನೀನು ಹೊತ್ತುಕೋ. ದೇವರೇ ನನಗೆ ಕಷ್ಟವನ್ನು ಕೊಡು, ಆದರೆ ಅದನ್ನೊಂದು ಮಂಜಿನ ಹಾಗೆ ನೀರು ಮಾಡು. ಈ ರೀತಿ ಕೇಳಿಕೊಳ್ಳಬೇಕು. ಯಾಕೆ ಸತಿಸುತರು ಹಿತರೆಂದು ಮತಿ ಮರೆತು ಮಮತೆಗೆಲಿ ಅತಿ ಕಾಂಕ್ಷೆಗಿಂದ ದುರ್ವಿಷಯ ಕುಲಿತು. ನನಗೆ ಹೆಂಡತಿ ಮಕ್ಕಳು ಧನ ಧಾನ್ಯ ಸಂಪತ್ತು ಇವರೆಲ್ಲರೂ ಇದ್ದಾರೆ, ನಾನು ಈ ಭೂಮಿಯಲ್ಲಿ ಇರುವಷ್ಟು ದಿವಸ ನನ್ನ ಜೊತೆ ಇರ್ತಾರೆ ಎಂಬಂತಹ ವ್ಯಾಮೋಹ ಬೇಡ. ಇವರ್ಯಾರು ಕೂಡ ನಿನಗಾಗಿ ಇದ್ದವರಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಕಡೆ ಹೇಳ್ತಾ ಇದ್ದಾರೆ, ಯಾರು ನೀನು ನಂಬಿರ್ತಕ್ಕಂತಹ ನಿನ್ನ ಸಂಸಾರ ಇದೆಯಲ್ಲ, ನಾನು ಯಾಕೆ ದೇವರನ್ನು ಹೆಚ್ಚು ಮಾಡು, ಹೆಚ್ಚು ಸಖ್ಯ ಮಾಡು, ಗೆಳೆತನ ಮಾಡು, ಅವನನ್ನೇ ಬೇಡು ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೊತೆಯಲ್ಲಿದ್ದವರು ನಮ್ಮ ಭಾರ ಹೊರುವುದಿಲ್ಲಪ್ಪ. ಯಾಕೆ ಅಂತ ಹೇಳಿದ್ರೆ ಪಯಣ ಕಾಲದಿ ನಿನ್ನ ಬೆನ್ನ ಹಿಂದೆ ಬಾರರು ಅಂತ ಹೇಳಿ ಹರಿದಾಸರು ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸತಿಸುತರು ನಿನಗಿಹರು, ಪಯಣ ಕಾಲದಿ ನಿನ್ನ ಬೆನ್ನ ಹಿಂದೆ ಬಾರರು ಅಂತ ಹೇಳುವಾಗ ಇದನ್ನು ಕೇಳಿದಂತಹ ಒಬ್ರು ಜನ ಎದ್ದು ನಿಂತು ಹೇಳಿದ್ರಂತೆ, ಯಾರು ಸ್ವಾಮಿ ಹೇಳ್ತೀರಿ, ನಾನು ಬೆಂಗಳೂರಿಗೆ ಹೋಗೋದೇ ಇಲ್ಲ, ಮಂಗಳೂರಿಂದ ನಾನು ಹೋದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ನನ್ನಿಂದ ಮೊದಲೇ ಬ್ಯಾಗ್ ರೆಡಿ ಮಾಡ್ಕೊಂಡು ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಹೈದರಾಬಾದಿಗೆ ಹೋದರೆ ಫ್ಲೈಟಲ್ಲಿ ಹೋಗ್ತಿರೋ ಕಾರಲ್ಲಿ ಹೋಗ್ತಿರೋ 4 ಟಿಕೆಟ್ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಪಯಣ ಕಾಲದಲ್ಲಿ ಹಿಂದೆ ಬರುವುದಲ್ವಾ ಅಂತ ಹೇಳಿದ್ರೆ, ಅಯ್ಯೋ ಇದು ಹೈದರಾಬಾದಿಗೋ ಬೆಂಗಳೂರಿಗೋ ಹೋಗುವಂಥ ವಿಚಾರ ಅಲ್ಲಪ್ಪ, ಇದು ನಿನ್ನ ಪ್ರಯಾಣ ಕಾಲ ಅಂತ ಹೇಳಿದ್ರೆ ಕೊನೇ ಪ್ರಯಾಣ. ಆವಾಗ ಬರ್ತಾರೋ ನಿನ್ನ ಹಿಂದೆ ಅಂತ ನೋಡ್ಬೇಕಾದ್ರು ಬರ್ತಾರೆ. ಯಾರು ಸತ್ರು ನಾವೀಗ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತೇವಲ್ಲ, ಎಲ್ಲರೂ ಬರ್ತಾರೆ ನಮ್ಮ ಜೊತೆ, ಊರೇ ಸೇರಿಕೊಂಡು ನಮ್ಮ ಹಿಂದೆ ಬರ್ತಾರೆ. ಎಲ್ಲಿವರೆಗೆ? ಸ್ಮಶಾನದವರೆಗೆ ಮಾತ್ರ. ಆ ಬೆಂಕಿಗೆ ಹೋಗುವುದು ಸತ್ತವನು ಮಾತ್ರ. ಆದ್ದರಿಂದ ಪಯಣ ಕಾಲದಿ ನಿನ್ನ ಬೆನ್ನ ಹಿಂದೆ ಬಾರರು. ಯಾರಾದರೂ ನಿನ್ನ ಜೊತೆಯಲ್ಲಿ ಬೆಂಕಿಗೆ ಹಾರಿ ಸಾಯುವುದು ವಿಚಾರ ಏನಾದರೂ ಕೇಳಿದ್ಯಾ ನೀನು? ಇಲ್ಲಲ್ಲ. ಆದದ್ದರಿಂದ ಸತಿಸುತರು ಹಿತರೆಂದು ಮತಿ ಮರೆತು ಮಮತೆಯಲ್ಲಿ ಅತಿ ಕಾಂಕ್ಷೆಗಿಂದ ದುರ್ವಿಷಯ ಕುಲಿದು ಸತತ ಲಕ್ಷ್ಮೀಪತಿಯ ಶರಣೆನದೆ ಇಹ ಬರದ ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ, ನಂಬದಿರು ಈ ದೇಹ ನಿತ್ಯವಲ್ಲ, ಅಂಬುಜ ಕ್ಷಣ ಭಜಿಸಿ ಸುಖಿಯಾಗು ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ. ಆದ್ದರಿಂದ ನೀನು ನಂಬಿರುವಂತಹ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಹಿಂದೆ ಬರುವುದಿಲ್ಲ, ಇದು ನಿನಗೆ ಗೊತ್ತಿರುವಂತಹ ಸತ್ಯ. ಆದುದರಿಂದ ಸಚ್ಚಿದಾನಂದನಾಗಿರುವಂತಹ ಭಗವಂತನನ್ನ ಶ್ರವಣ ಕೀರ್ತನಾದಿಗಳ ಮೂಲಕ ಒಲಿಸಿಕೋ. ಯಾಕೆ? ನೀನು ಅವನನ್ನು ಸ್ಮರಣೆ ಮಾಡಿದ್ರು ಕೂಡ ಅವನು ನಿನ್ನನ್ನು ಕಾಪಾಡ್ತಾನೆ. ಆದರೆ ಅವನಿಗೂ ನಿನ್ನ ಮೇಲೆ ಗಮನ ಬೇಕಲ್ವಾ? ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕನಕದಾಸರು ಹೇಳುತ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ
ಆದುದರಿಂದ ಆ ಭಗವಂತ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ, ನಮ್ಮ ಮನೆಯಲ್ಲಿರುವಂತಹ ಗಾರ್ಡನಿಗೆ ನಾವು ನೀರು ಹಾಕುವುದೇನೋ ಕಷ್ಟಪಡುವುದೇನೋ ಅಲ್ವಾ? ನೀರು ಹಾಕದಿದ್ರೆ ಒಂದಷ್ಟು ಬೈದಾದರೂ ಕೂಡ ನೀರು ಹಾಕ್ತೇವೆ, ಒಟ್ಟಿನಲ್ಲಿ ಗಿಡ ಸಾಯಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವಂತಹ ವೃಕ್ಷಕ್ಕೆ ಯಾರು ಹೊತ್ಕೊಂಡೋಗಿ ನೀರು ಹಾಕ್ತಾರಪ್ಪ? ಕಲ್ಲಿನಲ್ಲಿ ಕೂಗುವ ಕಪ್ಪಿಗೆ ಅಲ್ಲಲ್ಲಿ ಆಹಾರ ಇತ್ತವರು ಯಾರು ಅಂತ ಹೇಳಿ ಶಿವಾಜಿ ಮಹಾರಾಜ ಒಂದು ಕೋಟೆಯನ್ನು ಕಟ್ಟಿಸ್ತಾ ಇದ್ದನಂತೆ ನೋಡಿ. ಆ ಕಟ್ಟಿಸುವಂತಹ ಸಮಯದಲ್ಲಿ ಒಂದು 5,000 ಜನ ಕೆಲಸ ಮಾಡ್ತಾ ಇರುವಾಗ ತನ್ನ ಗುರುಗಳಾದಂತಹ ಸಮರ್ಥ ರಾಮದಾಸರು ಅಲ್ಲಿಗೆ ಬಂದರು. ಅವರನ್ನು ನೋಡಿ ಹೇಳ್ತಾನಂತೆ, ಗುರುಗಳೇ, ನಾನೊಂದು ಈ ಕೋಟೆ ಕಟ್ಟಿಸಿದ್ದು ಎಷ್ಟು ಒಳ್ಳೇದಾಯ್ತಲ್ಲ, ಒಂದು 5,000 ಜನಕ್ಕೆ ಊಟಕ್ಕೆ ಒಂದು ವ್ಯವಸ್ಥೆ ಆಯಿತು ನೋಡಿ. ಪಾಪ ಇಲ್ಲದಿದ್ರೆ ಅವರೆಲ್ಲ ಸ್ವಲ್ಪ ಕೆಲಸ ಇಲ್ಲದೆ ಕಷ್ಟ ಆಗ್ತಿತ್ತು ಅವರಿಗೆ ಅಂತ ಹೇಳಿದಾಗ, ಹೌದೇ, ಸರಿ ಸರಿ ಶಿವಾಜಿ ಮಹಾರಾಜ, ಇಲ್ಲಿ ನೋಡು, ಇಲ್ಲೊಂದು ಕಲ್ಲಿದೆ, ಆ ಬಂಡೆಯನ್ನು ಒಡೆಸಪ್ಪ ಅಂತ ಹೇಳಿದ್ರಂತೆ. ನೋಡಿ, ಬಂಡೆಗೆ ಒಂದು ಏಟ್ ಹಾಕಿ ಒಡೆದಾಗ ಅದರೊಳಗೊಂದು ಕಪ್ಪೆ, ಅದರ ಪಕ್ಕದಲ್ಲಿ ಸಣ್ಣ ಹೊಂಡದಲ್ಲಿ ಸ್ವಲ್ಪ ನೀರು, ಅದನ್ನು ಇಟ್ಟರು ಯಾರು? ಓಹೋ, ಕೋಟೆ ಕಟ್ಟುವುದು ರೆಡಿಯಲ್ಲಿ ನೀನು ಈ ಕೆಲಸವನ್ನು ಕೂಡ ಮಾಡಿದ್ದೀಯಲ್ಲ ಅಂತ ಹೇಳುವಾಗ ತನ್ನ ತಪ್ಪನ್ನು ಅರಿತುಕೊಂಡನಂತೆ ಶಿವಾಜಿ ಮಹಾರಾಜ. ಎಂದಿಗೂ ಮತ್ತೆ ಅಂತಹ ಮಾತನ್ನು ಆಡಲಿಲ್ಲ. ಆದ್ದರಿಂದ ಇವತ್ತು ಶಿವಾಜಿ ಮಹಾರಾಜನಾಗಿಯೇ ನಮ್ಮ ಜೊತೆಯಲ್ಲಿ ಇದ್ದಾನೆ. ಆದದ್ದರಿಂದ ಕಲ್ಲಿನೊಳಗೆ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ಇತ್ತವ ನಮ್ಮನ್ನು ಕಾಪಾಡಲಿಕ್ಕಿಲ್ವೇ? ಇದೇ ರೀತಿ ನಾವು ಪುರಾಣವನ್ನು ನೋಡಲಿಕ್ಕೆ ಹೋದರೆ, ಪುರಾಣ ಏಕೆ? ಅಯ್ಯೋ ಸಾಕು ಮಾರೆ ನಿನ್ನ ಪುರಾಣ, ಅಯ್ಯೋ ಸಾಕಪ್ಪ ನಿನ್ನ ಹರಿಕತೆ, ಅವರೇ ನೋಡಿ ನಾವು ಎಷ್ಟು ಸಣ್ಣಕ್ಕೆ ಒಂದು ವಿಚಾರವನ್ನು ನಿಕೃಷ್ಟವಾಗಿ ಹೇಳಿಬಿಡ್ತೇವೆ ಅಂತ ಹೇಳಿದ್ರೆ, ಪುರಾಣ ಇತಿಹಾಸ ಅಂತ ಹೇಳಿದ್ರೆ ಹಿಂದೆ ಆಗಿ ಹೋದದ್ದನ್ನು ತಿಳಿದು ಏನಾಗಬೇಕು ಅಂತ ಹೇಳಿದ್ರೆ, ಮುಂದೆಯೂ ಇದೇ ಪರಿಸ್ಥಿತಿ ನಿನಗೆ ಬಂದಾಗ ಹೇಗೆ ಇಲ್ಲಿಂದ ಬಿಡುಗಡೆ ಹೊಂದಬೇಕು ಅಂತ ಗೊತ್ತಾಗುತ್ತೆ ಅಂತಲೇ. ಆದ್ರಿಂದ ಕೌರವರು ಪಾಂಡವರಿಗೆ ಯುದ್ಧ ಅಲ್ಲ ಆದ ಮೇಲೆ ಕಡೆಗೊಮ್ಮೆ ಪಾಂಡವರು ಗೆದ್ದರು, ನಮಗೆಲ್ಲರಿಗೆ ಗೊತ್ತಿದೆ. ಪರಸ್ಪರ ಹೇಳ್ತಾರಂತೆ, ನಾನು ಅವನನ್ನು ಕೊಂದೆ, ನಾನು ಇವನನ್ನು ಕೊಂದೆ, ಹಾಗಾಯಿತು ಹೀಗಾಯಿತು, ನಾನು ಯುದ್ಧ ಮಾಡಿದ್ದಕ್ಕೆ ನಾವು ಗೆದ್ದೆವು ಅಂತೆಲ್ಲ ಹೇಳುವಾಗ ಅರ್ಜುನನಿಗೂ ಸ್ವಲ್ಪ ಭೀಮನಿಗೂ ಒಂದು ಮಾತುಕತೆ ಆಯಿತು ಅಂತ ಹೇಳಿ ಇಬ್ಬರು ಕೃಷ್ಣನ ಹತ್ರ ಹೋಗಿ ಕೇಳುವ, ಯಾರು ತುಂಬ ಯುದ್ಧ ಮಾಡಿದ್ದು ಅಂತ ಹೇಳಿ ಬರುವಾಗ ಕೃಷ್ಣ ಹೇಳ್ತಾನಂತೆ, ಬನ್ನಿ ನಾನು ನಿಮಗೆ ಕುರುಕ್ಷೇತ್ರದ ಭೂಮಿಯಲ್ಲೇ ಹೇಳ್ತೇನೆ ಅಂತ ಹೇಳಿ ಹೇಳ್ತಾನೆ. ನೋಡಿ, ಅದಕ್ಕಿಂತ ಮೊದಲು ಏನಾಗಿದೆ, ಯುದ್ಧಕ್ಕೆ ಅಂತ ಹೇಳಿ ಎಲ್ಲರೂ ಸನ್ನದ್ಧರಾಗಿ ಬರುವಂತಹ ಸಮಯದಲ್ಲಿ ಆ ಕುರುಕ್ಷೇತ್ರದಲ್ಲಿ ಒಂದು ಕದಂಬ ವೃಕ್ಷ ಇತ್ತು. ಅದರೊಳಗೊಂದು ಹಕ್ಕಿ ಒಂದು 4 ಮೊಟ್ಟೆಯನ್ನು ಇಟ್ಟುಕೊಂಡು ಕುಳಿತಿದೆ. ಜೋರಾಗಿ ಓಡಿ ಬಂದಿರತಕ್ಕಂತಹ ಒಂದು ಆನೆ ಆ ಮರಕ್ಕೆ ಹೊಡೆದಿದೆ. ಹಕ್ಕಿ ಗೂಡಿನ ಸಮೇತ, ಅದರಲ್ಲಿರುವ ಮೊಟ್ಟೆಯ ಸಮೇತ ಕೆಳಗೆ ಬಿದ್ದಿದೆ. ಅಷ್ಟು ವಿಚಾರ ಆಗಿದೆ. ಬೀಳುವ ಸಮಯದಲ್ಲಿ ದೇವರೇ ಅಂತ ಒಂದು ಸಲ ಹಕ್ಕಿ ದೇವರನ್ನ ಆಲೋಚನೆ ಮಾಡಿದೆ. ಈಗ ಇಲ್ಲಿವರು ಗಲಾಟೆ ಮಾಡ್ತಾ ಇದ್ದಾರೆ, ಏನಾಗಿದೆ ಬನ್ನಿ ಅಂತ ಹೇಳಿ ಹಕ್ಕಿ ಬಿತ್ತಲ್ಲ, ಆ ಆನೆ ಹೊಡೆದು ಸತ್ತಿರ್ತಕ್ಕಂತಹ ವೃಕ್ಷದ ಬಳಿಗೆ ಬಂದಾಗ ವೃಕ್ಷವೂ ಬಿದ್ದಿದೆ, ಆನೆಯೂ ಬಿದ್ದಿದೆ. ಭೀಮ ಅಲ್ಲಿ ಬಿದ್ದಿರ್ತಕ್ಕಂತಹ ಆನೆಯ ಕುತ್ತಿಗೆಯ ಗಂಟೆಯನ್ನ ಎತ್ತಪ್ಪ ಅಂತ ಹೇಳದ್ನಂತೆ ಕೃಷ್ಣ. ನೋಡಿ, ಸತ್ತು ಬಿದ್ದಿರುವಂತಹ ಆನೆಯ ಕೊರಳಿನ ಗಂಟೆಯನ್ನ ಎತ್ತು ನೀನು ಅಂತ ಹೇಳಿದಾಗ ಭೀಮ ಎತ್ತಿದ್ರೆ ಅದರ ಒಳಗೆ ತಾಯಿ ಹಕ್ಕಿ ಜೊತೆಯಲ್ಲಿ 4 ಮರಿ ಹಕ್ಕಿಗಳು ಸರ್ರಂತ ಆಕಾಶಕ್ಕೆ ಹೋದ್ರಂತೆ. ಅಯ್ಯೋ ಪರವಾಗಿಲ್ವೇ, ಯಾಕೆಂತ ಹೇಳಿದ್ರೆ ಇಷ್ಟು ದೊಡ್ಡ ಕುರುಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಯುದ್ಧ ಆಗುತ್ತಿರುವಾಗ ಆ ಹಕ್ಕಿಯನ್ನು ರಕ್ಷಣೆ ಮಾಡಬೇಕು ಅಂತ ನಿಮಗೆ ಕೇಳಿದೆ ಅಂತ ಹೇಳಿದನಂತೆ. ಅಯ್ಯೋ ನಮಗೆ ಇದೆಲ್ಲ ಕೇಳಲಿಲ್ಲಪ್ಪ, ಅದನ್ನು ನಾವು ರಕ್ಷಣೆ ಮಾಡಿದ್ದಲ್ಲ. ಹಾಗಾದ್ರೆ ಆ ರಕ್ಷಕ ಯಾರು? ನಮ್ಮನ್ನು ರಕ್ಷಣೆ ಮಾಡುವವ ಯಾರು? ಅನವರತವೂ ನಮ್ಮ ಬೆನ್ನ ಹಿಂದೆ ಇರುವವ ಯಾರು? ನೀ ಬರುವಾಗ, ನೀ ಇರುವಾಗ, ನೀ ಹೊರಟು ಹೋಗುವಾಗ. ಈಗ ಅರ್ಥ ಆಯ್ತಲ್ಲ, 3 ಕಾಲದಲ್ಲಿಯೂ ನಿನ್ನ ಹಿಂದೆ ಇರುವಂಥವ ಯಾರು? ಆದದ್ದರಿಂದ ಸಚ್ಚಿದಾನಂದನಾಗಿರ್ತಕ್ಕಂತಹ ಭಗವಂತ. ಆಗ ನಾವು ಹೇಳ್ತೇವೆ, ಸ್ವಾಮಿ ದೇವರ ಮೇಲೆ ನಮಗೆ ಸರಿ ನಂಬಿಕೆ ಬರುವುದಿಲ್ಲ, ಕಷ್ಟ ಬಂದಾಗ ಮಾತ್ರ ಬರುವುದು, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ್ದಾರೆ. ಬಾಕಿ ಸಮಯದಲ್ಲಿ ದೇವರು ನಮಗೆ ಕಾಣಿಸುವುದಿಲ್ಲಲ್ಲ. ಅವನು ನಮ್ಮ ಹತ್ರ ಮಾತನಾಡ್ತಾನ, ನಮ್ಮ ಹತ್ರ ಮಾತಾಡೋರ ಹತ್ರವೇ ನಮಗೆ ನಂಬಿಕೆ ಇಲ್ಲ. ಇನ್ನು ಮಾತಾಡದೆ ಇರೋ ಹತ್ರ ನಂಬಿಕೆ ಬರ್ಬೇಕಂತ ಹೇಳಿದ್ರೆ ಆಗತ್ತದ ಹೇಳಿದ್ರೆ ಅದೆಲ್ಲವೂ ಕೂಡ ನೋಡಿ, ಎಲ್ಲ ಸೆಕೆ ಆಗುತ್ತೆ ಅಂತ ಜೋರಾಗಿ ಫ್ಯಾನ್ ಹಾಕ್ತೀರಿ, ನೋಡೋ ಯಾರಿಗಾರು ಗಾಳಿ ಕಣ್ಣಿಗೆ ಕಂಡದ್ದುಂಟಾ ಕೇಳ್ತಾರಂತೆ. ಅಂದಮೇಲೆ ಗಾಳಿ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಹಾಗಾದರೆ ಅನುಭವಜನ್ಯವಾಗಿರುವಂಥದ್ದು ಭಗವಂತನ ಲೀಲೆ. ಭಗವಂತ ಇದ್ದಾನೆ ಅಂತ ನಂಬಬೇಕು. ಆ ದೃಷ್ಟಿಯಿಂದ ಅವನು ಮಾಡಿರುವಂತಹ ಪವಾಡವನ್ನು ನೋಡಬೇಕು ಅಂತ ಹೇಳಿದಾಗ, ದಾಸರೇ ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ದೇವರನ್ನ ಗೆಳೆಯನಾಗಿ ನೋಡಬೇಕು ಅಂತ. ಯಾರಾದರೂ ನೋಡಿದವರಿದ್ದಾರಾ ಅಂತ ಹೇಳಿದ್ರೆ ಇದ್ದಾರಪ್ಪ. ನಿಮಗೆ ಗೊತ್ತಿರುವಂಥದ್ದೇ ಒಂದು ಕಥಾಭಾಗ.
ಪಾಂಡವರು ವನವಾಸದಲ್ಲಿರುವಂತಹ ಸಮಯದಲ್ಲಿ ಯಾವ ರೀತಿ ಕಷ್ಟಗಳಿಗೆ ಒಳಗಾಗಿದ್ದಾರೆ. ಸಖ ಎಂಬುದಾಗಿ ತಿಳಿದುಕೊಂಡಿರತಕ್ಕಂತಹ ಪಾಂಡವರನ್ನ ಆ ಶ್ರೀಕೃಷ್ಣ ಭಗವಂತ ಸಖ್ಯಭಾವದಿಂದಲೇ ಹೇಗೆ ರಕ್ಷಣೆ ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನ ನಾವು ತಿಳಿದುಕೊಂಡು ಆ ಭಗವಂತನನ್ನ ಚಿಂತನ ಮಂಥನಗಳಿಗೆ ನಿರಂತರವಾಗಿ ವಿಷಯವಾಗಿರಿಸಿಕೊಳ್ಳುವ ಅಂತ ಹೇಳುತ್ತಾ ಕಥಾ ಪ್ರಾರಂಭಕ್ಕೆ ಮೊದಲು ಒಂದು ಸಲ ಸಾಮೂಹಿಕವಾಗಿ ಭಜನೆಯನ್ನ ಮಾಡುವ. ಯಾಕೆಂತ ಹೇಳಿದ್ರೆ ಎಲ್ಲಿ ನನ್ನ ಭಕ್ತರು ಲಜ್ಜೆಯನ್ನು ಬಿಟ್ಟು ಗೆಜ್ಜೆಯನ್ನು ಕಟ್ಟಿ ತಾಳ ತಂಬೂರಿಯನ್ನು ಹಿಡಿದುಕೊಂಡು ಜೋರಾಗಿ ಚಪ್ಪಾಳೆ ಹಾಕಿ ಭಜನೆಯನ್ನು ಮಾಡುತ್ತಾರೋ ಅಲ್ಲೆಲ್ಲ ನಾನಿದ್ದುಕೊಂಡು ಅವರನ್ನು ಸಂರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ್ದಾನೆ. ನಾವು ಭಜನೆ ಮಾಡಿದ ತಕ್ಷಣ ಈ ಒಂದು ಸನ್ನಿಧಾನದಲ್ಲಿ ಭಗವಂತ ಇದ್ದರೆ ಅದರಲ್ಲೊಂದು ಸಕಾರಾತ್ಮಕ ಶಕ್ತಿ, ಜೊತೆಯಲ್ಲಿ ನಮ್ಮ ಒಳಗಿರತಕ್ಕಂತಹ ಧನಾತ್ಮಕ ಶಕ್ತಿಗಳು ಜಾಸ್ತಿ ಆಗುತ್ತದೆ. ಆದ್ದರಿಂದ ಭಜನೆಯನ್ನು ಮಾಡುವ ಅಂತ ಹೇಳುತ್ತಾ ಹರಿ ಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿ ನಾರಾಯಣ ಹರಿ ಮಣ ತುಮಿ ಗೋವಿಂದ ಮಣ ತುಮಿ ಗೋಪಾಲ ಮಣ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಗೋವಿಂದ ಗೋಪಾಲ ಹರಿ ನಾರಾಯಣ ಹರಿ ಮಣ ತುಮಿ ಗೋವಿಂದ ಮಣ ರಾಮ ಮಣ ರಾಜ ರಾಮ ಮಣ ಸೀತಾ ರಾಮ ಮಣ ಆತ್ಮ ರಾಮ ಮಣ ರಾಮ ಮಣ ರಾಜ ರಾಮ ಮಣ ಸೀತಾ ರಾಮ ಮಣ ಸೀತಾ
ಕವಲುಗಳೇ, ಕೌರವರು ಹಾಗೂ ಪಾಂಡವರು, ಧೃತರಾಷ್ಟ್ರಪುತ್ರರಾಗಿರ್ತಕ್ಕಂತಹ ಕೌರವರು ನಿತ್ಯವೂ ಕೂಡ ಅಧರ್ಮ ಚಿಂತನೆಯಲ್ಲಿಯೇ ತಮ್ಮ ಜೀವನವನ್ನ ನಡೆಸಿಕೊಂಡು ಬಂದಿರುವಂಥವರು. ಪಾಂಡುಪುತ್ರರಾಗಿರ್ತಕ್ಕಂತಹ ಪಾಂಡವರು ನಿತ್ಯವೂ ಧರ್ಮ ಚಿಂತನೆಯನ್ನೇ ಮಾಡುತ್ತಾ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಗುರು ಹಿರಿಯರಿಗೆ ದೇವರಿಗೆ ತನ್ನ ತಲೆಯನ್ನ ಬಾಗಿಕೊಂಡು ಕಷ್ಟವನ್ನ ಪಡುತ್ತಾ ಜೀವನವನ್ನ ಮುಂದುವರಿಸಿಕೊಂಡು ಬಂದವರು. ಹಿರಿಯವನಾಗಿರ್ತಕ್ಕಂತಹ ಧರ್ಮರಾಯ ಇದ್ದಾನೆ, ಯುಧಿಷ್ಠಿರ, ಅವನ ತಮ್ಮನಾಗಿರುವಂತಹ ಭೀಮ, ಅರ್ಜುನ, ನಕುಲ, ಸಹದೇವರೊಂದಿಗೆ ಪಾಂಚಾಲಿ ಇದ್ದಾಳೆ. ಹುಟ್ಟಿದಾರಾಭ್ಯದಿಂದ ಕಾಡು ಮೇಡು ಎನ್ನದೇ ಅಲೆದು ಅಲೆದು ತಮ್ಮ ಜೀವನದ ಬಹುಭಾಗವನ್ನ ಕಾಡಿನಲ್ಲಿಯೇ ಕಳೆದಿರ್ತಕ್ಕಂಥವರು ಪಾಂಡವರು. ಬಹುಶಃ ಅವರು ಸುಖವನ್ನ ಕಂಡದ್ದು ಕಡಿಮೆ. ಆದದ್ದರಿಂದ ಕಾಡಿಗೆ ಹೋಗಿರ್ತಕ್ಕಂತಹ ಪಾಂಡವರು ಮತ್ತೆ ನಾಡಿಗೆ ಬಂದರೆ ನಮಗೂ ಬರಬೇಕಾದಂತಹ ರಾಜ್ಯದ ಆ ಪಟ್ಟ ಏನಿದೆಯೋ ಅದು ಕೈಬಿಟ್ಟು ಹೋಗುತ್ತದೆ ಅಂತ ಹೇಳಿ ಹಿರಿಯವನಾಗಿರ್ತಕ್ಕಂತಹ ಕೌರವ ದುರ್ಯೋಧನ ಶಕುನಿ ಮೊದಲಾದವರ ಒಡಗೂಡಿಕೊಂಡು ಕಪಟವಾದಂತಹ ಜೂತವನ್ನಾಡಿ ಪಾಂಡವರನ್ನ ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದ ನೆಪದಲ್ಲಿ ಮತ್ತೆ ಕಾಡಿಗೆ ಅಟ್ಟಿದ್ದಾರೆ. ಈಗ ಕಾಡಿಗೆ ಬಂದಿರತಕ್ಕಂತಹ ಪಾಂಡವರು ಹಿರಿಯವನಾಗಿರ್ತಕ್ಕಂತಹ ಯುಧಿಷ್ಠಿರ ತನ್ನ ತಮ್ಮಂದಿರನ್ನ ಜೊತೆಗೆ ಹೆಂಡತಿಯಾದಂತಹ ಪಾಂಚಾಲಿ ದ್ರೌಪದಿ ಅಂತ ಅವಳನ್ನು ಕರ್ಕೊಂಡು ಕಾಡಿಗೆ ಬಂದರು. ಕಾಡಿಗೆ ಬಂದಾಗ ಅಯ್ಯಯ್ಯೋ ನನಗೆ ಈ ಕಷ್ಟ ಬಂತಲ್ಲ, ಅಲ್ಲ ಇಷ್ಟು ದಿವಸ ಕಾಡಲ್ಲೇ ಇದ್ದದ್ದು ನಾವು, ಮತ್ತೆ ಹೋಗಿ ಊರಿಗೆ ಹೋಗಿ ಸುಖ ಪಡುವ ಅಂತ ಹೇಳಿ ಆಲೋಚನೆ ಮಾಡುವಷ್ಟು ಹೊತ್ತಿಗೆ ಮತ್ತೆ ಕಾಡಿಗೆ ಬಂದಿದ್ದೇವಲ್ಲ ಅಂತ ಹೇಳಿ ಒಂದು ದಿನವೂ ಕೂಡ ಚಿಂತೆ ಮಾಡಲಿಲ್ಲ ಅಂತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಭಕ್ತರಿಗೆ ಕಾಡಾದರೇನು ನಾಡಾದರೇನು ಭಕ್ತಿ ಎನ್ನುವಂತಹ ಉರಿವಂತಹ ಕೊಳ್ಳಿಗೆ ಇರುವೆಗಳು ಮುತ್ತಲಾದೀತೆ ಅಂತ ಹೇಳಿ ದಾಸರು ಕೇಳುತ್ತಾ ಇದ್ದಾರೆ. ಯಾಕೆ ಕಾಡಾದರೂ ನಾಡಾದರೂ ಭಗವಂತನ ಆಲಯದ ಹಾಗೆ ಧರ್ಮರಾಯಾದಿಗಳಿಗೆ ಕಾಣಿಸ್ತಾ ಇದೆ. ಒಂದಿನಿತೂ ಕೂಡ ಈ ರೀತಿಯ ಕಷ್ಟ ಬಂತಲ್ಲ ಅಂತ ಹೇಳಿ ಅವರು ಮರುಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ನಾವು ಆಲೋಚನೆ ಮಾಡಬೇಕು. ಕೌರವರು ಅಂತ ಹೇಳಿದ್ರೆ ಯಾರು ಅಂತ ನಮಗೆ ಗೊತ್ತಿದೆ, ಪಾಂಡವರು ಅಂತ ಹೇಳಿದ್ರೆ ಯಾರು ಅಂತ ನಮಗೆ ಗೊತ್ತಿದೆ. ಪಾಂಡವರು ಹರಿಭಕ್ತರು, ಕೌರವರು ಅಂತ ಹೇಳಿದ್ರೆ ದುಷ್ಟ ಬುದ್ಧಿಯವರು ಅಂತ. ಹಾಗಿದ್ರೆ ಹರಿಭಕ್ತರಾದವರಿಗೆ ಕಷ್ಟಗಳು ಬರುವುದುಂಟೆ. ಭಕ್ತರಾದವರಿಗೆ ಕಷ್ಟ ಜಾಸ್ತಿ ಬರ್ತದೆ ಅಂತ ಆದರೆ ಭಕ್ತಿ ಮಾಡಿ ಏನು ಪ್ರಯೋಜನ ಅಂತ ಹೇಳಿ ತಲೆಯಲ್ಲಿ ಆಲೋಚನೆ ಬರ್ತದೆ. ಹರಿಭಕ್ತರಾದವರಿಗೆ ನಿತ್ಯವೂ ಕಷ್ಟವೇ. ಯಾಕೆ ಅಂತ ಹೇಳಿದ್ರೆ ಕಷ್ಟ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಭಗವಂತನ ನೆನಪಾಗುವುದಿಲ್ಲ. ಆದದ್ದರಿಂದ ಕಷ್ಟ ಯಾವತ್ತೂ ಕೂಡ ಇರಬೇಕು. ಸಂಕಟ ಬಂದಾಗ ವೆಂಕಟರಮಣ ಅಂತ ಇದಕ್ಕೆ ಹೇಳಿರುವಂಥದ್ದು. ಒಂದು ಮಗುವಾದರೂ ನೋಡಿ, ನೀವು ಯಾವತ್ತೂ ಬೇಕಾದರೂ ದೇವರಿಗೆ ಕೈ ಮುಗಿಲಿಕ್ಕಿಲ್ಲ. ನಾಳೆ ಲೆಕ್ಕ ಪರೀಕ್ಷೆ ಉಂಟು ದೇವರೇ, ನಾನು ಚಂದ ಓದಲಿಲ್ಲ, ಬರೀ ಟಿ ವಿ ಮಾತ್ರ ನೋಡಿದ್ದು, ಆದ್ದರಿಂದ ನನ್ನ ಹತ್ರ ಬೇಜಾರು ಮಾಡಬೇಡ, ನಾಳೆ ಸ್ವಲ್ಪ ಕ್ವಶನ್ ಪೇಪರ್ ಸುಲಭ ಇರಲಿ ಆಯಿತಾ, ನಿನಗೆ ನಾನು 1 ರೂಪಾಯಿ ಕಾಣಿಕೆ ಹಾಕ್ತೇನೆ ಅಂತ ಹೇಳ್ತೇನೆ. ಆದ್ದರಿಂದ ಕಷ್ಟ ಬಂದಾಗ ದೇವರ ಹತ್ರ ಹೇಳಿಕೊಳ್ಳಬೇಕು ಅಂತ ಗೊತ್ತಿದೆ. ಆದರೆ ಪಾಂಡವರಿಗೆ ಕಷ್ಟ ಬಂತಲ್ಲ, ಹರಿಭಕ್ತರಾಗಿಯೇ ಉಳಿದಿದ್ದವರು ಕಷ್ಟಗಳಿಂದ. ಆದರೆ ಕಷ್ಟ ಬಂತು ಅಂತ ಚಿಂತೆ ಮಾಡಲಿಲ್ಲ ಅಂತ. ಯಾಕೆ? ಬಣ್ಣಗಳ ಭಾರವು ಬಂಗಾರ, ಬಣ್ಣಗಳ ಭಾರವು ಬಂಗಾರ, ಎನಗೆ ನಂಬಿ ಬಾಳಲು ಎನ್ನ ಆತ್ಮೋದ್ಧಾರ, ಬಣ್ಣಗಳ ಭಾರವು ಬಂಗಾರ. ಕಾಮ ಕಾಂಚನ ಕಾಲ ತ್ರಿವಿಧ ಸ್ಥಿತಿಗಳ ಹೆಚ್ಚಿ ವಿಷಯ ಸುಖ ಭೋಗದಲ್ಲಿ ಕೆಡಬೇಡ ಮನೋಜ. ಕಾಮ ಕಾಂಚನ ಕಾಲ, ಕಾಮ ಕಾಂಚನ ಕಾಲ ತ್ರಿವಿಧ ಸ್ಥಿತಿಗಳ ಹೆಚ್ಚಿ ವಿಷಯ ಸುಖ ಭೋಗದಲ್ಲಿ ಕೆಡಬೇಡ ಮನೋಜ. ಬಡತನ ಎಂಬುದು
ಬಂಗಾರ. ಆದ್ದರಿಂದ ದಾಸರು ಹೇಳ್ತಾ ಇದ್ದಾರೆ, ಹರಿಭಕ್ತರಾಗಿಯೇ ಉಳಿಬೇಕು ಅಂತಾದ್ರೆ ಕಷ್ಟಗಳು ಬರಬೇಕು. ಯಾಕೆ? ಕಾಮಕಾಂಚನ ಕಾಲ, ಹೆಣ್ಣು ಹೊನ್ನು ಮಣ್ಣಿಗೋಸ್ಕರವಾಗಿ ನೀನು ಈ ಜೀವನವನ್ನ ಸವೆಸಿದೆ ಅಂತ ಆದ್ರೆ ನಿನಗೆ ಇಹದಲ್ಲಿಯೂ ಒಳ್ಳೆಯದಾಗುವುದಿಲ್ಲ, ಪರದಲ್ಲಿಯೂ ಒಳಿತಾಗುವುದಿಲ್ಲ. ಆದದ್ದರಿಂದ ನಿನ್ನ ಆತ್ಮೋದ್ಧಾರ ಆಗಬೇಕು. ನೀನು ಯಾರು, ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದಿ ಅಂತ ಹೇಳಿ ತಿಳಿದುಕೊಳ್ಳಬೇಕು ಅಂತಾದ್ರೆ ಕಷ್ಟಗಳು ಬೇಕು. ಆಗ ನಮ್ಮನ್ನು ನಾವು ಅರಿಯಲಿಕ್ಕೆ ಬರುವಂಥದ್ದು. ಆದರೆ ನಮಗಿದು ಅರ್ಥ ಆಗುವುದಿಲ್ಲ. ಅಯ್ಯೋ ನನಗೆ ಕಷ್ಟ, ನನಗೆ ಯಾರಿಲ್ಲ, ನನ್ನ ಬಂಧುಗಳು ನನ್ನನ್ನು ಬಿಟ್ಟಿದ್ದಾರೆ ಅಂತ ನೀನು ಆಲೋಚನೆ ಮಾಡ್ತಿ. ನೋಡಿ, ದಾಸರ ಪ್ರಕಾರ ಬಂದಿರುವಂತಹ ಕಷ್ಟವನ್ನು ಚಿನ್ನ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ್ತದ ನಮಗೆ ಕಷ್ಟವನ್ನು ಕಲ್ಲು ಅಂತ ಎಣಿಸಬಾರ್ದಂತೆ. ಕಲ್ಲು ಅಂತ ಎಣಿಸಿದ್ರೆ ಭಾರ ಆಗತ್ತೆ, ಚಿನ್ನ ಅಂತ ಅಂದುಕೊಳ್ಬೇಕು ಅಂತ ಆಗತ್ತದೆ. ಕಾಲಿಗೊಂದು ಮುಳ್ಳು ಚುಚ್ಚಲಿ, ಅಯ್ಯಪ್ಪ ಮುಳ್ಳು ಅಂತೇಳಿ ಮತ್ತೆ ಒಂದು ವಾರ ಮಂಚದಿಂದ ಕೆಳಗಿಳಿಯುವುದಿಲ್ಲ, ಚುಚ್ಚಿದ್ದು ಮುಳ್ಳು. ಅದೇ ಕಿವಿಗೆ ಮೂಗಿಗೆ ಒಂದು 10 ಕಡೆ ಚಿನ್ನದ ಮುಳ್ಳಿನಿಂದ ಚುಚ್ಚಿಸಿಕೊಳ್ತಾರೆ. ಆಗ ಅದು ಮುಳ್ಳು ಅಂತ ಆಗುವುದೇ ಇಲ್ಲ. ಯಾಕೆ? ಕಿವಿಯಲ್ಲಿ ಎಷ್ಟು ಜಾಗ ಉಂಟ ಅಷ್ಟು ಬೇಕಾದರೂ ಚುಚ್ಚಿಸಿಕೊಳ್ಳಿಕ್ಕೆ ಸಿದ್ಧರಿದ್ದೆ. ಈಗ ಕಿವಿ ಬಾಯಿ ಎಲ್ಲ ಹೋಗಿ ಎಲ್ಲೆಲ್ಲಿ ಚುಚ್ಚಿಸಿಕೊಳ್ಳಿಕ್ಕೆ ಶುರು ಮಾಡಿದ್ದೇವೆ ನಮಗೆ ಆಗ್ತದಾಗ ಕಷ್ಟ. ಹಾಗಾದ್ರೆ ನೀನು ಮುಳ್ಳು ಅಂತ ಎಣಿಸಿದ್ರೆ ಅದು ನಿನಗೆ ಕಷ್ಟ, ಚಿನ್ನ ಅಂತ ಎಣಿಸುವಾಗ ಎಷ್ಟು ಚುಚ್ಚಿಸಿಕೊಂಡ್ರು ನಿನಗೆ ಕಷ್ಟ ಆಗೋದಿಲ್ಲ. ನೋಡಿ, ನನಗೆ ನಿಮ್ಮನ್ನು ನೋಡುವಾಗ ಒಂದು ನೆನಪಾಗ್ತದೆ. ಒಂದು ಸೊಸೆ ಮದುವೆಯಾಗಿ ಮನೆಗೆ ಬಂದ್ಲಂತೆ. ಬಂದು ಮಾವನಿಗೆ ಭಾರಿ ಪ್ರೀತಿ ಸೊಸೆಯನ್ನು ನೋಡಿದರೆ. ಪ್ರತಿದಿನ ಹೆಂಗಸರಿಗೆ ಮಾತ್ರ ಯಾಕೆ ಕತೆ ಹೇಳುದಲ್ಲ, ಅದು ಗಂಡಸರಿಗೆ ಹೇಳು. ಮಾವನಿಗೆ ಸೊಸೆಯನ್ನು ಕಂಡ್ರೆ ಭಾರಿ ಪ್ರೀತಿ. ಎಲ್ಲ ಕೆಲಸಕ್ಕೂ ಕೂಡ ಸೊಸೆಯೇ ಬೇಕು. ಪ್ರತಿದಿನ ಸೊಸೆಯನ್ನು ಕರೆದು ಕೆಲಸ ಹೇಳುವಾಗ ಸೊಸೆಗೂ ಮೊದಲಿಗೆ ಭಾರಿ ಪ್ರೀತಿ ಇತ್ತು. ಮತ್ತೆ ಕಷ್ಟ ಆಗಲಿಕ್ಕೆ ಶುರುವಾಯಿತು. ಎಷ್ಟು ಕೆಲಸ ಹೇಳಿದ್ರು ನಾನು ನೋಡಿದರೆ ಅಂತ ಹೇಳಿ ಪ್ರೀತಿ ಅಂತ ಹೇಳಿಕೊಂಡೆ ಕೆಲಸ ಮಾಡಿಸ್ತಾರೆ. ಆದ್ದರಿಂದ ಒಂದು ದಿವಸ ವೀಳ್ಯದೆಲೆ ಅಡಿಕೆಯನ್ನು ಬಾಯಿಗೆ ಹಾಕಿಕೊಂಡು ಮಾವ ಹೊರಗೆ ಕೂತ ಹೇಳಿದಂತೆ, ಮಗಳೇ, ದೇವರ ಮನೆಯಲ್ಲಿ ಗಂಧ ತೇಯುವಂತಹ ಒಂದು ಕಲ್ಲುಂಟು, ಅದನ್ನು ತೆಕ್ಕೊಂಡು ಬಾ. ಅಂಗೈಯಗಲದ ಗಂಧ ತೇಯುವ ಕಲ್ಲುಂಟು ಮಾವ. ನನಗೀಗ 3 ತಿಂಗಳು ನನಗೆ ಹೇಳಿದ್ದಾರೆ ಡಾಕ್ಟ್ರು ಭಾರ ಎತ್ತಬಾರ್ದಂತ. ದಯವಿಟ್ಟು ಬೇಜಾರು ಮಾಡಬೇಡಿ, ನೀವೇ ಹೋಗಿ ತೆಕ್ಕೊಂಡು ಬನ್ನಿ. ಸರಿ ಆಯಿತು. ಮಾವನೇ ಹೋಗಿ ತಗೊಂಡು ಬಂದು ಹೊರಗೆ ಕೂತ್ಕೊಂಡು ಗಂಧ ತೇಯಿದ್ರಂತೆ. ಮತ್ತೆ ಒಂದು 4 ತಿಂಗಳಾಯಿತು. ಅಷ್ಟೊತ್ತಾಗುವಾಗ ದೀಪಾವಳಿ ಬಂತು. ಮೊದಲ ದೀಪಾವಳಿಗೆ ಮನೆಗೆ ಹೊಸದಾಗಿ ಬಂದ ಸೊಸೆಗೆ ಗಿಫ್ಟ್ ಎಲ್ಲ ಕೊಡ್ಲಿಕ್ಕೆ ಉಂಟಲ್ಲ. ಈಗ ಮಾವ ಏನು ಮಾಡಿದ, ನೇರ ಅಕ್ಕ ಸಾಲಿಗನ ಹತ್ರ ಬರ್ತಾನೆ. ಬಂದು ಈ ಕಲ್ಲನ್ನು ಕೊಟ್ಟು ಹೇಳ್ತಾನೆ, ನೋಡಪ್ಪ, ಇದ್ದೇ ಪದಕ ಆಗಿರಬೇಕು, ಪೆಂಡೆಂಟ್, ಗೊತ್ತಾಯ್ತಲ್ಲ, ಇದಕ್ಕೆ ಸರಿಯಾದ ಒಂದು ಹಾರವನ್ನು ನೀನು ಮಾಡಿಕೊಡ್ಬೇಕು. ಖಾಲಿ ಹಾರ ಅಲ್ಲ, ಚಿನ್ನದ್ದು ಮಾತ್ರ ಅಲ್ಲ, ನವರತ್ನಗಳನ್ನೆಲ್ಲ ಕೂತೊಳಿಸ್ಬೇಕು ನೀನು ಆ ಹಾರದಲ್ಲಿ. ಸರಿ, 1 ತಿಂಗಳಲ್ಲಿ ಹಾರ ಸಿದ್ಧವಾಗಿದೆ. ಅಂಗೈ ಅಗಲದ ಗಂಧ ತೇಯುವ ಕಲ್ಲು ಪೆಂಡೆಂಟ್ ಆಗಿರುವಂಥ, ಅದಕ್ಕೆ ಚಿನ್ನದ ಮುಚ್ಚಳ ಎಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲಿ ನವರತ್ನಗಳನ್ನು ಕೂರಿಸಲಾಗಿದೆ, ಬಹಳ ದಪ್ಪವಾಗಿ ಚಿನ್ನವನ್ನು ಹಾಕಲಾಗಿದೆ. ಈಗ ಅದರ ಭಾರ 1-2 kg ಆಗಿರ್ಬೋದು, ಇರಲಿ, ಕಲ್ಲು ಉಂಟಲ್ಲ. ಸರಿ, ತಂದು ದೀಪಾವಳಿಗೆ ಸೊಸೆಗೆ ತಂದು ಕೊಟ್ರಂತೆ. ನೋಡಿ, ಭಾರ ಎತ್ತಬಾರ್ದು ಅಂತ ಹೇಳಿದ್ದಾರೆ. ನಾವು ಮತ್ತೆ 3 ತಿಂಗಳ ಕುತ್ತಿಗೆಗೆ ಹಾಕ್ಕೊಂಡು ಓಡಾಡಿದ್ದು. ಯಾಕೆ? ಅದರೊಳಗಿರೋದು ಕಲ್ಲು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಕಷ್ಟವನ್ನು ನಾವು ಕಲ್ಲು ಅಂತ ಅಂದ್ಕೊಂಡ್ರೆ ನಮಗೆ ಕಷ್ಟ ಇರುತ್ತದೆ. ನಮ್ಮ ಕೈಯಲ್ಲಿ ಅದು ಚಿನ್ನ ಅಂತ ಅಂದುಕೊಂಡ್ರೆ ಕಷ್ಟ ಆಗುವುದಿಲ್ಲ. ಆದ್ದರಿಂದ ಬಣ್ಣಗಳ ಭಾರವು ಬಂಗಾರ ಅಂತ ತಿಳಿ ನೀನು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಹಾಗೆ ತಿಳಿದವರಿದ್ದಾರೆ. ಯಾರಂತ ಹೇಳಿದ್ರೆ ಪಾಂಡವರು. ಕಷ್ಟ ಬಂತಲ್ಲ ಅಂತ ಚಿಂತೆ ಮಾಡಲಿಲ್ಲ. ಯಾಕೆ? ಕಾಡಾದರೇನು ನಾಡಾದರೇನು ಭಕ್ತಿ ಎನ್ನುವಂತಹ ಆ ಒಂದು ಕೊಳ್ಳಿಗೆ ಇರುವೆಗಳು ಮುತ್ತಲಾಪುದೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಯಲ್ಲೇ ಇರುವಾಗ, ನಮ್ಮ ಕೈ ಹಿಡಿದು ನಡೆಸ್ತಾ ಇರುವಾಗ ನನಗೆ ಯಾವ ಥರ ಚಿಂತೆ ಅಂತ ಹೇಳಿಕೊಂಡು ಚೆನ್ನಾಗಿ ಕಾಡಿನಲ್ಲೂ ಕೂಡ ಜೀವನ ಮಾಡ್ತಾರೆ. ಪರ್ಣಕುಟೀರವನ್ನು ನಿರ್ಮಿಸಿದ್ದಾರೆ. ಇಲ್ಲಿಗೆ ಬಂದಿದ್ದಾರೆ, ಕಾಮ್ಯಕವನಕ್ಕೆ ಬಂದಿದ್ದಾರಂತೆ. ನೋಡಿ, ಹಿರಿಯವನಾಗಿರ್ತಕ್ಕಂತಹ ಅಣ್ಣನಾದಂತಹ ಯುಧಿಷ್ಠಿರ ತಮ್ಮಂದಿರನ್ನ ಮಡದಿಯಾದಂತಹ ಪಾಂಚಾಲಿಯನ್ನು ಕರ್ಕೊಂಡು ಬಂದಿದ್ದಾನೆ. ನೋಡಿ, ಈ ಸಂದರ್ಭದಲ್ಲಿ ನಮಗೆ ಅರ್ಜುನ ಯಾರು ಅಂತ ಕೇಳಿದ್ರೆ ಗೊತ್ತಿದೆ, ಭೀಮ ಯಾರು ಅಂತ ಕೇಳಿದ್ರೆ ಗೊತ್ತಿದೆ, ಎಲ್ಲ ನಕುಲ ಸಹದೇವರ ಬಗ್ಗೆಯೂ ನಮಗೆ ಗೊತ್ತಿದೆ. ದ್ರೌಪದಿಯ ಬಗ್ಗೆ ಗೊತ್ತಿದೆಯೋ ಕೇಳಿದ್ರೆ ಗೊತ್ತಿದೆ. ದ್ರೌಪದಿಗೆ 5 ಜನ ಗಂಡಂದಿರಿದ್ದಾರೆ. 5 ಜನರಿಗೆ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಬಹಳ ಯೋಗ್ಯವಾದಂತಹ ಒಂದು ಪತ್ನಿ. ಕೂದಲು ದುಶ್ಯಾಸನ ಮುಟ್ಟಿದಂತಹ ಮುಡಿಯನ್ನು ಮತ್ತೆ ಕಟ್ಟುವುದಿಲ್ಲ ಅಂತ ಹೇಳಿದ್ಲು. ಈಗಿದ್ದೆ ಅಲ್ಲ ನಮಗೆ ಗೊತ್ತಿರುವುದಾದರೆ, ಈ ಸಖ್ಯ ಭಕ್ತಿಯಲ್ಲಿ
ಶ್ರೀಕೃಷ್ಣನ ಕೃಪೆಯನ್ನು ಪಡೆದವರಲ್ಲಿ ದ್ರೌಪದಿಗೆ ಅಗ್ರಸ್ಥಾನ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಬೇಕು. ಯಾಕೆ ಅಂತ ಹೇಳ್ತೇನೆ, ಒಂದು ಎರಡು ವಿಚಾರ ಹೇಳೋಣ ಅಂತ ಹೇಳಿ. ದ್ರೌಪದಿ ಅಂತ ಹೇಳಿದ್ರೆ ಅವಳು ಅಗ್ನಿಕನ್ಯೆ. ದ್ರೋಣನ ಮೇಲಿನ ಕೋಪದಿಂದ ದೃಪದ ಮಹಾರಾಜ ಮಾಡಿದಂತಹ ಯಜ್ಞ, ದೃಷ್ಟದ್ಯುಮ್ನ ದ್ರೋಣ ಮೃತ್ಯು ಅಂತ ಹೇಳಿ, ದ್ರೋಣನನ್ನು ಕೊಲ್ಲಿಕ್ಕೋಸ್ಕರವಾಗಿ ಹುಟ್ಟಿರ್ತಕ್ಕಂತಹ ದೃಷ್ಟದ್ಯುಮ್ನನ್ನು ಅಪೇಕ್ಷೆ ಮಾಡಿ ಯಾಗ ಮಾಡಿ ಪಡೆದಂಥದ್ದು ದೃಪದ. ಆದರೆ ಇವಳು ಅನಿರೀಕ್ಷಿತ ಜೊತೆಗೆ ಬಂದವಳು ಅಗ್ನಿಕನ್ಯೆ, ಅಯೋನಿಜೆ. ಅವಳಿಗೆ ತಾಯಿ ಇಲ್ಲ, ಅವಳು ಗರ್ಭದಿಂದ ಬಂದವಳಲ್ಲ, ಅಯೋನಿಜೆ ಅವಳು. ಅವಳ ಮೈ ಸುಮದ ವಾಸನೆ ಬರ್ತಾ ಇತ್ತಂತೆ, ಪರಿಮಳ. ಅವಳು ಎಲ್ಲೆಲ್ಲ ಹೋಗ್ತಾಳೆ ಅಲ್ಲೆಲ್ಲ ಸುಗಂಧ ಹರಡ್ತಾ ಇತ್ತು, ನೋಡಲಿಕ್ಕೆ ಬಣ್ಣ ಕಪ್ಪು. ಆದರೆ ಅವಳು ಯಾಕೆ ಈ ದೃಪದ ಮಹಾರಾಜ ಕಡೆಗೊಮ್ಮೆ ಅರ್ಜುನ ಅವಳನ್ನು ಮತ್ಸ್ಯಂತ್ರವನ್ನು ಭೇದಿಸಿ ಮದುವೆಯಾದಾಗ ತಾಯಿಯ ಮಾತನ್ನು ಕೇಳಿ 5 ಜನ ಸಮಾನವಾಗಿ ಹಂಚಿಕೊಳ್ಳಿ ಅಂತ ಹೇಳಿ ಹಣ್ಣು ಅಂತ ತಿಳಿದದ್ದು ಹೆಣ್ಣನ್ನು. ಆ ರೀತಿಯ ಕಥೆಗಳು ನಮಗೆ ಗೊತ್ತಿದೆ. ಆಗ ದೃಪದನಿಗೆ ಬಹಳ ಚಿಂತೆ ಆಗುತ್ತದೆ. ಯಾಕೆ ಒಂದು ಗಂಡನಿಗೆ ಬಹುಜನ ಪತ್ನಿಯರು ಅಂತ ಹೇಳುವಂಥದ್ದು ಲೋಕಾರೂಢಿಯಾಗಿ ನಡೆದುಕೊಂಡು ಬಂದಿರುವಂಥದ್ದು ಸಮಾಜ ಒಪ್ಪುತ್ತದೆ. ಆದರೆ ಒಂದು ಹೆಣ್ಣಿಗೆ ಪುರುಷ ಪಂಚಕ ಅಂತ ಹೇಳಿದ್ರೆ ಅದನ್ನು ಒಪ್ಪುವುದು ಹೇಗೆ ಅಂತ ಹೇಳುವಾಗ ಆ ಕಥೆಯನ್ನು ಹೇಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಪ್ಪ, ಹಿಂದಿನ ಋಷಿಯ ಪುತ್ರಿಯಾಗಿರ್ತಕ್ಕಂತಹ ನಾರಾಯಣಿ ಎನ್ನುವಂತಹ ಹೆಣ್ಣು ಮಗಳು ಶಿವನನ್ನ ಕುರಿತಾಗಿ ತಪಸ್ಸು ಮಾಡಿದಾಗ, ಶಿವ ಪ್ರತ್ಯಕ್ಷನಾದಾಗ ನಿನಗೇನು ಬೇಕು ಅಂತ ಕೇಳಿದಾಗ ಪತಿಂದೇಹಿ 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 ಎಂಬುದಾಗಿ 5 ಸಲ ನನಗೆ ಗಂಡ ಬೇಕು ಅಂತ ಕೇಳಿದುದರ ಕಾರಣವಾಗಿ 5 ಗಂಡರು ಅವಳಿಗೆ ಸಿಕ್ಕುವಂಥದ್ದು, ಲಭ್ಯವಾದಂಥದ್ದು ವರದಿಂದಾಗಿ ಮಾತ್ರ ಅಲ್ಲ, 5 ಜನ ಶಾಪಗ್ರಸ್ತರಾಗಿರ್ತಕ್ಕಂತಹ ಇಂದ್ರರು ಇವಳಿಗೆ ಗಂಡಂದಿರಾಗಿ ಭೂಮಿಯಲ್ಲಿ ಪಾಂಡವರಾಗಿ ಹುಟ್ಟಿದ್ದಾರೆ. ಯಮಾಂಶ ಸಂಭೂತನಾಗಿರ್ತಕ್ಕಂತಹ ಯಾವ ಯುಧಿಷ್ಠಿರ ಇದ್ದಾನೋ ಅವನ ಮಡದಿಯಾಗಿ ದ್ರೌಪದಿ ಯಮನ ಪತ್ನಿಯಾಗಿರುವಂತಹ ಶ್ಯಾಮಲಾದೇವಿಯ ಅಂಶದಿಂದ ಯುಧಿಷ್ಠಿರರ ಸೇವೆಯನ್ನು ಮಾಡುತ್ತಾ ಇದ್ದಾಳೆ. ಅದೇ ರೀತಿ ಭೀಮ ವಾಯುದೇವರ ಪತ್ನಿಯಾದಂತಹ ಭಾರತೀಯ ರೂಪದಲ್ಲಿ ಆ ಭೀಮನೊಂದಿಗೆ ಸಂಸಾರ ಮಾಡುವಾಗ ದ್ರೌಪದಿಯ ಒಳಗೆ ಇರತಕ್ಕಂತಹ ಭಾರತೀ ದೇವಿಯ ಅಂಶ ಸಂಸಾರ ಮಾಡುತ್ತದೆ. ಇಂದ್ರನ ಅಂಶವಾಗಿರತಕ್ಕಂತಹ ಅರ್ಜುನನೊತ್ತಿಗೆ ಸಂಸಾರ ಮಾಡಬೇಕಾದ್ರೆ ಶಚೀದೇವಿಯಾಗಿ ಅವಳು ಸಂಸಾರ ಮಾಡ್ತಾಳೆ. ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿರ್ತಕ್ಕಂತಹ ನಕುಲ ಸಹದೇವರ ಜೊತೆಯಲ್ಲಿ ಸಂಸಾರ ಮಾಡುವಾಗ ಅಶ್ವಿನಿ ದೇವತೆಗಳ ಪತ್ನಿಯಾಗಿರುವಂತಹ ಉಷಾದೇವಿಯ ರೂಪದಲ್ಲಿ ಅವಳು ಸಂಸಾರ ಮಾಡ್ತಾಳೆ. ಇನ್ನೊಬ್ಬಳು ಪಾರ್ವತಿ ದೇವಿ, ಅವಳು ಇಲ್ಲ ಅದರಲ್ಲಿ. ಗೊತ್ತಾಯ್ತಲ್ಲ, ಇದು ಹೇಗೆ ಈ ರೀತಿ ಆಗುತ್ತದೆ ಅಂತ ಹೇಳಿದ್ರೆ ಇದೆಲ್ಲ ಸಾಧ್ಯ ಇಲ್ಲ. ಒಂದು ದೇಹದೊಳಗೆ ಒಂದು ಜೀವಾತ್ಮ, ಇದು 5 ಶಕ್ತಿಯ ಸಂಗಮ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗುದಿಲ್ಲ ದಾಸರೇ. ನೋಡಿ ಎಷ್ಟು ಕೆಟ್ಟದಾಗಿ ದ್ರೌಪದಿಯನ್ನ ಯಾರೋ ಒಂದು ಹೆಣ್ಣು ಮಗಳು ಯಾರೋ ಒಂದು 4 ಜನ ಗಂಡಸರೊಟ್ಟಿಗೆ ಇರುವಂಥದ್ದನ್ನು ಅಯ್ಯೋ ಕಲಿಯುಗದ ದ್ರೌಪದಿ ಅಂತೆಲ್ಲ ಹಾಕಿ ಬಿಡ್ತೇವೆ, ನಮಗೆ ಗೊತ್ತಿದೆಯಾ ಅಂತ ಏನು ವಿಚಾರ ಅಂತ ಹೇಳುವಂಥದ್ದು. ಈಗ ಒಂದು ಬಾಳೆಹಣ್ಣಿನ ಚಿಪ್ಪನ್ನು ಆಲೋಚನೆ ಮಾಡಿಕೊಳ್ಳಿ. ನಾವು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತೇವೆ? ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಅದರ ಒಳಗೆ ಇರುವಂತಹ ಹಣ್ಣನ್ನು ತಿಂದು ಬಿಡ್ತೇವೆ. ದೇವರಿಗೆ ಸಿಪ್ಪೆ ಬಿಡಿಸಿ ಕೊಡುವುದು ನೋಡಿದ್ದೀರಾ ಯಾರಾದರೂ ಬಾಳೆಹಣ್ಣನ್ನು? ಯಾಕೆ ಅಂತ ಹೇಳಿದ್ರೆ ದೇವರಿಗೆ ಹಾಗೆ ಕೊಂಡೋಗಿ ಇಡುವಂಥದ್ದು. ಅದು ಎಲ್ಲಿಯೂ ಕೂಡ ಅದನ್ನು ಮುಟ್ಟಿ ಕೂಡ ನಾವು ಅದನ್ನು ಹಾಳು ಮಾಡುವ ಹಾಗೆ ಇಲ್ಲ, ಭಗವಂತನಿಗೆ ಹಾಗೆ ಇಡ್ತೇವೆ. ದನಕ್ಕೆ ಹಾಕುವಾಗ ಸಿಪ್ಪೆ ತೆಗೆದು ಹಾಕುವುದು ನೋಡಿದ್ದೀರಾ? ಸಿಪ್ಪೆ ಸಮೇತ ಹಾಕುವುದು, ಬೇಡದ್ರೆ ಹಣ್ಣು ಕೊಡ್ಲಿಕ್ಕಿಲ್ಲ, ಸಿಪ್ಪೆ ಕೊಡ್ತೇವೆ ಬೇಕಾದರೆ ನಾವು. ಗೊತ್ತಾಯ್ತಲ್ಲ? ಹಾಗಾದರೆ ಪಶು ಕೂಡ ತಿನ್ನುವಂಥದ್ದು ಬಾಳೆಹಣ್ಣು, ನಾವು ಕೂಡ ತಿನ್ನುವಂಥದ್ದು ಬಾಳೆಹಣ್ಣು, ಭಗವಂತನೂ ಕೂಡ ತಿನ್ನುವಂಥದ್ದು ಬಾಳೆಹಣ್ಣು. ಪಶು ಸಿಪ್ಪೆಯ ಸಮೇತವಾಗಿ ತಿಂದರೆ ನಾವು ಸಿಪ್ಪೆ ಬಿಸಾಡಿ ತಿನ್ನುತ್ತೇವೆ. ಭಗವಂತ ಸಿಪ್ಪೆಯ ಸಹಿತ ಹಣ್ಣನ್ನು ತಿನ್ನದೇ ಭಗವಂತ ತಿಂದ ಸೂಕ್ಷ್ಮ ರೂಪದಲ್ಲಿ ಅದನ್ನು ಮುಟ್ತಾನವ. ಹಾಗಾದರೆ ಆ ದೇವಾನುದೇವತೆಗಳು ಮಹಾಶಕ್ತಿವಂತರಾಗಿರ್ತಕ್ಕಂತಹ ಯೋಗಿಗಳು ನಮ್ಮ ಹಾಗೆ ತಿನ್ನುವುದಲ್ಲ. ಅವರು ಜೀವನ ಮಾಡತಕ್ಕಂತಹ ಕ್ರಮ, ಅವರು ಭೋಗಿಸುವಂತಹ ಕ್ರಮ ಬೇರೆ ಬೇರೆ ಇರ್ತದೆ ಅಂತ ಹೇಳುವಂಥದ್ದು. ಇದೇ ರೀತಿ ದ್ರೌಪದಿ ತನ್ನ ಗಂಡಂದಿರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾಳೆ. ಯಾಕೆಂತ ಹೇಳಿದ್ರೆ ಏನು ಹೇಳಿದೆ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಅಗ್ನಿ ಅಂತ ಹೇಳುವಂಥದ್ದು ನಿತ್ಯವೂ ಶುದ್ಧವಾಗಿರುವಂಥದ್ದು. ನೀವು ಅಗ್ನಿಗೆ ಎಂತ ಬೇಕಾದರೂ ಬಿಸಾಡಿ ಅದು ಶುದ್ಧವಾಗಿ ಉರಿತಾ ಇರುತ್ತದೆ, ಅಗ್ನಿಯಲ್ಲಿ ಕಲ್ಮಶ ಇಲ್ಲ. ಹಾಗೆ ಅಗ್ನಿಕನ್ಯೆಯಾದಂತಹ ಅಯೋನಿಜೆಯಾಗಿರ್ತಕ್ಕಂತಹ ದ್ರೌಪದಿ ನಿತ್ಯವೂ ಕೂಡ ಶುದ್ಧಳೆ. ಅದು
ಆದ್ದರಿಂದ ದ್ರೌಪದಿಯ ಬಗ್ಗೆ ಈ ರೀತಿ ನಾವು ಚಿಂತನೆಯನ್ನ ಇಟ್ಟುಕೊಳ್ಳಬೇಕು. ಆ ಹೆಣ್ಣು ಮಗಳು ಹುಟ್ಟಿದಾರಭ್ಯದಿಂದ ತಾಯಿಯ ಪ್ರೀತಿಯನ್ನು ಕಂಡವಳಲ್ಲ ಅವಳು. ಕೀಚಕನಿಂದ ಕಷ್ಟವನ್ನು ಪಡ್ತಾಳವಳು. ಜೊತೆಯಲ್ಲಿ ದುಶ್ಯಾಸನ, ಕಳನಾದಂತಹ ದುಶ್ಯಾಸನ ಅವಳ ಸೀರೆಯನ್ನೆಳೆದು ಅಪಮಾನ ಮಾಡ್ತಾನೆ. ತುಂಬಿದ ಸಭೆಯಲ್ಲಿ ಕುಳಿತಿರತಕ್ಕಂತಹ ಭೀಷ್ಮ, ದ್ರೋಣ ಯಾರೂ ಕೂಡ ಮಾತನಾಡುವುದಿಲ್ಲ. ಯಾಕೆ? ಮಾತನಾಡುವಂತಹ ಶಕ್ತಿ ಇದ್ದವರು ಅಂಥವರು ಕೂಡ ಮಾತನಾಡದೇ ಇರುತ್ತಿರಬೇಕಾದ್ರೆ ಆ ತುಂಬಿದ ಸಭೆಯಲ್ಲಿ ತನ್ನ ಮಾನ ಹೋಗುವ ಸಂದರ್ಭದಲ್ಲಿ ಭೀಷ್ಮಾದಿಗಳನ್ನು ಪ್ರಶ್ನೆ ಮಾಡತಕ್ಕಷ್ಟು ಧರ್ಮ ಪ್ರಜ್ಞೆಯನ್ನು ಬೆಳೆಸಿಕೊಂಡಿದ್ದವಳು ದ್ರೌಪದಿ ಅಂತ ಹೇಳಿ. ಅಷ್ಟೇ ಅಲ್ಲ, ಕಡೆಗೊಮ್ಮೆ ಭಗವಂತನನ್ನ ತನ್ನ ಭಕ್ತಿಯಿಂದ ಕೂಗಿ ಕರೆಯುತ್ತಾಳೆ ಅವಳು. ಯಾವ ರೀತಿ ಕರೆಯುತ್ತಾಳೆ? ಭಗವಂತ ಬಾ ಬಾ ಅಂತ ಹೇಳಿ ಕರೆಯಬೇಕಾದ್ರೆ ಭಗವಂತ ಬರುವುದಿಲ್ಲ. ಕಡೆಗೆ ತನ್ನ ಏಕವಸ್ತ್ರಧಾರಿಣಿಯಾಗಿರ್ತಕ್ಕಂತಹ ಆಕೆ ತನ್ನ ಆ ಬಟ್ಟೆಯ ಉಡಿಯಿಂದ ಆ ಕೈಯನ್ನು ಬಿಟ್ಟು, ಎರಡೂ ಕೈ ಬಿಟ್ಟು ಭಗವಂತ ನೀನೇ ಅಂತ ಹೇಳುವಾಗ ಅವ ಬಂದ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಭಗವಂತ ಬಂದು ಅವಳನ್ನು ರಕ್ಷಣೆ ಮಾಡ್ತಾಳೆ. ಆಗ ಒಂದು ವಿಚಾರ ಅವಳು ಹೇಳ್ತಾಳೆ, ಭಗವಂತ ನೀನು ನನ್ನನ್ನು ರಕ್ಷಣೆ ಮಾಡಲೇಬೇಕು. ಯಾಕೆ? ಸಂಬಂಧದಿಂದಲಾದರೂ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ದೇವ. ಯಾವ ಸುಖವನ್ನು ನಾನು ಕಳ್ಳಿಲ್ಲ. ವಸುದೇವನ ತಂಗಿಯ ಸೊಸೆ ಅಂತ ಹೇಳುವಂತಹ, ಕುಂತಿಯ ಸೊಸೆ ಅಂತ ಹೇಳುವ ನೆಪದಿಂದ ಬಂಧುವಾಗಿ ನೀ ರಕ್ಷಣೆ ಮಾಡಬೇಕು, ಗೌರವದಿಂದ ರಕ್ಷಣೆ ಮಾಡಬೇಕು. ನಾನು ಉಳಿದ ಸ್ತ್ರೀಯರ ಹಾಗೆ ಅಲ್ಲ, ನಾನು ತಾಯಿಯ ಗರ್ಭದಿಂದ ಬಂದವಳಲ್ಲ, ನಾನು ಅಯೋನಿಜೆ, ಅಗ್ನಿಕನ್ಯೆ. ಆದದ್ದರಿಂದ ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ಬೇಡವೋ? ಹಾಗೆ ಅಲ್ಲದಿದ್ದರೆ ಸಖನಾಗಿ ಆದರೂ ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ಯಾಕೆಂತ ಹೇಳಿದರೆ ನಾನು ನಿನ್ನನ್ನು ಅಷ್ಟರ ಮಟ್ಟಿಗೆ ಗೆಳೆಯ ಅಂತ ಹೇಳಿ ತಿಳಿದುಕೊಂಡಿದ್ದೇನೆ. ಅಷ್ಟು ಅಲ್ವಾ, ಪ್ರಭುವಾಗಿ ನೀನು ರಕ್ಷಣೆ ಮಾಡಬೇಕು. ನೀನು ಈ ಜಗತ್ತಿನಲ್ಲಿರುವ ಎಲ್ಲರನ್ನ ಸಂರಕ್ಷಣೆ ಮಾಡುವಂಥವ, ಆ ನಿಟ್ಟಿನಿಂದಲಾದರೂ ನನ್ನನ್ನು ಸಂರಕ್ಷಣೆ ಮಾಡಬೇಕು ನೀನು ಅಂತ ಹೇಳಿ ಕೇಳಿಕೊಂಡಾಗ ಅವಳನ್ನು ರಕ್ಷಣೆ ಮಾಡಲಿಕ್ಕೆ ಭಗವಂತ ಬಂದ. ಅಷ್ಟೇ ಆದ ಮೇಲೆ ಕಡೆಗೆ ಧೃತರಾಷ್ಟ್ರ ಕೇಳ್ತಾನಂತೆ, ನನಗೆ ತಪ್ಪು ಅರ್ಥ ಆಗಿದೆ, ನನ್ನ ಮಕ್ಕಳು ಮಾಡಿರೋದು, ನಿನಗೆ ಏನು ಬೇಕು ಅಂತ ಹೇಳಿದ್ರೆ, ಅವಿವೇಕಿಗಳಾಗಿರ್ತಕ್ಕಂತಹ ಆ ಒಂದು ಯುಧಿಷ್ಠಿರ ಮಾಡಿರುವಂಥದ್ದು, ಅವ ಒಳ್ಳೆಯವಾದರೂ ಕೂಡ ಅವಿವೇಕದ ಲಕ್ಷಣವನ್ನು ತೋರಿಸಿದ್ದಾನೆ. ಒಂದು ಕ್ಷಣಕ್ಕೆ ತನ್ನ ಬುದ್ಧಿಯನ್ನು ಬಿಟ್ಟಿದ್ದಾನವ. ಆ ಸಂದರ್ಭದಲ್ಲಿ ಏನು ಬೇಕು ಮಗಳೇ, ನೀನು ಕೇಳು ಅಂತ ಹೇಳಿದಾಗ, ಇನ್ನೇನು ಬೇಡ, ನನಗೆ ದೂತರಾಗಿ ಇದ್ದಾರಲ್ಲ, ಬಂಧನದಲ್ಲಿ ಇಟ್ಟಿದ್ದಾನಲ್ಲ ನಿನ್ನ ಮಗ, ನನ್ನ ಗಂಡಂದಿರು 5 ಜನರನ್ನು, ಅವರನ್ನು ಬಿಡಿಸಿಕೊಡು, ಬಂಧನವನ್ನು ಮುಕ್ತಿ ಮಾಡಿಕೊಡು ನನಗೆ. ಮಾತ್ರ ಅಲ್ಲ, ನಮ್ಮ ಶಸ್ತ್ರಾಸ್ತ್ರವನ್ನು ಕೊಡು. ಬೇರೆ ಇನ್ನೇನಾದರೂ ಬೇಕಾ ಕೇಳಿದರೆ, ನನಗೇನು ಬೇಡ, ನಾನು ಕ್ಷತ್ರಿಯ ಸ್ತ್ರೀ ಅಂತ ಹೇಳ್ತಾಳೆ ಅವಳು. ಯಾಕೆ? ಗಂಡಂದಿರು ಮತ್ತೆ ಅವರ ಕೈಯಲ್ಲಿ ಆಯುಧ ಇದ್ದರೆ ಏನು ಬೇಕಾದರೂ ನಾನು ಸಾಧಿಸಿಯೇನು, ನನಗಿನ್ಯಾವುದು ಬೇಡ, ಹೊನ್ನು ಬಣ್ಣ ಬೇಡ. ಅವಳಿಗೆ ಕೇಳಬಹುದಿತ್ತು, ಧೃತರಾಷ್ಟ್ರ ಹೇಳಿದ್ದ ನನಗೆ ರಾಜ್ಯ ಕೊಡು ಅಂತೇಳಿ. ಅವಳ ಆ ಕ್ಷಣದಲ್ಲಿ ಕೇಳಿದರೆ ಕೊಡ್ತಾನೆ ಧೃತರಾಷ್ಟ್ರ, ಆದರೆ ಅದು ಬೇಡ ನನಗೆ ಅಂತ ಹೇಳ್ತಾಳೆ. ಯಾಕೆ? ನನಗೆ ಯಾವ ಭಿಕ್ಷೆಯೂ ಬೇಡ, ನನ್ನ ಗಂಡಂದಿರನ್ನು ಅವರ ಶಸ್ತ್ರಾಸ್ತ್ರವನ್ನು ಬಿಡಿಸಿಕೊಡು ಅಂತ ಹೇಳಿದಂತಹ ಧೀರೋತ್ಥಾತ್ತ ಸ್ತ್ರೀ. ಈಗ ಸುಭದ್ರಿ, ಸತ್ಯಭಾಮೆ ಎಲ್ಲರೂ ಕೇಳ್ತಾರಂತೆ. ಸತ್ಯಭಾಮೆ ಮುಖ್ಯವಾಗಿ ಕೇಳ್ತಾಳಂತೆ, ಅಲ್ಲ ನಮಗೆ ಜಗದ ಉದ್ಧಾರ ಮಾಡತಕ್ಕಂತಹ ಜಗತ್ತಿನ ಪ್ರಭುವಾದಂತಹ ಒಬ್ಬ ಪರಮಾತ್ಮನನ್ನು ನೋಡಿಕೊಳ್ಳಿಕ್ಕಾಗೋದಿಲ್ಲ, ಅವನನ್ನ ಗಂಡ, ನೀನು 5 ಜನ ಗಂಡಂದಿರ ಸೇವೆ ಹೇಗೆ ಮಾಡ್ತಿ ಅಂತ ಹೇಳಿದ್ರೆ ಹೇಳ್ತಾಳಂತೆ ಅವಳು, ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಗಂಡಂದಿರನ್ನು ಪ್ರೀತಿಸಲಿಕ್ಕೆ ನಾವು ಕಲಿಯಬೇಕು. ಅವರು ಮಾಡತಕ್ಕಂತಹ ವಿಚಾರಕ್ಕೆ ಕೊಂಕು ಆಡದೇ ಇರಲಿಕ್ಕೆ ನಾವು ಕಲಿಯಬೇಕು. ಮನೆಯಿಂದ ಹೊರಗೆ ಹೋದಂತಹ ಗಂಡ ಒಳಗೆ ಬರುವಾಗ ಬಾಗಿಲಲ್ಲಿ ನಿಂತು ನಾವು ಅವರನ್ನು ಕಾಯಬೇಕು. ಅವನು ಊಟ ಮಾಡಿದ ಮೇಲೆ ನಾವು ಊಟ ಮಾಡಬೇಕು. ಮನೆಯಲ್ಲಾಗತಕ್ಕಂತಹ ವಿಚಾರಗಳನ್ನೆಲ್ಲವನ್ನು ಹೇಳಿ ಅವನ ತಲೆಗೆ ಹಾಕದೆ ಅವನಿಗೆ ಚಿಂತೆಯನ್ನು ನಾವು ಕೊಡಬಾರದು ಅಂತೇಳಿ ಹೇಳ್ತಾಳಂತೆ. ನೋಡಿ, ಈ ರೀತಿಯಾಗಿ ಒಬ್ಬಳು ಪತ್ನಿಯಾದವಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂತಹ ಪಾಠವನ್ನು ಜಗತ್ತಿಗೆ ಕೊಟ್ಟಿರುವಂತಹ ದ್ರೌಪದಿಯನ್ನು ಕರೆದುಕೊಂಡು ಕಾಮ್ಯಕವನಕ್ಕೆ ಬರ್ತಾ ಇದ್ದಾರೆ. ನೋಡಿ, ಕಾಮ್ಯಕವನದಲ್ಲಿ ದೌಮ್ಯ ಮಹಾಮುನಿಗಳು ಅಂತ ಇದ್ದಾರೆ, ತಾಪಸಿ ಜೀವನವನ್ನ ಮಾಡುತ್ತಾ ಇದ್ದಾರೆ. ಜಂಬು ಜಂಬೈರ ಪಾಠ ಪಾಠಾಲಿ ಪುನಗ ಕಂಕಲ್ಲಿ ನಾರಿಂಗ ನಾರಿಕೇರ ಕಪಿಲ ಅಶ್ವತ್ಥ ಮುಖಪಾದಂಗಳಿಂದಲೂ ಕುಸುಮ ಪರಿಮಳವನ್ನ ದಿಶ ದಿಶೆಗೆ ಪಸರಿಸುವಂತಹ ಪಾವಲಿ ಪಾರಿಜಾತ ಚಂಪಕನಂದಕ ಮಲ್ಲಿಕಾ ಮೊದಲಾದ ಪುಷ್ಪಗಳಿಂದಲೂ ಎಲ್ಲರ ಸನ್ಮನಸ್ಸುಗಳನ್ನು ಸೂರೆಗೊಂಡಿರುವಂತಹ ಬೆಳ್ಳಕ್ಕಿಗಳ ಸಾಲಿನಿಂದಲೂ ಬೆಂಡಲಿಗಳ ತಂಡಲದಿಂದಲೂ ಕುಕ್ಕಿಲುವ ಕೋಗಿಲೆಗಳಿಂದಲೂ ಕೂಡಿರುವಂತಹ ಕೃಷ್ಣ ಕಪೋತಂಗಳಿಂದಲೂ ಕೂಡಿರುವಂತಹ ಪ್ರಕೃತಿ ರಮ್ಯವಾದಂತಹ ಪ್ರದೇಶಕ್ಕೆ ಬಂದು ದೌಮ್ಯ ಮಹಾಮುನಿಗಳೊಂದಿಗೆ ತಾಪಸಿ ಜೀವನವನ್ನು ಮಾಡಿದರೂ ಕೂಡ ಅವರ ಮನಸ್ಸಿನಲ್ಲಿ ನೋವು. ಯಾಕೆ ಹೇಳ್ತಾ ಇದ್ದಾನಂತೆ, ತುಂಬಿದನು ಕಂಬನಿಯನ ಕಟ
ಮಹಾಮುನಿಗಳ ಬಳಿ ತುಂಬಿದನು. ಕಂಬನಿಯ ನಾಕಟ ವಿಡಂಬಿಸಿದ ವಿಧಿಯ ನನಿಬರ ನಂಬಿಸುವ ಬರಿಯಾತು ವಸನ ಗ್ರಾಸವಾಸದಲ್ಲಿ. ಹೇ ಸ್ವಾಮಿ, ಅನೇಕಾನೇಕ ವರ್ಷಗಳಿಂದ ಕಾಡಿನಲ್ಲೇ ಇರತಕ್ಕಂತಹ ನಾನು, ನನಗೆ ಮತ್ತೆ ಕಾಡಿಗೆ ಬರುವಂತಹ ಯೋಗ್ಯತೆ ಪ್ರಾಪ್ತಿ ಆಯ್ತಲ್ಲ ಅಂತ ಚಿಂತೆ ಮಾಡುವುದಿಲ್ಲ ನಾನು. ಆದರೆ ಏನು ಮಾಡಲಿ, ಕಾಡಿಗೆ ಬಂದಿದ್ದೇನೆ, ನನ್ನನ್ನ ಜನರೆಲ್ಲರೂ ಪ್ರೀತಿಸಿ ಬಿಟ್ಟರು. ನಾ ಕಾಡಿನಲ್ಲಿದ್ದೇನೆ ಅಂತ ಹೇಳಿಕೊಂಡು ನನ್ನನ್ನು ನೋಡ್ಲಿಕ್ಕೆ ಬರ್ತಾರೆ. ನೋಡಿ, ಎಷ್ಟೊಂದು ಹಿತೈಷಿಗಳು ಬರ್ತಾರೆ, ಸಾಮಂತ ರಾಜರುಗಳು ಬರ್ತಾ ಇದ್ದಾರೆ, ಇವರೆಲ್ಲರೂ ಬಂದಿದ್ದಾರೆ, ನನ್ನನ್ನು ನೋಡ್ತಾರೆ, ಮಾತನಾಡಿಸಿ ಹೋಗುತ್ತಾರೆ. ಮನೆಗೆ ಬಂದಂತಹ ಅತಿಥಿಗಳಿಗೆ ಒಂದು ತುತ್ತು ಊಟ ಹಾಕ್ಲಿಕ್ಕೂ ಕೂಡ ಗತಿ ಇಲ್ಲದೆ ಹಾಗೆ ಹೋಯ್ತಲ್ಲ ಸ್ವಾಮಿ, ಇದು ಎಂತ ಹಣೆ ಬರ ನನ್ನದು ಅಂತ ಹೇಳಿ ಕಣ್ಣೀರು ಸುರಿಸುತ್ತಾ ಅತಿಥಿ ಸತ್ಕಾರ ಮಾಡ್ಲಿಕ್ಕೆ ಆಗತಾ ಇಲ್ವಲ್ಲ ಅಂತ ಹೇಳುವಂತಹ ನೋವಿನಿಂದ ಅಳುತ್ತಾ ಇದ್ದಾನಂತೆ ಧರ್ಮರಾಯ. ಅಷ್ಟು ಹೊತ್ತಿಗೆ ದೌಮ್ಯ ಮಹಾಮುನಿಗಳು ಹೇಳಿದ್ರಂತೆ, ಕೇದವೇ ಕೆಲೆ ನೃಪತಿ ಹರುಷ ವಿಷಾದದಲ್ಲಿ ಸುಖ ದುಃಖದಲ್ಲಿ ನುತಿವಾದ ಪರಿವಾದದಲ್ಲಿ ಸಮಬುದ್ಧಿಗಳ ದ್ವಿಜರು ಈ ದುರಾಂತದ ಚಂದತೆ ದ್ವಾದಶಾದಿತ್ಯನ ಭಜಿಸಿದರೆ ಭಕ್ಷಾದಿ ಬಹುವಿಧವನು ಸಿದ್ಧಿಪುವುದಲ್ದನಾದೌರ್ಯ. ಯಾಕಪ್ಪ ಚಿಂತೆ ಮಾಡ್ತಾ ಇದ್ದೀಯಾ? ನಿತ್ಯವೂ ಹರಿಯನ್ನ ಸೇವೆ ಮಾಡ್ತಾ ಇರತಕ್ಕಂತಹ ನಿಮಗೊಮ್ಮೆ ಕಷ್ಟ ಬರ್ತದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯವೇ? ನೋಡು, ಶ್ರೀಹರಿಯ ಕೃಪೆಯಿಂದ ನಿನಗೊಂದು ವಿಚಾರವನ್ನು ಹೇಳುತ್ತೇನೆ. ದ್ವಾದಶಾದಿತ್ಯನಾಗಿರ್ತಕ್ಕಂತಹ ಸೂರ್ಯದೇವನನ್ನ ಕುರಿತು ತಪಸ್ಸು ಮಾಡು. ನಿನ್ನ ಭಕ್ತಿಗೆ ಮೆಚ್ಚಿದಂತಹ ಸೂರ್ಯದೇವ ಪ್ರತ್ಯಕ್ಷನಾಗಿ ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಅತಿಥಿ ಸತ್ಕಾರ ಮಾಡುವಂತಹ ಸೌಭಾಗ್ಯವನ್ನ ಕರುಣಿಸು ಅಂತ ಹೇಳಿ ಕೇಳಿಕೋ ಅಂತ ಹೇಳ್ತಾ ಇದ್ದಾನೆ. ದೌಮ್ಯ ಮಹಾಮುನಿಗಳ ಆ ಒಂದು ಮಾತಿನಂತೆ ತಾನು ಸೂರ್ಯದೇವನನ್ನ ಕುರಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ನೋಡಿ, ಭಗವಂತ ಸೂರ್ಯದೇವ ಅವನ ಭಕ್ತಿಗೆ ಮೆಚ್ಚಿ ಬಂದಿದ್ದಾನಂತೆ. ಆಹಾ, ಸೂರ್ಯದೇವ ಬಂದಿದ್ದಾನಲ್ಲ. ಹೇ ಧರ್ಮರಾಯ, ಇದು ಯಾಕೆ ನನ್ನನ್ನು ಕರೆದಿದ್ದಿ ನೀನು? ಏನು ಬೇಕು ನಿನಗೆ ಅಂತ ಕೇಳಿದಾಗ, ಸ್ವಾಮಿ ಏನು ಕೇಳಲಿ? ಶ್ರೀಮನ್ನಾರಾಯಣನ ಅನುಗ್ರಹ ಇರ್ತಕ್ಕಂತಹ ಸೂರ್ಯನಾರಾಯಣ ನೀನು, ನನಗೇನು ಬೇಕು ಎಂಬುದಾಗಿ ನಿನಗೆ ತಿಳಿಯದೆ ಸ್ವಾಮಿ. ಇದೀಗ ನಾನು ನಾಡಿನಲ್ಲಿ ಇಲ್ಲ, ಕಾಡಿನಲ್ಲಿದ್ದೇನೆ, ಕಾಡಿನ ವಶವಾಗಿದ್ದೇನೆ. ನನಗೆ ಒಂದು ಹೊತ್ತು ಸರಿಯಾಗಿ ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು ನೋಡಲು ಬಂದಿರತಕ್ಕಂತಹ ಅತಿಥಿಗಳಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಸಾಮಂತ ರಾಜರುಗಳಿಗೆ, ಇವರಿಗೆಲ್ಲ ಹೊಟ್ಟೆ ತುಂಬಿಸತಕ್ಕಂತಹ ಒಂದು ಹೊತ್ತಿನ ಊಟ ಹಾಕುವಂತಹ ಚೈತನ್ಯವೂ ನನ್ನ ಕೈಯಲ್ಲಿಲ್ಲ. ನೀನೇನಾದರೂ ಅದನ್ನು ದಯಪಾಲಿಸಿದರೆ ನನಗೆ ಸಂತೋಷ, ಅದನ್ನು ಸಲ್ಲಿಸುವೆಯಾ ಅಂತ ಕೇಳಿದಾಗ, ಆಹಾ, ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ನಿಮಗೆ ಆ ಅನುಗ್ರಹವನ್ನ ಶ್ರೀಹರಿ ಮಾಡಲಾರನೆ? ಸಲಿಸಿದನು ಸ್ವರ್ಣಾಕ್ಷಯ ಪಾತ್ರಯದಿನ ಮಣಿ ಕರುಣದಲ್ಲಿ, ಸಲಿಸಿದನು ಸ್ವರ್ಣಾಕ್ಷಯ ಪಾತ್ರಯದಿನ ಮಣಿ ಕರುಣದಲ್ಲಿ, ಧರ್ಮ ಜಗದಿನ ಮಣಿ ಕರುಣದಲ್ಲಿ. ಉಪಯೋಗಿಸುವಂತಹ ಕ್ರಮವನ್ನ ಹೇಳ್ತಾ ಇದ್ದಾನೆ. ನೀವುಣುತ್ತಲಿ ದ್ರೌಪದಿ ಸ್ವೀಕರಿಸು
ಸಲಿಸಿದನು ಸ್ವರ್ಣಾಕ್ಷಯ ಪಾತ್ರೆಯ ದಿನಮಣಿ ಕರುಣದಲ್ಲಿ. ಎಲ್ಲೂ ಇಲ್ಲದಂತಹ ಪರಮ ದುರ್ಲಭವಾಗಿರ್ತಕ್ಕಂತಹ ಸ್ವರ್ಣಾಕ್ಷಯ ಪಾತ್ರೆಯನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಸೂರ್ಯನಾರಾಯಣ ದೇವರು ಧರ್ಮರಾಯನ ಹತ್ರ ಹೇಳಿದ್ರಂತೆ, ತಗೋ ಧರ್ಮಜ, ನನಗೊಂದು ಪಾತ್ರೆಯನ್ನು ಕೊಡ್ತೇನೆ, ಇದರ ಹೆಸರು ಅಕ್ಷಯ ಪಾತ್ರೆ ಅಂತ ಹೇಳಿ. ನೋಡು, ಇದನ್ನ ನೀನು ನೇರವಾಗಿ ತಕ್ಕೊಂಡು ಹೋಗಿ ದ್ರೌಪದಿಯ ಹತ್ತಿರ ಕೊಟ್ಟು ಬಿಡು. ಇದನ್ನ ಉಪಯೋಗ ಮಾಡುವಂತಹ ಕ್ರಮವನ್ನು ಹೇಳಿಕೊಡ್ತೇನೆ ನೋಡು. ನೀವೆಲ್ಲರೂ ಊಟ ಮಾಡಿದ ಮೇಲೆ ಕೊನೆಯದಾಗಿ ದ್ರೌಪದಿ ಊಟ ಮಾಡಬೇಕು. ಅವಳು ಊಟವನ್ನ ಮಾಡಿ ಈ ಪಾತ್ರೆಯನ್ನ ತೊಳೆದು ಕವುಚಿ ಹಾಕುವ ಮೊದಲು ಎಷ್ಟು ಸಾವಿರ ಜನ ಬೇಕಾದರೂ ಬರಲಿ, ಅವರಿಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯಾದಿಗಳನ್ನು ಈ ಅಕ್ಷಯ ಪಾತ್ರೆ ಸಿದ್ಧಪಡಿಸ್ತದೆ. ಪಾತ್ರೆಯನ್ನು ತೊಳೆದು ಕವುಚಿ ಹಾಕಿದ ಮೇಲೆ ಮಾತ್ರ ಅದರಿಂದ ಫಲ ಬರುವುದಿಲ್ಲ. ಆದ್ದರಿಂದ ಜಾಗ್ರತೆ. ಸಂತೋಷದಿಂದ ಭಗವಂತನಿಗೆ ಕೈ ಮುಗಿದುಕೊಂಡು ಅಮಿತಾನಂದದಿಂದ ಕಾಮ್ಯಕವನದ ತನ್ನ ಪರ್ಣ ಕುಟೀರಕ್ಕೆ ಬಂದಿರತಕ್ಕಂತಹ ಧರ್ಮರಾಯ ಕೈಯಲ್ಲಿರುವಂತಹ ಅಕ್ಷಯ ಪಾತ್ರೆಯನ್ನ ಆ ದ್ರೌಪದಿಯನ್ನ ಕರೆದು ಹೇಳ್ತಾ ಇದ್ದಾನಂತೆ, ದ್ರೌಪದಿ ಬಾ. ಎಂತಹ ಒಂದು ಆನಂದದ ವಿಚಾರ ನೋಡಿದೆಯಾ? ಇವತ್ತಿನಿಂದ ಪಾಂಡವರ ಮಾನ ಮರ್ಯಾದೆ ನಿನ್ನ ಕೈಯಲ್ಲಿ ಅಂತ ಹೇಳಿಬೇಕಂತೆ. ಎಷ್ಟೊಂದು ಜವಾಬ್ದಾರಿ ನೋಡಿ. ಯಾಕೆ? ನಾವೆಲ್ಲರೂ ಊಟ ಮಾಡಿದ ಮೇಲೆ ಕೊನೆಯದಾಗಿ ನೀನು ಊಟ ಮಾಡಬೇಕು. ಹಾಗೆ ಹೇಳಿದ್ರೆ ನಮಗೆ ಬೇಜಾರಾಗ್ಲಿಕ್ಕಿಲ್ವಾ? ನೀವೆಲ್ಲೆಲ್ಲಿ ಹೋಗಿ ಒಂದು 4 ಗಂಟೆ ಎಲ್ಲ ಮಾಡಿಕೊಂಡು ಬಂದರೆ ನಾವು ಮತ್ತೆ ಉಳ್ಲಿಕ್ಕಿಲ್ವಾ ಅಂತ ಕೇಳಿಯವಲ್ವಾ? ನಾವೆಲ್ಲರೂ ಊಟ ಮಾಡಿದ ಮೇಲೆ ನೀನು ಊಟ ಮಾಡಬೇಕು. ನೀನು ಊಟ ಮಾಡಿ ಈ ಪಾತ್ರೆಯನ್ನು ತೊಳೆದು ಕೌಚಿ ಹಾಕಿದರೆ ಅದರಿಂದ ಫಲ ಬರುವುದಿಲ್ಲ. ಆದ್ದರಿಂದ ಜಾಗ್ರತೆ. ಯಾವಾಗ ಅಕ್ಷಯ ಪಾತ್ರೆ ಬಂತೋ ನೋಡಿ, ಈ ಮನುಷ್ಯನಿಗೆ ಅತ್ಯಂತ ತೃಪ್ತಿ ಆಗುವುದು ಅಂತ ಹೇಳಿದ್ರೆ ಯಾವಾಗ? ಚಂದ ಊಟ ಬೀಳಬೇಕು. ನಾವು ಮದುವೆಗೆಲ್ಲ ಹೋಗುತ್ತೇವೆ, ಅಲ್ಲಿಯ ವೈಭವವನ್ನು ನೋಡಿ ಸಂತೋಷ ಪಡ್ತೇವೆ ಕೂಡ. ಆದರೆ ಒಂದು ಸುಂದರವಾದಂತಹ ಊಟ ಸಿಕ್ಕಬೇಕು. ಆಮೇಲೆ ಕೈಯನ್ನು ಮೂಸಿ 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 ನೋಡಿ ಅದನ್ನು ಹೇಳಲಿಕ್ಕೆ ಉಂಟು, ಎಷ್ಟು ಚೆನ್ನಾಗಿತ್ತು ಊಟ. ಮನಸ್ಸಿನ ಆ ಒಂದು ಹೊಟ್ಟೆಯ ಮನಸ್ಸು ತಣೀತೋ ಎಲ್ಲವೂ ತಣೆದ ಹಾಗೆ. ಮನುಷ್ಯರಿಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕಿದರೆ ಸಾಕು. ಯಾವಾಗ ಬೇಕಾದಂತಹ ರೀತಿಯ ಭಕ್ಷ್ಯ ಭೋಜ್ಯಾದಿಗಳು ಸಿಕ್ಕಿತೋ ಎಲ್ಲರಿಗೆ ಭಾರಿ ಸಂತೋಷ ಆಗಲಿಕ್ಕೆ ಶುರುವಾಯಿತು. ಅನ್ನ ಕೊಟ್ಟವರನ್ನು ಹೊಗಳಿದ್ದು ಈಗ ಆ ಪಾಂಡವರ ಕುರಿತಾದಂತಹ ಹೊಗಳಿಕೆಗಳು ಎಲ್ಲ ಕಡೆ ಮೊಳಗಲಿಕ್ಕೆ ಆರಂಭ ಆಯಿತು. ಎಲ್ಲರೂ ಹೊಗಳುವವರೇ, ಅವರ ಅತಿಥಿ ಸತ್ಕಾರವನ್ನು ಹೊಗಳುವವರೇ. ಈ ವಿಚಾರ ಯಾರ ಕಿವಿಗೆ ಬಿತ್ತು ಅಂತ ಹೇಳಿದ್ರೆ ದುರ್ಯೋಧನನ ಕಿವಿಗೆ ಬಿತ್ತಂತೆ. ನೋಡಿ, ಭಾರಿ ಕಷ್ಟ ಆಗುತ್ತಾ ಇದು ನಮಗೆ. ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಉಂಟು, ಯಾರಾದರೂ ಹೊಗಳಿಕೆ ಮಾಡಿಬಿಟ್ರೆ ಸಹಿಸ್ಲಿಕ್ಕೆ ಆಗುದಿಲ್ಲ, ಆಮೇಲೆ ಭಯಂಕರ ಕಷ್ಟ ಆಗ್ತದೆ. ಕೆಲವರ ಹೊಗಳಿಕೆಯನ್ನೆಲ್ಲ ಕೇಳಿದಾಗ ಊಟ ಬೇಡ ತಿಂಡಿ ಬೇಡ ಅಂತೆಲ್ಲ ಆಗ್ತದೆ. ಅಂಥದ್ದು ಯಾಕೆ ಹಾಗೆ ಆಗುದು ಅಂತ ಹೇಳಿದ್ರೆ ಅದಕ್ಕೆ ಮತ್ಸರ ಅಂತ ಹೆಸರು. ಈ ಮತ್ಸರ ಅಂತ ಹೇಳುವಂಥದ್ದು ಯಾರ ಬಳಿ ಇದೆಯೋ ಅದು ಅವರನ್ನು ಉದ್ಧಾರ ಆಗಲಿಕ್ಕೆ ಬಿಡುವುದಿಲ್ಲ. ಮಾತ್ರ ಅಲ್ಲ, ಅವರ ಸುತ್ತಮುತ್ತಲಿನಲ್ಲಿ ಇರುವವರನ್ನೆಲ್ಲರನ್ನು ಹಾಳು ಮಾಡಿ ಬಿಡ್ತದೆ. ಅಂತಹ ಒಂದು ಶಕ್ತಿ ಇದೆ ಮತ್ಸರಕ್ಕೆ. ನೋಡಿ, ಒಂದು ಅಣ್ಣ ತಮ್ಮ ತಪಸ್ಸು ಮಾಡಲಿಕ್ಕೆ ಕೂತ್ರಂತೆ. ಯಾರೋ ಹೇಳಿದ್ರಂತೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಭಗವಂತ ಬೇಗ ಬರ್ತಾನೆ. ಯಾಕೆ? ಕೃತಯುಗದಲ್ಲಿ ಧ್ಯಾನ ಎಲ್ಲ ಮಾಡಬೇಕಿತ್ತಪ್ಪ. ಆಮೇಲೆ ತ್ರೇತೆಯಲ್ಲಿಯೂ ದೇವರು ಭಾರಿ ಕಷ್ಟದಲ್ಲಿ ಸಿಕ್ಕುವವ, ದ್ವಾಪರದಲ್ಲಿಯೂ ಭಾರಿ ಕಷ್ಟದಲ್ಲಿ ಸಿಕ್ಕುವವ. ಆದ್ದರಿಂದ ಕಲಿಯುಗದಲ್ಲಿ ಭಕ್ತರೇ ಭಜನೆ ಮಾಡಿ ದೇವರು ಸಿಗ್ತಾನೆ. ಕೇವಲ ನಾಮಸ್ಮರಣೆಗೆ ಭಗವಂತ ಒಲಿಯುತ್ತಾನೆ, ಅದು ಸತ್ಯ. ಆದರೆ ಮಾಡುವಾಗ ಶ್ರದ್ಧೆಯಿಂದ ಮಾಡಿ ಅಂತ. ಹಾಗೆ ಅಣ್ಣ ತಮ್ಮ ಇಬ್ಬರು ಕೂಡ ತಮ್ಮ ಯಾವಾಗಲೂ ಗಲಾಟೆ ಮಾಡಿಕೊಂಡಿರುವುದು ಅವರು. ಆದ್ದರಿಂದ ಯಾರೋ ಹಿರಿಯರು ಹೇಳಿದ್ರಂತೆ, ಹೋಗಿ ತಪಸ್ಸು ಮಾಡಿ ದೇವರು ಬೇಗ ಬರ್ತಾನೆ ಕಲಿಯುಗದಲ್ಲಿ ಅಂತ ಹೇಳಿ ಇಬ್ಬರು ಆಚೆ ಈಚೆ ಕೂತ್ಕೊಂಡು ತಪಸ್ಸು ಮಾಡಿದ್ರು. ದೇವರು ಬಂದು ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬರಬೇಕು ಅಂತ ಕೇಳುವಾಗ ಅಣ್ಣ ಕಣ್ಣು ತೆರೆದು ಹೇಳಿದ ಅಂತೆ, ಸ್ವಾಮಿ ನೀನು ಮೊದಲು ನನ್ನ ಬಳಿ ಬಂದದ್ದ ಅಲ್ಲ ಅವನ ಬಳಿ ಹೋದದ್ದ? ಆಗ ಹೇಳ್ತಾನಂತೆ ದೇವರು, ನಾನು ನಿನ್ನ ಬಳಿಯೇ ಬಂದದ್ದು. ಯಾಕೆ ಅಂತ ಹೇಳಿದ್ರೆ ನೀನು ಅಣ್ಣ ಅಲ್ವಾ, ನಿನಗೆ ಸೀನಿಯಾರಿಟಿ ಜಾಸ್ತಿ. ಆಯ್ತು ಇರಲಿ, ಏನು ಬೇಕು ನಿನಗೆ ಅಂತ ಹೇಳಿದ್ರೆ, ಹಾಗಾದರೆ ತಮ್ಮನ ಬಳಿ ಹೋಗ್ತೀಯಾ ನೀನು? ಹೌದಪ್ಪ, ನಾನು ಅವನ ಬಳಿ ಹೋಗ್ತೇನೆ. ಅವನು ವರವನ್ನು ಕೇಳಿದ್ರೆ ಕೊಡ್ತೀಯಾ ನೀನು? ಹೌದಪ್ಪ, ನಾನು ಅವನು ವರವನ್ನು ಕೇಳಿದ್ರೆ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನಿನ್ನಷ್ಟೇ ಸ್ಮರಣೆ ಅವನು ಕೂಡ ಮಾಡುತ್ತಾನೆ. ಹೌದಾ? ಹಾಗಾದರೆ ಹೇ ಭಗವಂತ, ನನ್ನ ತಮ್ಮ ಏನು ಕೇಳುತ್ತಾನೋ ಆದರೆ 2 ಪಾಲು ನನಗೆ ಕೊಟ್ಟು ಬಿಡು ಅಂತ ಹೇಳ್ತಾನಂತೆ. ತಥಾಸ್ತು ಅಂತ ಹೇಳಿ ತನ್ನ ಬಳಿ ಬಂದು, ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನಿಗೆ ಏನು ಬರಬೇಕು ಕೇಳಿಕೋ ಅಂತ ಹೇಳಿದಾಗ ಅವನು ಅದೇ ಪ್ರಶ್ನೆ ಕೇಳ್ತಾನಂತೆ, ನೀನು ಮೊದಲು ನನ್ನ ಬಳಿ ಬಂದ್ಯಾ ಅಣ್ಣನ ಬಳಿ ಹೋದ್ಯಾ ಅಂತ. ನಾನು ಮೊದಲು ಅವನ ಬಳಿಗೆ ಹೋದೆ ಅಂತ. ದೇವರು ಸತ್ಯ ಹೇಳುದಲ್ವಾ? ಎಂತ ಕೇಳಿದವ? ವರ ಕೇಳಿದ್ನಾ? ಹೌದಪ್ಪ, ವರ ಕೇಳಿದ.
ಏನು ಬೇಕಂತೆ ಅವನಿಗೆ? ನಿನಗೇನು ಕೊಡ್ತೇನೋ ಅದ್ರ 2 ಪಾಲು ಅವನಿಗೆ ಕೊಡ್ಬೇಕಂತೆ. ಓ ದೇವರೇ, ನಾನು ಒಂದು ಮಂತ್ರಿ ಮಾಲ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಅಂತ ಕೇಳಿದ್ರೆ ಅವನಿಗೆ 2 ಬಿಲ್ಡಿಂಗ್ ಆಗಿ ಹೋಗ್ತದಲ್ಲ. ಒಂದು 10 ಕಾರಿನ ಓನರ್ ಆಗಬೇಕು ಅಂತ ಹೇಳಿದ್ರೆ ಅವನಿಗೆ 20 ಓನರ್ ಆಗುತ್ತದೆ. ನನಗೊಂದು 100 ಗೋಣಿ ಚಿನ್ನ ಬೇಕು ಅಂತ ಹೇಳಿದ್ರೆ ಅವನಿಗೆ 200 ಗೋಣಿ ಚಿನ್ನ ಆಗುತ್ತದಲ್ಲ. ಏನು ಮಾಡಲಿ ನಾನು ಅಂತ ಹೇಳಿ ಆಲೋಚನೆ ಮಾಡಿದ ಲಾಸ್ಟ್ಗೆ ಕೇಳಿದೆ, ದೇವರೇ ನನಗೇನು ಬೇಜಾರಿಲ್ಲ, ಕೇಳಿ ದೇವರೇ, ನೀನು ನನ್ನ ಭಕ್ತಿಗೆ ಒಲಿದು ಬಂದಿದ್ರೆ ನನ್ನ ಒಂದು ಕಣ್ಣು, ನನ್ನ ಒಂದು ಕಿವಿ, ನನ್ನ ಒಂದು ಕೈ, ನನ್ನ ಒಂದು ಕಾಲು ಹೋಗ್ಲಿ ದೇವರೇ. ದೇವರಿಗೆ ಆಶ್ಚರ್ಯ, ಭಗವಂತ ಕಲಿಯುಗದಲ್ಲಿ ಬರುವುದಿಲ್ಲ, ಬಂದಿದ್ದಾನೆ, ಬಂದದ್ದನ್ನ ಏನಾದರೂ ಕೇಳುವುದು ಬಿಟ್ಟು ನೀನು ಕೈಕಾಲು ಹೋಗ್ಲಿ ಅಂತ ಕೇಳ್ತಾ ಇದೆಯಲ್ಲೋ. ಐಶ್ವರ್ಯ ಕೇಳೋ ಅಂದರೆ ಬೇಡಪ್ಪ, ಐಶ್ವರ್ಯ ಕೇಳ್ತಿದ್ದೆ ನಾನು, ಐಶ್ವರ್ಯ ಕೇಳಲಿಕ್ಕೆ ನಿನ್ನನ್ನು ಕರೆದದ್ದಾದ್ರೆ ಏನು ಮಾಡ್ದೆ, ನನ್ನ ಅಣ್ಣ ಒಬ್ಬ ಇದ್ದಾನಲ್ಲ ಅವನಿಗೆ ಒಳ್ಳೇದಾಗಬಾರ್ದು. ಆದದ್ದರಿಂದ ನನಗೆ ಒಂದು ಕೈ, ಒಂದು ಕಾಲು, ಒಂದು ಕಣ್ಣು, ಒಂದು ಕಿವಿ ಹೋದ್ರು ಅಡ್ಡಿಲ್ಲ, ಅವನಿಗೆ 2 ಕಣ್ಣು ಹೋಯ್ತು, 2 ಕಿವಿ ಹೋಯ್ತು, 2 ಕೈ ಹೋಯ್ತು, 2 ಕಾಲು ಹೋಯ್ತು, ಸಾಯ್ಲಿ ಆಚೆ ಅಂತ ಹೇಳಿದಂತೆ. ಹೀಗಿರ್ತದೆ ಮತ್ಸರ ಅಂತ ಹೇಳುವಂಥದ್ದು. ಅದು ನಮ್ಮನ್ನು ಮಾತ್ರ ಹಾಳು ಮಾಡುವುದಲ್ಲ, ಜೊತೆಗಿದ್ದವರನ್ನೆಲ್ಲರನ್ನು ಸಹ ಹಾಳು ಮಾಡಿಸಿ ಬಿಡುತ್ತದೆ. ಹುಲ್ಲಿನ ರಾಶಿಗೆ ಬೆಂಕಿ ಇಟ್ಟ ಹಾಗೆ ಅಂತ ಹೇಳುತ್ತದೆ. ಆದದ್ದರಿಂದ ಇದೀಗ ಯಾರಿಗೆ ಮತ್ಸರ? ಕೌರವನಿಗೆ ಮತ್ಸರ. ಯಾಕೆ ಮತ್ಸರ? ಅವರನ್ನ ನತಮಸ್ತಕರನ್ನಾಗಿಸಬೇಕು, ಅವರ ಹೆಸರಿಗೆ ಮಸಿ ಬೆಳೆಯಬೇಕು ಅಂತ ಹೇಳಿ ನಾನು ಅವರಿಗೆ ಏನೇನು ಕಷ್ಟ ಕೊಟ್ಟು ಕಾಡಿಗೆ ಹಾಕಿದರೂ ಕೂಡ ಅವರ ಹೆಸರು ಮತ್ತೆ ಮತ್ತೆ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಕೇಳಲ್ಪಡ್ತದೆ. ಆದದ್ದರಿಂದ ಏನು ಮಾಡುವ, ನಿದ್ರೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ತಿಂಡಿ ತಿನ್ನುತ್ತಾ ಇಲ್ಲ, ಭಾರಿ ಚಿಂತೆ ಮಾಡ್ತಾ ಇದ್ದೇನೆ. ಅವನ ಚಿಂತೆಗೆ ಸರಿಯಾಗಿ ಅದೋ ಏನು ಮಾಡಲಿ ಅಂತ ಚಿಂತೆ ಮಾಡ್ತಾ ಇರುವಾಗ ಅಲ್ಲಿ ಬಂದ್ರಲ್ಲ, ಯಾರದು? ಯಾರೋ ಭಟರು ಹೇಳಿದ್ರಂತೆ, ನೋಡಿ ಯಾರೋ ಬರ್ತಾ ಇದ್ದಾರಲ್ಲಿ, ಯಾರದು ಅಂತ ಹೇಳಿದ್ರೆ ದೂರ್ವಾಸ ಮುನಿಗಳು ಬಂದಿದ್ದಾರೆ. ಮುನಿಯ ಬರವನು ಕೇಳಿ ದುರ್ಯೋಧನನು ಭೀಷ್ಮ ದ್ರೋಣ ಗೌತಮರಿನ ತನಯ ಗುರುಸೂನು ವಿದುರಾದಿಗಳನ್ನೊಳಗೊಂಡು ವಿನುತ ಭೂಸುರ ನಿವಹ ಕಾಂತ ಜಲದ ಕನ್ನಡಿ ಕಲಶ ವಾದ್ಯಧ್ವನಿ ಸಹಿತ ಇದಿರಾಗಿ ಕಾಣಿಕೆಯನ್ನಿತ್ತು ನಮಿಸಿದರು. ದುರ್ವಾಸ ಮುನಿಗಳು ಬಂದಿದ್ದಾರೆ ಅಂತ ಹೇಳಿ ಭಟ ಬಂದು ಹೇಳಿದ ಕ್ಷಣವೇ ಓಡಿಬಿಟ್ಟನಂತೆ. ಕೌರವ ಓಡಿ ಹೋಗಿ ಅವರನ್ನ ಬಾಗಿಲಿಂದ ಒಳಗೆ ಕರ್ಕೊಂಡು ಬರ್ತಾ ಇದ್ದಾನಂತೆ. ಆಹಾ ಆಹಾ, ನಮ್ಮ ಸೌಭಾಗ್ಯ ನೋಡಿ, ಇವತ್ತೇ ಬರಬೇಕಾ ಅವರು? ಬರಲಿ, ನನ್ನ ಚಿಂತೆಗೊಂದು ಮುಕ್ತಿ ಸಿಕ್ಕಿತು ಅಂತ ಹೇಳಿ ದೂರ್ವಾಸ ಮುನಿಗಳು ಬಂದಿದ್ದಾರೆ ಅಂತ ಸಂತೋಷ ಪಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲರಿಗೆ ಗೊತ್ತಿರಬಹುದಲ್ವ, ನಮಗೆ ಕೋಪ ಬಂದ ತಕ್ಷಣ ಏನದು ದೂರ್ವಾಸ ಮುನಿಯಾಗೆ ಮಾಡುದು ನೀವು ಅಂತ ಜೋರು ಮಾಡ್ತಾರೆ. ದೂರ್ವಾಸ ಅಂತ ಹೇಳಿದ್ರೆ ಕೋಪಕ್ಕೆ ಹೆಸರಾದವರು. ಕೋಪ ಬಂದ್ರೆ ಅವರು ಯಾರು ಎದುರು ಇದ್ದಾರೆ ಅಂತ ಹೇಳಿ ಗಮನಿಸುವುದಿಲ್ಲವಂತೆ, ಶಾಪ ಕೊಟ್ಟು ಬಿಡ್ತಾರೆ. ಹಾಗಾದ್ರೆ ಅವರ ಮೂಲಕ ನನ್ನ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕು ಅಂತ ಚಿಂತನೆ ಮಾಡಿರತಕ್ಕಂತಹ ದುಷ್ಟ ಬುದ್ಧಿಯಾದಂತಹ ಕೌರವ ಮುನಿಯ ಬರವನ್ನು ಕೇಳಿ ತನ್ನ ಜೊತೆಯಲ್ಲಿರತಕ್ಕಂತಹ ಋಷಿಮುನಿಗಳನ್ನೆಲ್ಲ ಕರೆದುಕೊಂಡು ಅವರನ್ನ ಎದುರುಗೊಂಡು ಅವರನ್ನು ಒಳಗೆ ಕರೆತಂದು ಕನ್ನಡಿ ವಾದ್ಯ ಧ್ವನಿ ಸಹಿತ ಇದಿರಾಗಿ ಕಾಣಿಕೆಯನ್ನಿಟ್ಟು ಕಾಲೆಲ್ಲ ತೊಳೆದು ಕಾಣಿಕೆಯೆಲ್ಲ ಕೊಟ್ಟು ಫಲಪುಷ್ಪಗಳನ್ನೆಲ್ಲ ಅರ್ಪಣೆ ಮಾಡಿ ಅತಿಥಿ ಸತ್ಕಾರ ಮಾಡುವಾಗ, ಆಹಾ ಏನು ಕೌರವ, ಭಾರಿ ಸಂತೋಷ ಆಯಿತು ನನಗೆ, ನಿನ್ನ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದ್ದೇನಪ್ಪ, ಎಂತ ಬೇಕು ನಿನಗೆ ವರ ಅಂತ ಕೇಳ್ತಾರಂತೆ. ಸಂತೋಷಗೊಂಡಾಗ ಒಳಗೆ ಚೈತನ್ಯ ಇದ್ದವರು ಒಂದು ವರವನ್ನು ಕೊಡುವಂಥದ್ದು ವಾಡಿಕೆ. ನಾನು ಏನು ಕೇಳಿದ್ರೆ ಸಹ ನೀವು ಕೊಡ್ತೀರಾ? ಹೌದಪ್ಪ ಕೇಳು, ಪ್ರಸನ್ನನಾಗಿದ್ದೇನೆ ನಾನು, ಏನು ಕೇಳಿದ್ರು ಕೊಡುವ, ಹೇಳು ಏನು ಬೇಕು? ಹೇ ಬೇರೆ ಎಂತ ಬೇಡ, ಹೇ ಮುನಿಕುಲ ತಿಲಕನೇ, ಮುನಿಕುಲ ತಿಲಕನಾಗಿರ್ತಕ್ಕಂತಹ ದೂರ್ವಾಸ ಮುನಿಗಳೇ, ಕೊಡ್ತೇನೆ ಅಂತ ಹೇಳಿದ್ದು ನೀವು ಕೊಡ್ತೀರಲ್ಲ? ಖಂಡಿತ ಕೊಡ್ತೇನೆ, ಏನು ಬೇಕು? ಕರುಣಿಸೋ. ಹಾಗಾದ್ರೆ ಒಂದು ವರವನ್ನು ಕೊಟ್ಟುಬಿಡಿ, ಒಂದೇ 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 ವರ ಅಲ್ಲ, ನನ್ನ ಮಾತನ್ನು ನಡೆಸಿಕೊಟ್ರೆ ಸಾಕು ನೀವು. ಏನು ಮಾತು? ಹೇ ಮುನಿ ಕುಲ ತಿಲಕನೇ ಕರುಣಿಸೋ, ಎನ್ನ ಸೇವೆಗೆ ಒಲಿದು ವರವಜ ತಲದಿ. ಹೇ ಮುನಿ ಕುಲ ತಿಲಕನೇ ಕರುಣಿಸೋ, ಎನ್ನ ಸೇವೆಗೆ ಒಲಿದು ವರವಜ ತಲದಿ. ಹೇ ಮುನಿ ಕುಲ ತಿಲಕನೇ ಕರುಣಿಸೋ. ಕಾಮ್ಯ ಕವನದ ಗರ್ಭದೊಳಿರ್ಪ ಪಾಂಡವರ ಭೋಜನಾಂತ್ಯದಿ ನೀವು ತರುಷಣಗಿತ್ತು ಅಷ್ಟೇ.
ಕವನದ ಗರ್ಭದೊಳಿರ್ಪ ಪಾಂಡವರ ಭೋಜನಾಂತ್ಯದಿ ನೀವು ದರುಶನ ಇತ್ತು ಸಾಸಿರ ಶಿಷ್ಯೋತ್ತಮರೆಲ್ಲ ಒಡಗೂಡಿ ಭೋಜನದಾತಿಥ್ಯ ಗಳಿಸಬೇಕು ಕೃಪೆ ಮಾಡಿ ಹೇ ಮುನಿ ಕುಲ ತಿಲಕನೇ ಕರುಣಿಸೋ ಎನ್ನ ಸೇವೆಗೆ ಒಲಿದು ವರವ ಜತನದಿ ಹೇ ಮುನಿ ಕುಲ ತಿಲಕನೇ ಕರುಣಿಸೋ ಮುನಿಕುಲ ತಿಲಕನಾಗಿರ್ತಕ್ಕಂತಹ ದೂರ್ವಾಸ ಮುನಿಗಳೇ, ಒಂದೇ ಒಂದು ಮಾತು ನಡೆಸಿಕೊಟ್ರೆ ಸಾಕು ನೀವು. ಏನು, ಕಾಮ್ಯಕವನದಲ್ಲಿ ಪಾಂಡವರಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಲ್ಲ. ಆಹಾ, ಅವರೆಲ್ಲ ಊಟ ಮಾಡಿದ ಮೇಲೆ ನೀವಲ್ಲಿಗೆ ಹೋಗಬೇಕು. ಮತ್ತೆ ನೀವು ಒಬ್ಬರೇ ಹೋಗುದಲ್ಲ, ಆಯ್ತಾ? ನಿಮ್ಮ ಸಾವಿರ ಮಂದಿ ಶಿಷ್ಯಂದಿರಿದ್ದಾರಲ್ಲ, ಅವರನ್ನೆಲ್ಲ ಕರ್ಕೊಂಡು ಹೋಗಬೇಕು ನೀವು. ಅವರು ಊಟ ಮಾಡಿದ ಮೇಲೆ ನೀವು ನಿಮ್ಮ 1000 ಮಂದಿ ಶಿಷ್ಯಂದಿರನ್ನು ಕರ್ಕೊಂಡು ಹೋದಿರಾ, ನನಗಷ್ಟೇ ಸಾಕು ಅಂತ ಈ ಮಾತನ್ನು ನಡೆಸಿಕೊಡ್ತೀರಾ ನೀವು ಅಂತ ಕೇಳಿದಾಗ ದುರ್ವಾಸ ಮುನಿಗಳ ಆಲೋಚನೆ ಮಾಡಿದ್ರಂತ. ಅಪ್ಪ, ಎಂಥ ದುಷ್ಟ ಬುದ್ಧಿವ! ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದೆ ಅಂತ ನನಗೂ ಗೊತ್ತಿದೆ, ಅದು ತೊಳೆದು ಕೌಚಿ ಹಾಕಿದ ಮೇಲೆ ಅದರಿಂದ ಫಲ ಬರುವುದಿಲ್ಲವೂ ಅಂತನೂ ನನಗೆ ಅರಿವಿದೆ. ಅವರು ಊಟ ಮಾಡಿದ ಮೇಲೆ ನೀವು ಹೋಗ್ತೀರಾ, ನಿಮ್ಮ 1000 ಮಂದಿ ಶಿಷ್ಯಂದಿರನ್ನು ಕರ್ಕೊಂಡು ಹೋಗುತ್ತೀರಾ ಅಂತ ಕೇಳ್ತಾ ಇದ್ದಾನಲ್ಲ. ಅದರಿಂದ ಫಲ ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ಕೋಪಾವಿಷ್ಟನಾಗಿರ್ತಕ್ಕಂತಹ ನಾನು ಪಾಂಡವರನ್ನು ಶಪಿಸಿ ಬಿಡುತ್ತೇನೆ. ಛೇ, ಎಂತಹ ದುಷ್ಟ ಬುದ್ಧಿವಾ! ಆದರೆ ಏನು ಮಾಡಲಿ, ಒಪ್ಪಿ ಆಯ್ತಲ್ಲ, ಕೊಡ್ತೇನೆ, ನಡೆಸಿಕೊಡ್ತೇನೆ. ಅವ ಮತ್ತೆ ಕೇಳಿದ, ನಾನು ಮಾತು ಕೇಳಿದ ಮೇಲೆ ನಡೆಸಿಕೊಡ್ತೀರಲ್ಲ. ಛೇ, ಇಂತಹ ಒಂದು ಆಲೋಚನೆ ಇವನ ತಲೆಯಲ್ಲಿ ಇದೆ ಅಂತ ಗೊತ್ತಾಗದೆ ಹೋಯಿತಲ್ಲ. ಶ್ರೀಹರಿಯ ರಕ್ಷಣೆಯಲ್ಲಿರತಕ್ಕಂತಹ ಪಾಂಡವರನ್ನ ನನಗೆ ಮುಟ್ಲಿಕ್ಕೆ ಸಾಧ್ಯವೇ? ಇರಲಿ, ಶ್ರೀಹರಿ ಚಿತ್ತ ಅಂತ ಹೇಳಿ ನೇರವಾಗಿ ಕಾಮ್ಯಕವನಕ್ಕೆ ಬರ್ತಾ ಇದ್ದಾರಂತೆ. ಅದು 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 ಯಾರಲ್ಲಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದಾನೆ ಧರ್ಮರಾಯ. ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ, ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ, ಪಾಂಡವರೆಲ್ಲರ ಭೋಜನ ಕಳೆಯುತ್ತ ಅಕ್ಷಯ ಪಾತ್ರೆಯ ತೊಳೆದಿಹ ವೇಳೆಗೆ ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ, ಪಾಂಡವರೆಲ್ಲರ ಭೋಜನ ಕಳೆಯುತ್ತ ಅಕ್ಷಯ ಪಾತ್ರೆಯ ತೊಳೆದಿಹ ವೇಳೆಗೆ ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ. ಮುನಿಕುಲ ತಿಲಕನ ಭರವನ್ನು ಗಮನಿಸಿ ಧರ್ಮ ಜಗತಿಗೊಂಡ, ತನು ಜತರೊಡಗೂಡಿ ಹರುಷದಿ ಧಾವಿಸಿ ಸಿದ್ಧತೆಯಗೊಂಡ. ಪಾದ ಪೂಜೆಗೈದು ಚರಣಾಧೀಶ್ವರವಂತು ಶರಣು ಶರಣು ಎಂದ. ಜನ್ಮ ಜನ್ಮಾಂತರದ ಸುಕೃತ ಫಲದಿಂದ ವಿನಯಾದಿ ತನುವಾಗಿ ಕರಜೋಡಿಸಿ ನಿಂತ ಬಂದ ಮುನಿಯು ಬಂದ. ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ, ಪಾಂಡವರೆಲ್ಲರ ಭೋಜನ ಕಳೆಯುತ್ತ ಅಕ್ಷಯ ಪಾತ್ರೆಯ ತೊಳೆದಿಹ ವೇಳೆಗೆ ಬಂದ ದೂರ್ವಾಸ ಮುನಿ, ಬಂದ ದೂರ್ವಾಸ ಮುನಿ, ಬಂದ ದೂರ್ವಾಸ ಮುನಿ ಶಿಷ್ಯರೊಂದಿಗೆ. ನೋಡ್ತಾ ಇದ್ದಾನೆ ಧರ್ಮರಾಯ. ಆಹಾ, ಇದೆಂತ ಅವಸ್ಥೆ! ಇದು ಯಾರು ಬಂದಿರುವಂಥದ್ದು ಮಧ್ಯಾಹ್ನದ ಭೋಜನದ ಸಮಯದಲ್ಲಿ?
ದುರ್ವಾಸ ಮುನಿಗಳು ಬಂದಿದ್ದಾರಲ್ಲ, ಹಾಗಾದ್ರೆ ಬಂದದ್ದು ನಮ್ಮ ಭಾಗ್ಯ ಅಂತ ಹೇಳಿ ಭೀಮ, ಅರ್ಜುನ, ನಕುಲ ಬನ್ನಿ 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 ಅಂತ ಹೇಳಿ ತನ್ನ ತಮ್ಮಂದಿರನ್ನ ಕರೆದುಕೊಂಡು ಹೋಗಿ ಯಾವ ರೀತಿಯಲ್ಲಿ ದುರ್ಯೋಧನನು ಕರ್ಕೊಂಡು ಬಂದಿದ್ದಾನೋ ಅದೇ ರೀತಿಯಲ್ಲಿ ತಾನೂ ಕೂಡ ಅವರನ್ನ ಕರ್ಕೊಂಡು ಬಂದು ಉಚಿತಾಸನದಲ್ಲಿ ಕುಳ್ಳಿರಿಸಿ ಅವರ ಪಾದ ಪೂಜೆಯನ್ನ ಮಾಡಿ ಹೇಳ್ತಾ ಇದ್ದಾರಂತೆ. ಸ್ವಾಮಿ, ಎಂತಹ ಸೌಭಾಗ್ಯ ಬಂತು ನೋಡಿ ಈ ಪಾಂಡವರಿಗೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನೀವು ಸರಿಯಾಗಿ ಬಂದಿದ್ದೀರಲ್ಲ ನೋಡಿ ಸ್ವಾಮಿ, ಇಲ್ಲಿ ಹತ್ತಿರದಲ್ಲಿ ಯಮುನಾ ನದಿ ಹರಿಯುತ್ತಾ ಇದೆ. ನೀವೆಲ್ಲರೂ ಹೋಗಿ ನಿಮ್ಮ ಮಧ್ಯಾಹ್ನದ ಆಹ್ನಿಕಗಳನ್ನೆಲ್ಲ ಮುಗಿಸಿ ಬನ್ನಿ. ನೋಡಿ, ಇವತ್ತಿನ ಭೋಜನ ನಮ್ಮದು ನಮ್ಮಲ್ಲೇ ಆಯ್ತಾ, ನೀವೆಲ್ಲರೂ ಕೂಡ ಇಲ್ಲಿಯೇ ಭೋಜನವನ್ನು ಮಾಡಿ ಹೋಗಬೇಕು ಅಂತ ಹೇಳುವಾಗ ದೂರ್ವಾಸರಂದ್ರಂತೆ, ನೋಡಪ್ಪ ಧರ್ಮರಾಯ, ಏನು ಮಾತನಾಡ್ತಾ ಇದ್ದೀನೇನು, ನಾನು ಒಬ್ಬನೇ ಬರಲಿಲ್ಲ. ನೋಡು ನೋಡು ನೋಡು, ಸಾಗರೋಪಾದಿಯಲ್ಲಿ ಬಂದಿರುವಂತಹ ನನ್ನ ಶಿಷ್ಯಂದಿರ ತಂಡವನ್ನು ನೋಡಿದೆಯಾ? ಆ ಸೈನ್ಯಕ್ಕೆಲ್ಲ ಊಟ ಹಾಕಲಿಕ್ಕೆ ನಿನಗೆ ಸಾಧ್ಯತೆ ಉಂಟೋ ಅಂತ ಕೇಳಿದಾಗ, ಅಯ್ಯೋ ಚಿಂತೆ ಮಾಡಬೇಡಿ, ಶ್ರೀಹರಿಯ ದಯೆಯಿಂದ ಆ ಒಂದು ಶಕ್ತಿ ನಮಗೆ ಪ್ರಾಪ್ತವಾಗಿದೆ, ಭಗವಂತ ಇದ್ದಾನೆ, ಯಾಕೆ ಚಿಂತೆ ಮಾಡುವುದು, ನೀವು ಹೋಗಿ. ಎಷ್ಟು ಬೇಡ ಅಂತ ಹೇಳಿದ್ರು ಸಹ ಕೇಳಲಿಲ್ಲ ನೋಡಿ. ನೇರವಾಗಿ ಅವರನ್ನು ಒತ್ತಾಯ ಪೂರ್ವಕವಾಗಿ ಮಧ್ಯಾಹ್ನದ ಹನಿಕೆಗಳನ್ನು ಮುಗಿಸಿ ಅಂತೇಳಿ ಕಳಿಸಿಬಿಟ್ಟು. ಇತ್ತ ಕಡೆಯಲ್ಲಿ ಸಂತೋಷದ ಈ ವಿಚಾರ ಯಾಕೆಂತ ಹೇಳಿದ್ರೆ, ಮನೆಗೆ ಒಬ್ಬರು ಋಷಿವರಿಯರು ಇವತ್ತು ಊಟಕ್ಕಿದ್ದಾರೆ ಅಂತ ಹೇಳುವಂಥದ್ದು, ಅದರಲ್ಲೂ ಕೂಡ ದೂರ್ವಾಸ ಮುನಿಗಳಂತಹ ಭಗವಂತನ ಅವತಾರವೇ ಆಗಿರತಕ್ಕಂತಹ ಶಿವಾಂಶ ಸಂಭೂತರಾಗಿರತಕ್ಕಂತಹ ದೂರ್ವಾಸರು ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪರಮ ಭಾಗ್ಯ ಅಂತ ಹೇಳಿಕೊಂಡು ಹೆಂಡತಿಯನ್ನ ಕರೆದು ಹೇಳ್ತಾ ಇದ್ದಾನಂತೆ, ದ್ರೌಪದಿ ಬಾಯಿಲಿ ಎಂತ ಮಾಡ್ತಾ ಇದ್ದಿ ಇನ್ನೂ ಕೂಡ ನೀನು ಅಡಿಗೆ ಮನೆಯಲ್ಲಿ? ನೋಡಿದೆಯಾ ಇವತ್ತಿನ ಒಂದು ಸೌಭಾಗ್ಯವನ್ನು ನೋಡಿದೆಯಾ? ದೂರ್ವಾಸ ಮುನಿಗಳು ಅವರ 10,000 ಮಂದಿ ಶಿಷ್ಯಂದಿರು ಇವತ್ತು ಊಟಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದಾರೆ. ಹೋಗಮ್ಮ, ಹೋಗು ಹೋಗು ಹೋಗು, ಅವರಿಗೆ ಬೇಕಾದಂತಹ ಭಕ್ಷ್ಯ ಭೋಜ್ಯಾದಿಗಳನ್ನ ಕ್ಷಯ ಪಾತ್ರೆಯಲ್ಲಿ ನೀನು ಸಿದ್ಧಪಡಿಸಿ ಹೋಗು ಅಂತ ಹೇಳಿದಾಗ, ಏನಂದ್ರೆ ದೂರ್ವಾಸ ಮುನಿಗಳು ಅವರ 1000 ಮಂದಿ ಶಿಷ್ಯಂದಿರು ಬಂದಿದ್ದಾರೆ, 10,000 ಮಂದಿ ಶಿಷ್ಯಂದಿರು. ಹಾ ಹೌದು, ಹೋಗು ಹೋಗು, ಅಕ್ಷಯ ಪಾತ್ರೆಯಲ್ಲಿ ಬೇಗ ಸಿದ್ಧಪಡಿಸು ಅಂತ ಹೇಳುವಾಗ, ಕೃಷ್ಣ ಕೃಷ್ಣ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾಳೆ, ಅವಕ್ಕಾಗಿ ನಿಂತಿದ್ದಾಳಂತೆ. ಇದೇನಿದು, ದೂರ್ವಾಸ ಮುನಿಗಳು ಅವರ 10,000 ಮಂದಿ ಶಿಷ್ಯಂದಿರು ಊಟಕ್ಕೆಂದು ಬಂದರೆ ಏನು ಮಾಡಲಿ ನಾನು? ಓ ದೇವರೇ, ಈ ವಿಚಾರವನ್ನು ಗಂಡನಿಗೆ ಹೇಗೆ ಹೇಳಲಿ ನಾನು ಎಂಬುದಾಗಿ ನೇರವಾಗಿ ದೇವರ ಕೋಣೆಗೆ ಓಡೋಡಿಕೊಂಡು ಬಂದು ಕೃಷ್ಣನ ಮುಂಭಾಗದಲ್ಲಿ ಕುಳಿತು ಅಳ್ತಾ ಇದ್ದಾಳಂತೆ. ಭೃಗುಜಲವ ಸುರಿಸಿದಳು, ಸಮ್ಮಾನವನು ಕಾಣುವ ಹಾದಿಯನು ಕಾಣದಲೇ ಸತಿ. ಭೃಗುಜಲವ ಸುರಿಸಿದಳು, ಸಮ್ಮಾನವನು ಕಾಣುವ ಹಾದಿಯನು ಕಾಣದೆ. ಏನು ಮಾಡಿ ಕೃಷ್ಣ, ಎಂತಹ ಪರಿಸ್ಥಿತಿಗೆ ತಂದು ಬಿಟ್ಟೆ, ಇಷ್ಟು ತಡವಾಗಿ ಇನ್ನು ಯಾರು ಊಟಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಅಕ್ಷಯ ಪಾತ್ರೆಯನ್ನು ತೊಳೆದು ಕೌಚಿ ಹಾಕಿ ಬಿಟ್ಟೆನಲ್ಲ ಸ್ವಾಮಿ ನಾನು. ಕೃಷ್ಣ, ಏನು ಮಾಡಲಿ ನಾನು? ನನ್ನ ಗಂಡನಿಗೆ ಅಕ್ಷಯ ಪಾತ್ರೆಯನ್ನು ತೊಳೆದು ಕೌಚಿ ಹಾಕಿದೆ ಅಂತ ಹೇಗೆ ಹೇಳಿ ಸ್ವಾಮಿ ನಾನು? ಏನು ಮಾಡಲಿ? ನೀನೇ ಅನಾಥ ಬಂದೋ ಕೃಷ್ಣ ಅಂತ ಹೇಳ್ಕೊಂಡು ದೇವರ ಮುಂಭಾಗದಲ್ಲಿ ತನಗೆ ಕಷ್ಟ ಬಂತು ಕೃಷ್ಣ ಅಂತ ಹೇಳಿ ಅಳುತ್ತಾ ಇದ್ದಾಳಂತೆ. ಕಣ್ಣೀರು ಸುರಿಸುತ್ತಾ ಇರುವಾಗ ತುಂಬ ಹೊತ್ತಾಯಿತು. ಯಾವಾಗಲೂ ಕೂಡ ನನ್ನ ಹೆಂಡತಿ ಬೇಗ ಬೇಗ ಅಡಿಗೆಯನ್ನು ಸಿದ್ಧ ಮಾಡಿ ಬಾಗಿಲಲ್ಲಿ ಕೈ ಕಟ್ಟಿ ಬಂದು ನಿಂತು ನಗನಗುತ್ತಾ ಇರ್ತಾಳೆ. ಇದು ಯಾಕಿದು, ಇವತ್ತು ಯಾಕಿದು, ಇವಳು ಬಂದೇ ಇಲ್ಲವಲ್ಲ ಅಂತ ಹೇಳಿ ಒಳಗಡೆ ಬಂದನಂತೆ ಧರ್ಮರಾಯ. ಎಲ್ಲಿಯೂ ಕೂಡ ದ್ರೌಪದಿ ಕಾಣಿಸ್ತಾ ಇಲ್ಲ, ಯಾವುದೇ ಅಡಿಗೆಯೂ ಸಿದ್ಧವಾಗಿಲ್ಲ. ಅರೆ, ಇವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಅದು ಬಂದವರು ಒಬ್ಬರಿಬ್ಬರಲ್ಲ, 10,000 ಜನ ದುರ್ವಾಸ ಮುನಿಗಳೊಂದಿಗೆ ಬಂದಿದ್ದಾರೆ. ಇವಳಿಗೆ ಯಾಕೆ ಅರ್ಥ ಆಗುದಿಲ್ಲ? ದ್ರೌಪದಿ ಎಲ್ಲಿದ್ದಿ ಅಂತ ಹೇಳಿ ಹುಡುಕಿಕೊಂಡು ಬಂದ್ರೆ ಎಲ್ಲಿದ್ದಾಳೆ ದ್ರೌಪದಿ? ದೇವರ ಮುಂಭಾಗದಲ್ಲಿ ಅಳುತ್ತಾ ಇದ್ದಾಳಂತೆ ದ್ರೌಪದಿ. ಮನಸ್ಸು ಕೆಟ್ಟದನ್ನ ಶಂಕಿಸ್ತಾ ಇದೆ. ದ್ರೌಪದಿ ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಯಾಕೆ ಏನಾದರೂ ಆಗಬಾರದಾಯಿತೆ? ದ್ರೌಪದಿ ಹೇಳು ಅಂತ ಹೇಳಿದಾಗ, ಯಾವ ವಿಚಾರವನ್ನ ನಾನು ಹೇಳಬಾರದು, ಅವರಿಗೆ ಚಿಂತೆ ಆಗುತ್ತದೆ ಅಂತ ಹೇಳಿ ಆಲೋಚನೆ ಮಾಡಿದ್ದೇನೋ, ಈಗ ಆ ವಿಚಾರವನ್ನ ಹೇಳದೆ ವಿಧಿ ಇಲ್ಲ. ಹೇಳ್ತಾ ಇದ್ದಾಳೆ, ಅಕ್ಷಯ ಪಾತ್ರೆ
ಹೇಳಿ ಇವತ್ತು ಪಾಂಡವರ ಮಾನ ಮರ್ಯಾದೆ ಎಲ್ಲ ಹೊರಟು ಹೋಗುವಂತಹ ಸಂದರ್ಭ ಬಂತಲ್ಲ ಅಂತ ಹೇಳಿದಾಗ ಅರಸಿ ಆರೋಗಿಸಿದ ಭಾವವ ಬರವಿನಲಿದು ಬನರಿದು ಅರಸನ ಹರುಷ ಅಡಗಿತು. ಅರಸಿ ಆರೋಗಿಸಿದ ಭಾವವನರಿತು ಅರಸನ ಹರುಷ ಅಡಗಿತು. ಒಂದೇ ಕ್ಷಣದಲ್ಲಿ ಅವನಿಗೂ ಕೂಡ ಆಘಾತವಾಗಿ ನಿಂತಿದ್ದಾನಂತೆ. ಯಾಕೆ? ಅಕ್ಷಯ ಪಾತ್ರೆ ಇದೆ ಎನ್ನುವಂತಹ ಧೈರ್ಯದಿಂದ ಹೋಗಿ ಹೋಗಿ ಎಲ್ಲರೂ ಹೋಗಿ 10,000 ಜನ ಬಂದರೂ ಊಟ ಹಾಕ್ತೇನೆ ಅಂತ ಹೇಳಿ ಬಿಟ್ಟೇನಲ್ಲ, ನಾನು ಏನು ಮಾಡಲಿ ಸ್ವಾಮಿ. ಧೈರ್ಯ ಸುಕ್ಕಿತು ಉಷ್ಣನಯನಾಂಬು ಉರಿ ಹೊಡೆದ ಕಣಿಕುಗಡರಿತು. ಕಣ್ಣೆಲ್ಲ ಅತ್ತು ಒತ್ತು ಕೆಂಪಾಯಿತಂತೆ ಧರ್ಮರಾಯನದ್ದು. ಏನು ಮಾಡಲಿ ನಾನು ಸ್ವಾಮಿ ಎಂಬುದಾಗಿ ಕೃಷ್ಣ ಅಂತ ಹೇಳಿ ಅವನು ಕೂಡ ಕೃಷ್ಣ ನೀನೇ ಕಾಪಾಡಬೇಕು ಅಂತ ಕರೀತಾ ಇದ್ದಾನೆ. ನೋಡಿ, ಅಷ್ಟು ಹೊತ್ತಿಗೆ ಅಲ್ಲಿ ಬಂದಿರತಕ್ಕಂತಹ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರಿಗೆ ವಿಚಾರ ಗೊತ್ತಾಗಿ ಎಲ್ಲರ ಶರೀರದಲ್ಲಿರುವಂತಹ ಇಡೀ ಶಕ್ತಿಯೇ ಚೈತನ್ಯವೇ ಹೊರಟು ಹೋದ ಹಾಗೆ ಭೂಮಿಗೆ ಬಿದ್ದು ಕುಳಿತರಂತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ಈ ರೀತಿ ಒಂದು ರೀತಿಯ ಅವಮಾನ ನಮಗಾಗಲಿಲ್ಲ. ನಾವು ಕಾಡಿಗೆ ಬಂದಿದ್ದೇವೆ, ನಾನು ಸೋತಿದ್ದೇನೆ ಜೀವಿತದಲ್ಲಿ, ನನ್ನ ಅವಿವೇಕತನದಿಂದ ನಾನು ಸೋತು ಈ ಕಷ್ಟಕ್ಕೆ ಬಂದೆ ಹೊರತು ಈ ರೀತಿ ಮಾಡಿದ್ದಲ್ಲ. ಇದೀಗ ಪಾಂಡವರು ಈವರೆಗೆ ಪಡೆದುಕೊಂಡಿರತಕ್ಕಂತಹ ಹೆಸರೆಲ್ಲವೂ ನಾಶವಾಗಿ ಹೋಗುತ್ತದಲ್ಲ, ಏನು ಮಾಡಲಿ ಸ್ವಾಮಿ ಎಂಬುದಾಗಿ ಅಳುತ್ತಾ ಇರಬೇಕಾದ್ರೆ ನನಗೆ ಧೈರ್ಯ ಹೇಳಬೇಕಾಗಿರುವಂತಹ ನನ್ನ 5 ಜನ ಗಂಡಂದಿರು ಕೂಡ ಏನು ಆಗದವರ ಹಾಗೆ, ಕೈಲಾಗದವರ ಹಾಗೆ ಅಳುತ್ತಾ ಇದ್ದಾರಲ್ಲ, ಏನು ಮಾಡಲಿ ನಾನು. ನನಗೆ ಬೇಕಾದ್ರೆ ಇಂದು ಹೊತ್ತು ಸ್ವಲ್ಪ ತಡದೆ ನಾನು ಪಾತ್ರೆಯನ್ನು ತೊಳೆದು ಹಾಕಿದೆ, ತಪ್ಪಾಯಿತು ಕೃಷ್ಣ, ನಾನು ಊಟನೇ ಮಾಡಬಾರ್ದಾಗಿತ್ತೋ ಏನೋ. ಕೃಷ್ಣ ನೀನೇ ಅನಾಥ ಬಂದು, ನೀನೇ ಅನಾಥ ಬಂದು. ಕಾರುಣ್ಯ ಸಿಂಧು ನೀನೇ ಅನಾಥ ಬಂದು. ಕೃಷ್ಣ ಇದೀಗ ನನ್ನ ಗಂಡಂದರಿಗೂ ಕೂಡ ಏನು ಮಾಡ್ಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾ ಇರುವಾಗ ನನ್ನ ರಕ್ಷಣೆಗೆ ಯಾರಿದ್ದಾರೆ ಸ್ವಾಮಿ? ನೀನೇ ನಮ್ಮೆಲ್ಲರ ರಕ್ಷಕ, ನಮಗೆ ಬಂದಿರುವಂತಹ ದುರಿತವನ್ನ ದೂರ ಮಾಡುವಂತಹ ಓ ಸ್ವಾಮಿ, ನಿನಗಿಂದು ನನ್ನ ಮೊರೆ ಕೇಳ್ತಾ ಇದ್ದೇನೆ. ಬಾ, ಓಡೋಡಿ ಬಾ, ಈ ಪಾಂಡವರ ಮಾನ ಮರ್ಯಾದೆಯನ್ನ ರಕ್ಷಿಸು ಎಂಬುದಾಗಿ. ನೀನೇ ಅನಾಥ ಬಂಧು, ನೀನೇ ಅನಾಥ ಬಂಧು. ಅಂದು ತುಂಬಿದಂತಹ ಸಭೆಯಲ್ಲಿ ಕಳನಾಗಿರತಕ್ಕಂತಹ ದುಶ್ಯಾಸನ ನನ್ನ ಸೇನೆಯನ್ನೆಳೆದು ಅಪಮಾನ ಮಾಡುವಂತಹ ಸಂದರ್ಭದಲ್ಲಿ ಇದೇ ಮುಖಗಳನ್ನ, ಇದೇ ರೀತಿ ಕೈಲಾಗದೆ ಕುಳಿತಿರುವಂತಹ ನನ್ನ 5 ಜನ ಗಂಡಂದಿರ ಮುಖವನ್ನು ನೋಡಿದ್ದೇನೆ ಸ್ವಾಮಿ. ಆಗ ಇವರು ಯಾರು ಕೂಡ ನನ್ನ ರಕ್ಷಣೆಗೆ ಬರ್ಲಿಕ್ಕಿಲ್ಲ, ನನ್ನನ್ನು ಯಾರು ರಕ್ಷಣೆ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಗತಿ ವಿಹೀನರಿಗೆ ಗತಿ ನೀನೇ ಗೋವಿಂದ ಗೋವಿಂದ ಅಂತ ಹೇಳಿ ಕರೆದಾಗ ಓಡೋಡಿ ಬಂದಿದ್ದೀಯಲ್ವೇ ನೀನು. ಇವರೆಲ್ಲರೂ ಇದ್ದ ಹಾಗೆ ನನ್ನ ಮಾನವನ್ನ ದುಶ್ಯಾಸನದಿಂದ ಕಾಪಾಡಿದೆಯಲ್ಲ ಸ್ವಾಮಿ. ಇಂದು ನಿನಗೆ ನನ್ನ ಮೊರೆ ಕೇಳ್ತಾ ಇಲ್ವೇ? ಒಮ್ಮೆ ಬಾ, ಆದಷ್ಟು ಬೇಗ ಬಾ. ಸ್ನಾನಕ್ಕೆ ಹೋದವರು ಬರ್ಲಿಕ್ಕೆ ಎಷ್ಟು ಹೊತ್ತು ಬೇಕು? ಆದ್ದರಿಂದ ಪತಿಗಳೈವರು ಹೇತರೆ ಸತಿಯ ಭಂಗಕ್ಕೆ ಒದಗಲಿಲ್ಲ. 5 ಜನ ಗಂಡಂದಿರು ನನಗೆ, ಒಬ್ಬರಲ್ಲ ಇಬ್ಬರಲ್ಲ. ಗತಿ ನೀನೇ ಮುಕುಂದ,
ಕಷ್ಟವನ್ನ ನೋಡಿಕೊಂಡು ಭಗವಂತನಿಗೆ ಕೂತುಕೊಳ್ಳಲಿಕ್ಕೆ ಸಾಧ್ಯವೇ? ಓಡೋಡಿ ಬರ್ತಾ ಇದ್ದಾನಂತೆ. ನೋಡಿ, ಭಗವಂತನನ್ನ ಕರೆಯುವ ಹಾಗೆ ಕರೆದ್ರೆ ಭಗವಂತ ಈಗಲೂ ಕೂಡ ಬಂದೇ ಬರ್ತಾನೆ. ಭಕುತಿಯ ಮರೆಯನ್ನು ಕೇಳುತ್ತವೆ ಮುರಾರಿ ಆಗಮಿಸಿದ ನಾಥ ಶಂಖಚಕ್ರವರ ಭೀಕರ ಸುಂದರ ನಿತ್ಯ ಮನೋಹರ ಸಾಕ್ಷಾತ್ಕಾರ. ಭಕುತಿಯ ಮರೆಯನ್ನು ಕೇಳುತ್ತವೆ ಮುರಾರಿ ಆಗಮಿಸಿದ ನಾಥ ಶಂಖಚಕ್ರವರ ಭೀಕರ ಸುಂದರ ನಿತ್ಯ ಮನೋಹರ ಸಾಕ್ಷಾತ್ಕಾರ. ಮಂಗಳವಾದ್ಯವು ಬಾನಲಿ ಮೊಳಗೆ ಜೀವ ವೃಂದ ಸಂತೋಷದ ಬೀಗೆ ಸುರನರಂ ರಕ್ಷಿಪ ದೇವ ಪಾಂಡವ ಪಕ್ಷದ ಜೀವ ದೈವ ಹೊನ್ನಿನ ತೇರಲಿ ಬಲುಗಾ ಬೀರ್ಯ ವೇಣುಗಾನದ ಸದ್ಮಾಧುರ್ಯ ಮಹಿಮಾತಿಶಯೋ ಅತ್ಯಾಶ್ಚರ್ಯ ಭಗವಾದರ್ಶನ ಬಲು ಸೌಂದರ್ಯ. ಭಗವಂತ ಓಡೋಡಿ ಬರ್ತಾ ಇದ್ದಾನೆ. ಭಕ್ತಿಯ ಮೊರೆಯನ್ನ ಕೇಳುತ್ತಾ ಅವ ಬರ್ತಿರುವಂತಹ ಚಂದವನ್ನ ಭೂಮಿಯಲ್ಲಿ ದಾಸರು ವರ್ಣನೆ ಮಾಡ್ತಾ ಇದ್ದಾರಂತೆ. ನೋಡಿ, ಭಕ್ತರ ಮೊರೆಗೆ ಹೋಗೊಟ್ಟು ಬರುತ್ತಿರುವಂತಹ ಭಗವಂತನ ಚಂದವನ್ನ ನೋಡುತ್ತಾ ಮಸ್ತಕದಲ್ಲಿ ಮಾಣಿಕದ ಕಿರೀಟ ಮಸ್ತಕದಲ್ಲಿ ಮಾಣಿಕದ ಕಿರೀಟ ಕಸ್ತೂರಿ ತಿಲಕದ ದೆಸೆ ಬಲಲಾಟ ಚಿತ್ತಿಲಿ ಕೊಳಲ ಊದುವ ಮೋರೆ ನೋಟ ಕೌಸ್ತುಭ ಹೆಡ ಬಲದಲ್ಲಿ ಓಲಾಟ ಮಗ ಮುಗಿಸುವ ಸೊಬಗಿನ ಸುಳಿ ಗುರುಳು ಚಿಗುರು ತುಳಸಿ ವನ ಮಾಲೆಯ ಚಿಗುರು ಬಗೆ ಬಗೆ ಹೊನ್ನ ಉಂಗುರವಿಟ್ಟ ಬೆರಳು ಸೊಬಗಿನ ನಾವಿಯ ತಾವರೆ ಎರಡು ಮಸ್ತಕದಲ್ಲಿ ಮಾಣಿಕದ ಕಿರೀಟ. ಕೃಷ್ಣ ಹರೇ ಶ್ರೀಕೃಷ್ಣ ಭಗವಾನಕ್ಕೆ ಜೈ ಎನ್ನುತ್ತಾ ಭೂಮಿಯಲ್ಲಿ ದಾಸರು ಆ ಚಂದವನ್ನ ವರ್ಣನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕ್ಷಣಾರ್ಥದಲ್ಲಿ ಭಗವಂತ ಆ ದ್ರೌಪದಿ ಮತ್ತು ಪಾಂಡವರ ಎದುರಿನಲ್ಲಿ ಪ್ರತ್ಯಕ್ಷನಾಗಿ ಬಿಟ್ಟಿದ್ದಾನಂತೆ. ದೇವರ ದೇವನ ಕಾಣುತ್ತಲಾದ ಸರಿಯಲು ಬಿಸಿತು ಬರುವ ವೇಗ ಒಮ್ಮದ ಹರಿಯಲು ಪ್ರೀತಿ ಗೊತ್ತಿದ ಹೃದಯ ವೀಣೆಯು ಹಾಡಿದು ರಾಗ. ದೇವರ ದೇವನ ಕಾಣುತ್ತಲಾದ ಸತಿಯಲು ಬಿಸಿತು ಬರುವ ವೇಗ ಒಮ್ಮದ ಹರಿಯಲು ಪ್ರೀತಿ ಗೊತ್ತಿಲ್ಲ ಹೃದಯ ವೀಣೆಯು ಹಾಡಿದು ರಾಗ. ಬಂದ ಹರಿ ಬಂದ ಓಡಿ ಹರಿ ಬಂದ ಆಡಿ ಹರಿ ಬಂದ ಕಲಿತು ಹರಿ ಬಂದ 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 ಹರಿ ಬಂದ ಆಡುತ್ತ ಪಾಡುತ್ತ ಹರಿ ಬಂದ ನಲಿಯುತ್ತ ನಲಿಯುತ್ತ ಹರಿ ಬಂದ ಬಂದರಪ್ಪ ಹರಿ ಬಂದ ಬಂದ ಹರಿ ಬಂದ ಓಡಿ ಹರಿ ಬಂದ ಆಡಿ ಹರಿ ಬಂದ ನಲಿದು ಹರಿ ಬಂದ ಬಂದ ಬಂದ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ವಸುದೇವ ಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳುವಾಗ ಅಷ್ಟು ಹೊತ್ತು ಅಳುತ್ತಾ ಇದ್ದಂತಹ ದ್ರೌಪದಿಯ ಮತ್ತು ಪಾಂಡವರ ಮುಂಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ತನ್ನ ಸೊಂಟಕ್ಕೆ ಕೈಯನ್ನ ಕೊಟ್ಟು ನಿಂತ ಕೂಡಲೇ ಆಹಾ ನನ್ನ ದೇವರು ಬಂದು ಬಿಟ್ಟ ಅಂತ ಹೇಳುವಂತಹ ಸಂತೋಷದಲ್ಲಿ ಓಡಿ ಹೋಗಿ ಅವನ ಪಾದ ಮೂಲಗಳಲ್ಲಿ ಬಿದ್ದು ಹೊರಳಾಡುತ್ತಾ ಇದ್ದಾರಂತೆ. ದ್ರೌಪದಿ ಆ ಭಗವಂತನ ಕಾಲನ್ನ ಕಣ್ಣೀರಿನಿಂದ ತೊಳೆಯುತ್ತಾ ಇದ್ದಾಳೆ. ಯಾಕೆ? ಇನ್ನು ನನ್ನ ಕಷ್ಟ ಎಲ್ಲ ಹೋಯಿತು, ದೇವರು ಬಂದನಲ್ಲ ಎಂಬುದಾಗಿ ಒಪ್ಪಿದಳು ಹರುಷದಲ್ಲಿ. ಒಪ್ಪಿದಳು ಹರುಷದಲ್ಲಿ ತುಗುಡದ ಕೊಬ್ಬು ಮುರಿದುದು ಪುಳಕಬಾರಿಯೊಳು ಪುಳಿಯೊಡವೆ ಹಾಯ್ದು ನ್ಯಾದವು ನಯನವಾರಿಗಳು ಕೃಷ್ಣ. ದುಗುಡದ ಕೊಬ್ಬು ಮುರಿದುದು, ಇನ್ನು ನನಗೆ ಕಷ್ಟ ಇಲ್ಲ, ಭಗವಂತ ಬಂದ ಎಂಬುದಾಗಿ ಉಬ್ಬಿದವು ಅಗಲವಾದವು ನಯನವಾರಿಗಳು. ಬಂದ ಬಂದ ಮನಮೋಹನ
ಬಂದ ಮನಮೋಹನ ಮೋಹನ ಬಂದ ಮನಮೋಹನ ಮೋಹನ ಬಂದ ಮನಮೋಹನ. ಭಾಮೆ ರುಕ್ಮಿಣಿ ಸತ್ಯಭಾಮೆ ರಸ ಬಂದ ಭಾಮೆ ರುಕ್ಮಿಣಿ ಸತ್ಯಭಾಮೆ ರಸ ಬಂದ 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 ಕೃಷ್ಣ ಬಂದ ಕೃಷ್ಣ ಬಂದ ಬಂದ ಮನಮೋಹನ ಬಂದ ಮನಮೋಹನ ಬಂದ ನನ್ನಣ್ಣ ಬಂದ ಎಂಬುದಾಗಿ ಕಣ್ಣೀರಿನಿಂದ ಆ ಪಾದವನ್ನ ಹಿಡಿದು ತೊಳೆಯುತ್ತಾ ಇರಬೇಕಾದ್ರೆ ಅವಳನ್ನ ಹಿಡಿದೆತ್ತಿ ನಿಲ್ಲಿಸಿದಂತಹ ಶ್ರೀಕೃಷ್ಣ ಕೇಳಿದಂತೆ, ಯಪ್ಪ ನಾನು ಬಂದು ಹೊತ್ತೆಷ್ಟಾಯಿತು, ನನಗೆ ಸುಸ್ತಾಯ್ತಪ್ಪ. ಇದು ಎಂಥ ದ್ರೌಪದಿ, ಈ ಮಧ್ಯಾಹ್ನದ ಹೊತ್ತಿಗೆ ನೀನು ಕರೆದದ್ದು ರೀತಿಯನ್ನು ನೋಡಿ ನಾನು ಓಡೋಡಿಕೊಂಡು ಬಂದೆ. ನೋಡು 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 ನೋಡು, ನನ್ನ ಕುದುರೆಯ ಕಾಲುಗಳೆಷ್ಟು ಬಳಲಿವೆ. ನಿನ್ನ ಕರೆ ಕೇಳಿದ ಕ್ಷಣ ಎಲ್ಲ ಕೆಲಸವನ್ನು ಬಿಟ್ಟು ಓಡಿಕೊಂಡು ನಾನು ಬಂದಿರುವಾಗ, ಅಣ್ಣ ಬಂದೆಯಾ, ಬಾ ಒಳಗೆ ಬಾ, ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದಿ, ಊಟ ಮಾಡು, ಮತ್ತೆ ಕುಶಲೋಪರಿಯನ್ನು ಮಾತನಾಡುವಂತೆ ಅಂತ ಹೇಳುವುದನ್ನು ಬಿಟ್ಟು ಅಯ್ಯೋ 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 ನೀನು ಅಳುವುದು, ಇರುವವರನ್ನು ಅಳಿಸುವುದು, ಅಷ್ಟೇ ಅಲ್ಲ ನಿನ್ನ ಗಂಡಂದಿರಲ್ಲಿ ಆಳ್ತಾ ಇದ್ದಾರೆ. ಎಂಥ ಅವಸ್ಥೆ ತಂಗಿ, ಬಿಡು ಬಿಡು, ನಾನು ಬಂದಾಯ್ತಲ್ಲ, ಇನ್ಯಾವ ಚಿಂತೆಯೂ ಬೇಡ. ಆದರೆ ಮಾತನಾಡುವ ಮೊದಲು ತಂಗಿ, ಮಧ್ಯಾಹ್ನದ ಹೊತ್ತಿಗೆ ಕರೆದಿದ್ದೀನಿ, ಹಸಿವೆ ಆಗುತ್ತಾ ಉಂಟು, ನನಗೆ ತಿನ್ನಲಿಕ್ಕೆ ಎಂತಾದ್ರೂ ಉಂಟಾ, ಹೊತ್ತು ಸುಮಾರಾಯಿತು ಅಂತ ಹೇಳುವಾಗ ಅಲ್ಲಿಗೆ ಕಣ್ಣಲ್ಲಿ ಕಣ್ಣೀರುಂಟೆ ಹೇಳುತ್ತಾ ಇದ್ದಾಳಂತೆ ದೇವರ ಬಳಿ. ಎಂಥ ಪರೀಕ್ಷೆ ಸ್ವಾಮಿ. ಬೆಟ್ಟಕ್ಕೆ ಚಳಿಯಾದೊಡಂ ನಾನೇ ಹೊದಿಸಲಿ, ಸಾಗರಕ್ಕೆ ದಾಹವಾಗಿರ್ತೊಡಂ ನಾನೇ ಕುಡಿಸಲಿ. ದೇವರೇ, ಒಂದು ಬೆಟ್ಟವೇ ಬಂದು ನನಗೆ ಚಳಿ ಆಗುತ್ತದೆ ಅಂತ ಹೇಳಿದ್ರೆ ಏನನ್ನ ಕೊಡ್ಲಿ ಸ್ವಾಮಿ? ನಾನು ನನ್ನ ಮನೆಗೆ ಒಂದು 10 ಜನ ನೆಂಟರು ಬಂದ್ರೆ ಅವರಿಗೆ ಚಳಿ ಆಗುತ್ತದೆ ಅಂತ ಹೇಳಿದ್ರೆ ನಾನೊಂದು 10 ರಗ್ಗನ್ನ ಕೊಟ್ಟು ಸುಧಾರಿಸಬಹುದು. ಒಂದು ದೊಡ್ಡ ಬೆಟ್ಟಕ್ಕೆ ನನಗೆ ರಗ್ಗನ ಒದಿಸ್ಲಿಕ್ಕೆ ಸಾಧ್ಯವೇ ಸ್ವಾಮಿ? ಸಾಗರ ಅಂತ ಹೇಳಿದ್ರೆ ನೀರಿನ ಆಗರ, ನೀರಿನ ಆಗರವಾಗಿರುವ ಸಾಗರವೇ ಬಂದು ನನಗೆ ಬಾಯಾರಿಕೆ ಆಗ್ತದೆ, ಕುಡಿಲಿಕ್ಕೆ ಕೊಡು ಅಂತ ಹೇಳಿದ್ರೆ ಎಂತ ಕೊಡ್ಲಿ ಸ್ವಾಮಿ? ಒಂದು ಕಾನನವೇ ಬಂದು ನನಗೆ ಹಸಿವೆ ಆಗುತ್ತಾ ಇದೆ ಅಂತ ಹೇಳಿದ್ರೆ ಏನು ಕೊಡ್ಲಿ ಸ್ವಾಮಿ? ನನ್ನ ಕೈಯಲ್ಲಿ ನಿನ್ನ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೆ ಸಾಧ್ಯವೇ ಇತ್ತು? ಈ ಪಾಂಡವರ ಮಾನ ಮರ್ಯಾದೆ ಹೋಗುವಂತಹ ಸ್ಥಿತಿಯಲ್ಲಿ ಉಂಟು. ಅಯ್ಯೋ, ಅಕ್ಷಯ ಪಾತ್ರೆಯನ್ನು ತೊಳೆದು ಕವುಚಿ ಹಾಕಿ ಆಗಿದೆ, ಇನ್ನು ಅದರಿಂದ ಫಲ ಬರುವುದಿಲ್ಲ. ಕೃಷ್ಣ, ಪಾಂಡವರ ಮಾನ ಮರ್ಯಾದೆ ಹೋಗ್ತದೆ, ನೀನು ಓಡೋಡಿಕೊಂಡು ಬಾರೋ ಅಂತ ಹೇಳಿದ್ರೆ ತಂಗಿ ಹಸಿವೆ ಆಗುತ್ತಾ ಇದೆ, ಏನಾದರೂ ತಿನ್ಲಿಕ್ಕೆ ಕೊಡ್ತೀಯಾ ಅಂತ ಕೇಳ್ತಾ ಇದೆಯಲ್ಲ ಸ್ವಾಮಿ, ನಾನು ಏನು ಕೊಡ್ಲಿ, ಎಲ್ಲವೂ ಬರಿದಾಗಿದೆ ಅಂತ ಹೇಳುವಾಗ, ಯಪ್ಪ ಅದು ಸರಿ, ನಿನ್ನಲ್ಲಿ ಅಕ್ಷಯ ಪಾತ್ರೆ ಉಂಟಂತ ಹೇಳಿ ನೀನೇ ಹೇಳಿದ್ದಲ್ಲ, ಎಲ್ಲಿದೆ ತಕೊಂಡು ಬಾ, ಅದರಲ್ಲಿ ಏನಾದರೂ ಇರಬಹುದು ತಿನ್ಲಿಕ್ಕೆ ಅಂತ ಹೇಳುವಾಗ, ಸ್ವಾಮಿ ಎಂತ ಪರೀಕ್ಷೆ ಇದು? ಅಕ್ಷಯ ಪಾತ್ರೆಯನ್ನು ತೊಳೆದು ಕವುಚಿ ಹಾಕಿದ ಮೇಲೆ ಅದರಿಂದ ಯಾವ ಫಲ ಬರುವುದಿಲ್ಲ ಅಂತ ಹೇಳಿ ಅಲ್ವೇ ನಿನ್ನನ್ನು ಕರೆದದ್ದು? ದೂರ್ವಾಸರು ಅವರ 1000 ಮಂದಿ ಶಿಷ್ಯರಿರು ಅಲ್ಲಿ ಹೋಗಿದ್ದಾರೆ, ಇನ್ನೇನು ಬರ್ಲಿಕ್ಕೆ ಹೊತ್ತಾಯ್ತು ಅಂತ ಹೇಳುವಾಗ, ನೀನು ತೆಕ್ಕೊಂಡು ಬಾ ಅದನ್ನೊಮ್ಮೆ ಹೋಗ್. ಅದನ್ನು ತರಿಸಿದನಂತೆ ಸ್ವಾಮಿ ಭಗವಂತ. ದ್ರೌಪದಿಯ ಕೈಯಲ್ಲಿ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬರಿಸಿ ಅದರ ಒಳಗೆ ಕೈ ಆಡಿಸ್ತಾ 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 ಒಮ್ಮೆ ಹೀಗೆ ಕಣ್ಣಿನ ಹತ್ತಿರ ಇಟ್ಟು ನೋಡಿದಂತೆ, ನೋಡುವಾಗ ಅದರಲ್ಲಿ ಒಂದು ಅನ್ನದ ಅಗುಳು. ಕೆಲವು ಉಲ್ಲೇಖಗಳಲ್ಲಿ ಒಂದು ಎಲೆಯ ತುಂಡು ಅಂಟಿಕೊಂಡಿತ್ತು ಅಂತನೂ ಇದೆ. ಒಟ್ಟಿನಲ್ಲಿ ಒಂದು ಅನ್ನದ ಅಗುಳು ಇತ್ತು ಅದರ ಒಳಗಡೆ ಅಂತ ಹೇಳುವಾಗ, ಅದನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ, ಅಯ್ಯೋ ಏನು ಇಲ್ಲ ಅಂತ ಹೇಳಿದೆ, ಒಂದು ಅನ್ನದ ಅಗುಳು ಅದರೊಳಗೆ ಉಳಿದಿದೆ, ಅದೇ ಸಾಕು ನನಗೆ ಅಂತ ಹೇಳಿದ. ನಾವಂದುಕೊಳ್ಬಾರ್ದು, ಓ ದ್ರೌಪದಿ ನಮ್ಮ ಹಾಗೆ ಅವಳು ಪಾತ್ರೆ ತೊಳೆಯುವುದಿಲ್ಲ, ಸರಿ
ನಾವು ತೊಳಿವಾಗ ಅದರಲ್ಲೆಲ್ಲ ಉಳಿದಿರ್ತದಲ್ಲ, ದ್ರೌಪದಿ ಸಹ ನಮ್ಮ ಹಾಗೆ ಅಲ್ಲ ಅಲ್ಲ ಅಲ್ಲ. ಯಾಕೆ ಅಂತ ಹೇಳಿದ್ರೆ ದ್ರೌಪದಿ ಚೆನ್ನಾಗಿ ಪಾತ್ರೆ ತೊಳೆದಿದ್ದಾಳೆ, ಅವಳು ಚೆನ್ನಾಗಿ ಅದನ್ನು ಕೌಚಿ ಹಾಕಿದ್ದಾಳೆ ಕೂಡ. ಆದರೆ ಭಗವಂತನ ಕಣ್ಣು ಅಂತ ಹೇಳಿದ್ರೆ ಒಂದು ಸೂರ್ಯ ಒಂದು ಚಂದ್ರ ಅಂತ ಹೇಳಿ, ಒಂದು ಸಲ ಕತ್ತಲೆ ಆಗಿರ್ತಕ್ಕಂತಹ ಆ ಒಂದು ಅಕ್ಷಯ ಪಾತ್ರೆಗೆ ಮತ್ತೊಮ್ಮೆ ಭಗವಂತ ದೃಷ್ಟಿ ಹಾಯಿಸಿದಾಗ ಮರು ಬೆಳಕಾಯಿತು, ಆದದ್ರಿಂದ ಅದರಿಂದ ಫಲ ಬರ್ತದೆ ಅಂತ ಹೇಳುವಂಥದ್ದು. ಹಾಗೆ ಭಗವಂತನ ಲೀಲೆ ಅಲ್ವಾ, ಭಗವಂತನ ಲೀಲೆಯನ್ನು ಪ್ರಶ್ನೆ ಮಾಡಲಿಕ್ಕುಂಟ. ಭಕ್ತರ ಭೀಷ್ಟಕ್ಕೆ ಬಗೆ ಬಗೆ ಅವತಾರವು ಅಂತ ಹೇಳಿಬಿಟ್ಟಿದ್ದಾರೆ ದಾಸರೀಗ. ಒಂದು ಅನ್ನದ ಅಗುಳನ್ನು ಹಿಡಿದುಕೊಂಡು ತಿಂತಾನಂತೆ, ಅದನ್ನು ತಿಂದು ಅಪ್ಪ ಹೊಟ್ಟೆ ತುಂಬಿತು ಅಂತ ಹೇಳಿ ತೇಗುವಾಗ ಇತ್ತ ಕಡೆಯಲ್ಲಿ ಸ್ನಾನಕ್ಕೆ ಹೋಗಿದ್ರಲ್ಲ ದೂರ್ವಾಸ ಮುನಿಗಳು, 1000 ಮಂದಿ ಶಿಷ್ಯಂದಿರು ಸ್ನಾನ ಮುಗಿಸಿ ದಡಕ್ಕೆ ಬಂದು ಇನ್ನೇನು ಬರಬೇಕು ಅಂತ ಹೊರಡ್ತಾ ಇದ್ದಾರೆ, ಸಿದ್ಧರಾಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಎಲ್ಲರ ಹೊಟ್ಟೆ ತುಂಬಿತಾರೆ. ಕೆಲವರಿಗೆಲ್ಲ ಹೊಟ್ಟೆ ತುಂಬಿ ಹೊಟ್ಟೆ ಉಪ್ಪರಿಸಿ ಕೆಳಗೆ ಬಿದ್ದು ಹೊರಳಾಡ್ತಾ ಇದ್ದಾರೆ. ಅರೆ ಇದೆಂಥ ಅವಸ್ಥೆ, ಇಷ್ಟೊತ್ತು ಜೋರು ಹಸುವೆ ಆಗುತ್ತಾ ಇತ್ತು ನಮಗೆ, ಈಗ ನೋಡ್ರೆ ಹೊಟ್ಟೆ ತುಂಬಿದೆ, ಇದೇನು ಹೀಗಾಯಿತು ಅಂತ ಹೇಳಿ ದೂರ್ವಾಸ ಮುನಿಗಳು ಜ್ಞಾನ ದೃಷ್ಟಿಯಲ್ಲಿ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಹೀಗೆ ಆದ್ರೆ ಒಳ್ಳೇದಿತ್ತು ಮಾರೆ, ಯಾರು ಒಬ್ಬರು ತಿನ್ನೋದು ಮತ್ತೆ ಎಲ್ಲರದ್ದು ಹೊಟ್ಟೆ ತುಂಬೋದು ಅಂತ ಹೇಳ್ಕೊಂಡು. ಅದಕ್ಕೆ ಹೇಳುವಂಥದ್ದು, ಬೇರುಗಳು ನೀರುಂಡಾಗ ತಣಿಯವೇ ಬೂರುಗದ ಶಾಖೋಪಶಾಖೆಗಳು. ನಮ್ಮ ಮನೆಯಲ್ಲಿ ಒಂದು ಮರ ಇದೆ ಅಂತ ಅಂದುಕೊಳ್ಳಿ, ಆ ಮರದ ಎಲೆಗೆ ಬೇರೆ, ಕಾಂಡಕ್ಕೆ ಬೇರೆ, ಗೆಲ್ಲಿಗೆ ಬೇರೆ, ಬೇರಿಗೆ ಬೇರೆ ನೀರು ಬಿಡಬೇಕು ಅಂತ ಇಲ್ಲಲ್ಲ. ಕಾಂಡಕ್ಕೆರೆದಂತಹ ನೀರನ್ನು ಬೇರು ಸೇವನೆ ಮಾಡಿ ಇಡೀ ತನ್ನ ಶಾಖೋಪಶಾಖೆಗಳಿಗೆ ಕೊಡುವ ಹಾಗೆ ಜಗತ್ಪಿತನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ನನ್ನ ಹೊಟ್ಟೆ ತುಂಬಿತು ಅಂತ ಹೇಳಿದರೆ ಅವನ ಮಕ್ಕಳಾದ ನಮ್ಮೆಲ್ಲರ ಹೊಟ್ಟೆ ತುಂಬಿತು ಅಂತ ಅರ್ಥ. ಆದದ್ದರಿಂದ ಇವತ್ತು ಇವರ ಹೊಟ್ಟೆ ತುಂಬಲಿಕ್ಕೆ ಕಾರಣ ಭಗವಂತನ ಹೊಟ್ಟೆ ತುಂಬಿದ್ದಕ್ಕೆ. ಆದದ್ದರಿಂದ ಭಗವಂತನಿಗೆ ಯಾವತ್ತೂ ಕೂಡ ನೈವೇದ್ಯ ಮಾಡಿಕೊಂಡು ನಾವು ತಿನ್ನಬೇಕು ಅಂತ ಹೇಳೋದು, ಗೊತ್ತಾಯ್ತಲ್ಲ. ಅವ ಉಂಡ್ರೆ, ಅವ ಸಂತೃಪ್ತಿಗೊಂಡ್ರೆ ಅದು ನಮಗೆ ಪ್ರಸಾದ. ಆದದ್ದರಿಂದ ಈಗ ಈ ವಿಚಾರ ಜ್ಞಾನ ದೃಷ್ಟಿಯಲ್ಲಿ ದೂರ್ವಾಸ ಮುನಿಗಳಿಗೆ ಗೊತ್ತಾಯಿತು. ಏನು ಬಂದಿದ್ದಾನಲ್ಲಿ ಯಾರವ? ಸಕಲ ಕಾರಣಕರ್ತ ಬಂದಿದ್ದಾನೆ. ಆ ಭಗವಂತನನ್ನ ನೋಡಿ ಬಿಡ್ತೇನೆ ನಾನೊಮ್ಮೆ. ಯಾಕೆ ಗೊತ್ತಾ, ಭಗವಂತ ಯಾರಿಗೂ ಹಾಗೆಲ್ಲ ಕಾಣಿಸುವುದಿಲ್ಲ. ಅವ ಇವತ್ತು ಪಾಂಡವರ ಮನೆ ಅಂಗಳಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಎಂತಹ ಸೌಭಾಗ್ಯ ಪಾಂಡವರದ್ದು. ಛೆ, ಅವರನ್ನ ಪರೀಕ್ಷೆ ಮಾಡಲಿಕ್ಕೆ ನಾನು ಗೊತ್ತಿದ್ದೆ ಬಂದದ್ದು ಇವ ರಕ್ಷಣೆ ಮಾಡ್ತಾನೆ ಅಂತ. ಆದ್ದರಿಂದ ಯಾಕೆ ಭಗವಂತನನ್ನೊಮ್ಮೆ ಕಣ್ಣಾರೆ ನಾನು ನೋಡಬಹುದಲ್ಲ ಅಂತ ಹೇಳಿ ಓಡೋಡಿ ಮೈಯಲ್ಲಿ ಬಟ್ಟೆ ಉಂಟು ಇಲ್ಲವೋ ಅಂತ ಆಲೋಚನೆ ಮಾಡಲಿಲ್ಲ, ಅವನೇನು ಓಡಿಕೊಂಡು ಬಂದಂತೆ. ಬಂದಾಗುವಾಗ ಪಾಂಡವರ ಮನೆಯ ಅಂಗಳದಲ್ಲಿ ಸೊಂಟಕ್ಕೆ ಕೈ ಕೊಟ್ಟು ನಿಂತುಕೊಂಡಿರ್ತಕ್ಕಂತಹ ಭಗವಂತನನ್ನ ಕಂಡು ಕಂಡೆನ ಗೋವ್ಯಾದನ, ಕಂಡೆನ ಗೋವಿಂದನ, ಗೋವಿಂದನ, ಕಂಡೆನ ಗೋವಿಂದನ, ಗೋವಿಂದನ. ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ, ಕಂಡೆನ ಗೋವಿಂದನ. ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ. ಪುರುಷೋತ್ತಮ ನರಹರಿ ಶ್ರೀ ಕೃಷ್ಣನ ಶರಣಾಗತ ಜನ ರಕ್ಷಕನ. ಕರುಣಾಕರ ನಮ್ಮ ಪುರಂದರ ವಿಠಲನ, ವಿಠಲನ ಕೃಷ್ಣ, 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 ಕೃಷ್ಣ. ಕರುಣಾಕರ ಕರುಣಾಕರ ನಮ್ಮ ಪುರಂದರ ವಿಠಲನ. ಬೇರೆ ನಂಬಿದೆ ಬೇರೆ ಜನಿಗನ, ಬೇರೆ ಗೋವ್ಯಾದನ.
ಆಶೀರ್ವಾದವನ್ನು ತಗೊಳ್ತಾ ಇದ್ದಾನಂತೆ. ಸ್ವಾಮಿ, ತಪ್ಪಾಯಿತು ನನ್ನದು, ನೀನು ಕ್ಷಮೆ ಕೊಡಬೇಕು ಅಂತ ಮೊದಲಿಗೆ ಕೇಳ್ತಾ ಇದ್ದಾರಂತೆ. ಆಗ ಹೇಳ್ತಾನಂತೆ, ಏನು ದೂರ್ವಾಸರೇ, ಹಿಂದೆ ಅಂಬರೀಷನಿಗೆ ನೀವು ಇದೇ ರೀತಿ ಕಷ್ಟವನ್ನು ಕೊಟ್ಟಾಗ 3 ಲೋಕದಲ್ಲಿಯೂ ಕೂಡ ನನ್ನ ಸುದರ್ಶನದ ಉರಿಯನ್ನು ತಾಳಲಾರದೆ ನನ್ನ ಭಕ್ತನಾದಂತಹ ಅಂಬರೀಷನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ನಿಮಗೆ ನೆನಪಿದೆಯೋ? ಅಲ್ಲ, ನಾನು ನೆನಪಿಸಬೇಕು ಹೇಗೆ? ಇವತ್ತು ನನ್ನನ್ನೇ ನಂಬಿಕೊಂಡಿರುವಂತಹ ಚಿಂತನ ಮಂಥನಗಳಿಗೆ ನಿರಂತರವಾಗಿ ಕೃಷ್ಣ ಮಾತ್ರ ನಮ್ಮ ಬಂಧು, ಕೃಷ್ಣ ಮಾತ್ರ ನಮ್ಮ ಗೆಳೆಯ, ಕೃಷ್ಣನೇ ತಂದೆ ತಾಯಿ ಎಂಬುದಾಗಿ ಆಲೋಚನೆ ಮಾಡಿ ಸಕಲವನ್ನು ನನಗೆ ಅರ್ಪಿಸಿರ್ತಕ್ಕಂತಹ ಪಾಂಡವರಿಗೆ ನೀವು ಕಷ್ಟ ಕೊಡ್ಲಿಕ್ಕೆ ಬಂದಿದ್ದೀರಲ್ಲ, ಯಾವ ರೀತಿಯ ಶಿಕ್ಷೆಯನ್ನು ನಿಮಗೆ ಕೊಡಬೇಕು ಹೇಳಿ ಅಂತ ಹೇಳಿದ್ರೆ, ಎಲ್ಲ ಭಗವಂತ ಅಲ್ಲ, ಇದರಲ್ಲಿ ನನ್ನದೆಂತ ಇದೆ ತಪ್ಪು? ನೋಡು, ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದವ ನೀನಲ್ವೇ? 14 ಲೋಕಕ್ಕೆ ದಾತ, ನೀ ಪಾಂಡವರ ಮನೆ ದೂತ ಅಂತ ಹೇಳಿಸಿಕೊಂಡಿರುವಾಗ, ಅಯ್ಯಯ್ಯೋ, ನಿನ್ನ ಪಾಂಡವರಿಗೆ ಕಷ್ಟವನ್ನು ಕೊಡಲಿಕ್ಕೆ ನನ್ನಿಂದ ಸಾಧ್ಯವೇ ಸ್ವಾಮಿ? ಈಗ ನೀನು ಆಡಿಸಿದಂತಹ ಆಟದಲ್ಲಿ ನೀ ಸೂತ್ರಧಾರಿ, ನಾವೆಲ್ಲ ಪಾತ್ರಧಾರಿಗಳಷ್ಟೇ ಅಲ್ವೇ? ನೋಡು 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 ನೋಡು, ವಿಷಯ ಹೇಳ್ತೇನೆ, ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತದೆ ಅಂತೇಳಿ. ಯಾಕೆ? ನಿನ್ನನ್ನು ನಂಬಿದಂತಹ ಭಕ್ತರಿಗೆ ಕಷ್ಟಗಳು ಬರಲಿಕ್ಕುಂಟೆ, ಹರಿಭಕ್ತರಾದ ಬಳಿಗೆ ಕಷ್ಟಗಳು ಬರಲಿಕ್ಕೆ ಭಗವಂತ ಬಿಡುವುದಿಲ್ಲ ಅಂತ. ಆದದ್ದರಿಂದ ನಿನ್ನನ್ನು ನಂಬಿಕೊಂಡಿರತಕ್ಕಂತಹ ಸುಖ ದುಃಖೇ ಸಮಯಕೃತ್ವ ಲಾಭೋ ಲಾಭ ಜಯ ಜಯೋ ಅಂತ ಭಗವಂತ ಹೇಳಿರುವಂತಹ ಮಾತು. ಸುಖವಾಗಲಿ ದುಃಖವಾಗಲಿ, ಜಯವಾಗಲಿ ಅಪಜಯವಾಗಲಿ, ನನ್ನನ್ನು ನಂಬಿದಂಥವರನ್ನು ನಾನು ಕೈ ಬಿಡುವುದಿಲ್ಲ ಅಂತ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿರಬೇಕಾದ್ರೆ, ಆ ರೀತಿ ನಿನ್ನನ್ನು ಅನನ್ಯಾಶ್ಚಿಂತಯಂತೋ ಮಾಂ, ನಿತ್ಯವೂ ನಿರಂತರವಾಗಿ ಸ್ಮರಣೆ ಮಾಡುವಂತಹ ಪಾಂಡವರಿಗೆ ಕಷ್ಟ ಕೊಡಲಿಕ್ಕೆ ಸಾಧ್ಯವೇ ಸ್ವಾಮಿ? ಆದ್ದರಿಂದ ನೋಡು ನೋಡು, ಭಕ್ತರಾದವರು ಭಗವಂತನನ್ನು ಹೇಗೆ ಕೂಗಿ ಕರೀಬೇಕು ಅಂತ ಹೇಳುವಂತಹ ಪಾಠವನ್ನು ಇವತ್ತು ಪಾಂಡವರ ಮೂಲಕ ಈ ಒಂದು ಸಣ್ಣ ವಿಚಾರದಲ್ಲಿ ಜಗತ್ತಿಗೆ ಗೊತ್ತಾಗುವಾಗೆ ಆಯ್ತೋ ಇಲ್ವೋ ಹೇಳು ಸ್ವಾಮಿ. ಅಷ್ಟೇ ಅಲ್ಲ, ಭಕ್ತರು ಕರೆದಾಗ ಭಗವಂತನ ಕರುಣೆ ಯಾವ ರೀತಿಯಲ್ಲಿ ಓತಪ್ರೋತವಾಗಿ ಹರಿದು ಬರ್ತದೆ, ಭಕ್ತರ ರಕ್ಷಣೆಗೆ ಭಗವಂತ ಎಲ್ಲಿದ್ದರೂ ಕೂಡ ಓಡೋಡಿ ಬರ್ತಾನೆ ಅನ್ನುವಂಥ ಆ ಕೃಷ್ಣ ಕಾರುಣ್ಯ ಏನು ಎನ್ನುವಂಥದ್ದು ಜಗತ್ತಿಗೆ ತಿಳಿಯಿತಲ್ಲವೇ ಸ್ವಾಮಿ? ಆದದ್ದರಿಂದ ನನ್ನ ಮೇಲೆ ನಿನಗೆ ಕೋಪ ಬೇಡ. ನಾನು ಈ ಒಂದು ವಿಚಾರ, ಪಾಂಡವರ ಭಕ್ತಿ, ನಿನ್ನ ಪ್ರೀತಿ, ಇದು ಪ್ರಪಂಚಕ್ಕೆ ಗೊತ್ತಾಗಲಿಕ್ಕೆ ನೀ ಮಾಡಿದ ನಾಟಕದಲ್ಲಿ ಪಾತ್ರಧಾರಿಯಾದೆ. ಆದುದರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ಅವತ್ತಿನ ಭೋಜನವನ್ನೆಲ್ಲ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡಿ ತಾನು ಹೊರಟು ಹೋಗಿದ್ದಾರಂತೆ ಪಾಂಡವರನ್ನು ಹರಸಿ. ಈ ಸಂದರ್ಭದಲ್ಲಿ 3-4 ದಿವಸ ತಾನು ತಂಗಿದ್ದು ಹೊರಡುವಂತಹ ಸಂದರ್ಭ ಬಂದಾಗ ದ್ರೌಪದಿ ಹೇಳಿದ್ಲಂತೆ, ಸ್ವಾಮಿ, ನಿನ್ನ ಈ ಪ್ರೀತಿಗೆ ಏನು ಹೇಳಲಿ ಸ್ವಾಮಿ? ನಾನು ಹಿಂದೆ ಖಳನಾಗಿರ್ತಕ್ಕಂತಹ ದುಶ್ಯಾಸನ ನನ್ನ ಸೀರೆಯನ್ನೆಳೆದು ಅಪಮಾನ ಮಾಡಿ ಪಾಂಡವರ ಮಾನ ಮರ್ಯಾದೆಯನ್ನು ಈ ಲೋಕಕ್ಕೆ ಹರಾಜು ಹಾಕಬೇಕು ಅಂತ ಆಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಸಣ್ಣ ಬಟ್ಟೆಯನ್ನೇ ನೀನು ಅಕ್ಷಯಾಂಬರವಾಗಿಸಿ ಈ ಪಾಂಡವರ, ಈ ದ್ರೌಪದಿಯ ಮಾನವನ್ನು ಕಾಪಾಡಿದೆಯಲ್ಲ ಸ್ವಾಮಿ. ಅದೇ ರೀತಿ ನನಗೆ ಗೊತ್ತಿದೆ, ಬರಿದಾದಂತಹ ಅಕ್ಷಯ ಪಾತ್ರೆ, ಅದರಲ್ಲಿ ಅಕ್ಷಯ ಭೋಜನವನ್ನು ಸೃಷ್ಟಿ ಮಾಡಿ ಇವತ್ತು ನೀನು ಮತ್ತೆ ಈ ಪಾಂಡವರ ಮಾನ ಮರ್ಯಾದೆಯನ್ನು ಕಾಪಾಡಿದೆ ಸ್ವಾಮಿ. ನಿನಗೆ ಯಾವ ರೀತಿಯಾಗಿ
ನೀವು ಇಲ್ಲಿ ಬಂದಿದ್ದೀರಾ, ನಮಗೆಲ್ರಿಗೂ ಖುಷಿ ಕೊಟ್ಟಿದ್ದೀರಾ, ತುಂಬ ಸಂತೋಷವಾಗಿದೆ. ಈಗ ನೀವು ಇಲ್ಲಿ ಕೆಳಗಡೆ ನಾವು ನಿಮಗೆ ಒಂದು ಫಲತಾಂಬೂಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನೀವು ಒಂಚೂರು ಈ ಕಡೆ ಬಂದು ಕುಳಿತುಕೊಂಡು ಆ ನಮ್ಮ ಫಲತಾಂಬೂಲವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇವರಿಗೆ ಫಲತಾಂಬೂಲ ಕೊಡಲಿಕ್ಕೆ ನಮ್ಮ ಉಪ್ಪಣ್ಣಾಲಿ ಬಾಯಿಲ ऊशमाई आणि कोण ही अणप कमतील बायल पूर्णिम काही नाही पण बसल्या ग योगम करे दिनेश नाईक मम्मल बायला कुसुमा नाईक यो 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 तुम्ही बरं मलगड मनुष्य येऊ का तुम्हाला आता ना तिक तांबूल दिल्या ರೀ. ಇವರು ನಮ್ಮ ಹಿರಿಯ ಸುವಾಸಿನಿಯರು. ಇವರ तो त्याग जे नाही कैला लाईक जाता कृष्ण कारुण्य आईचे विषय आमगेल कृष्ण कशे म्हळ्यार काही तो मोग दिलेला का प्रीत करता मोग करता कोण यो म्हण आपयत पळय तांगेल्या धांवन धांवन येता काही शक्ती मस्त आमी भक्ती नापोका तितले विशय तशें हांव न्हू तुम कोणाक कश्ट आयला रे कृष्णा म्हण आपय दाळी चिम्मी करून येता तो तुमकां पुराय जाणांका. आनी एक कसं म्हळ्यार रे आमगेलो बंदंजे गोविंदाचार्याक वळा कॅलिफोर्निया गेलेलो काही एक सायकेट्रिस्ट आले ताका उलोवचें आशिल्लें. थंय चमकल सुताना तो म्हळ्यार थंय सन्मान करता राबात तुमी हांव उलयता राबता म्हळ्यार टायम वेस्ट जाता ती 10 ಗಂಟೆ बसको तशी ताणें बन्नेंच्यान वतना थंय डॉक्टर बसला म्हाका पळयलें रे हे भगवद्गीतेचे कृष्णान अर्जुनाक गीतोपदेश करचे व्हड फोटो घालाके पार्थसारथीले तेन्ना हाका दिसते यो तूं आमगेले इंडियाची कृष्णाल फोटो हाणी ती म्हाका घाला म्हण ताका म्हणटके तू इथे हे फोटो दवरला तुगेल मागशी म्हणका तेन्ना म्हणटके तुमगेल कृष्णस तो व्हडलो सायकॅट्रिस्ट तागेल इतली व्हड सायकोलॉजिकल हें करतलो कोणेय ना सगळेची ते युद्धांतू ताणें अर्जुनाक कितली लायक करून एक नमनेचे तागेले मॅनेजमेंट टॅक्टीस कृष्णाने गुरू तो मॅनेजमेंट गुरू काही तशें आमी तागेल एक मुळां बसल्यार आमकां तागेल पवर येता म्हणलेले एक भरवयसर हांव हे फोटो घाला म्हणले तशें आमगेल कृष्ण आमकां मात्र न्ही थंय अमेरिकांतू युकेंतू हांगा थंय पुरा भोंवतार आसता आमी पळयता ते हांगा देवस्थान आसता हरे राम हरे कृष्ण तांगेल भक्ती तुम्ही पुरा पळोवन आसका कितले की जायना त्या कृष्णाले फॉलोवर्स जावन आसा ती. ನಮ್ಮದೊಂದು ಕಿರುಕಾಣಿಕೆ ಮಂಜುಳಾ ಅವರೇ आता हंगा आम्ही कृष्णाला एक मूर्ती दवरला म्हळ्यार हांगा ಕೆಲವು जन सांगले आमकां तिका कसले दिवका म्हण दिसता म्हणुका तिणी घेना म्हणला ताचे कितें कृष्णार्पण म्हण तांतू घालचे मागीर आमी तिका दिवचे म्हणल्याकला हें कोणाक दिवका म्हणणे आमकां तें कावंटरार सजेशन आयिल्ले निमित्त आमी दवरला तिका ಕೊಡ್ಚೆ नाका म्हण हांव आमचे गेल्यान सांगता आसा. ಮಂಜುಳಾ ನಿಮಗೆ ಕೊಂಕಣಿ ಬರೋದಿಲ್ಲಲ್ಲ ನಿಮಗೆ ಬೈತಾ ಇದ್ದೀನಿ ನಾನು ಅದಕ್ಕೆ ನಿನ್ನೆ ದಾಳಿ ತೋಯ ತಿಂದಿದ್ದಾರೆ ಈಗ ಬರ್ತದೆ ಅನ್ಸುತ್ತೆ ಕೊಂಕಣಿ ಹಾಂ ಅಯ್ಯೋ ವಿಸರ್ಲಿ ಮಕ್ಕ ಗುರುರಾಜ್ ಅವರೇ ಬನ್ನಿ ಸಾರಿ ನನಗೆ ಗಂಡಸರ ಮಾತು ಹೇಳಲಿಕ್ಕೆ ಮರ್ತೋಗುತ್ತೆ ಯಾವಾಗಲೂ ನಮ್ಮ ವಾಲಂಟಿಯರ್ಸು ಹಾಗೆ ನಾನು ಲೇಡಿ ವಾಲಂಟಿಯರ್ ಅಂತ ಹೇಳ್ತಾರಂತ ಗಂಡಸರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಇವರ ಹಿಂದೆ ಇವರೊಬ್ಬ ಗುರು ರಾಜ ಅಂದರೆ ಗುರುಗಳಿಗೆ ರಾಜ ಅವರು ಗುರು ಇವರು ರಾಜ ಅಂಥೇಳಿ ಹಾಗೆ ಗುರುರಾಜ್ ಅವರಿದ್ದಾರೆ ಪಾಪ ಫುಲ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಹೀಗೆ ನಿಮ್ಮ ಸಪೋರ್ಟ್ ಅವರಿಗೆ ಮುಂದುವರಿಲಿ ಅವರು ಇನ್ನೂ ಪ್ರಖ್ಯಾತ ಆಗಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಬಂದು 7 ದಿನ ಹರಿಕತೆ ಮಾಡುವ ಒಂದು ನಮ್ಮ ಆಕಾಂಕ್ಷೆ ಇದೆ. ಅದನ್ನು ನೀವು ಖಂಡಿತ ಪೂರೈಸ್ತೀರಂತ ಅಂದ್ಕೊಳ್ತೇವೆ. ಯಾಕಂದರೆ ನಿಮ್ಮ ಪ್ರೀತಿ ಒಂದು ಕಾರ್ಕಳದಲ್ಲಿ ಹುಟ್ಟಿದ್ದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಳೀತಾ ಇದೆ. ಧನ್ಯವಾದ ತುಂಬ ಧನ್ಯವಾದ. ಈಗ ಆರತಿ ಆಗತ್ತೆ ಆಮೇಲೆ ಪ್ರಸಾದ ತಗೊಳ್ಬೇಕು ಅವರು ತಗೊಳ್ಬೇಕು. 1-2 ಪೈಚಿ ವಿಷಯಕ್ಕೆ ಸ್ವಲ್ಪ ಅಣ್ಣಪ್ಪ ಮನ್ सांगता
हां आयची सेवादार अनंतराय प्रभू आणि राजाराम भट्ट आणि आयले री मागिरी वैरोचन प्रसाद एक दिवस सेवायचे ना त्यांनी येऊन प्रसाद घेऊ का काय प्रॉब्लेम पौर्णिमा पौर्णिमाला बहिणीने आणके मग बद्दल नाव गत ना तंगेला तुम्ही येऊन मागित प्रसाद घ्यायचा ब्लड डोनेशन एक सांग मरे परमपूज्य गुरुवर्य विद्याधीश स्वाम्यालय चरणारविंद नमस्कार करून हांगा विराजमान जावन आशिल्ल्या पुरुषोत्तम देवा काही नमस्कार करून पायचे प्रोग्रामा विशयी एक दोन उत्तर उलयतास आता तीन शोभमायन कशी सांगल्या 7 दिसाच्या हरिकथेक नेक्स्ट इयर सांगता म्हूण ताचे पयस फुडेची ऑक्टोबरांत मोस्टली शोभमाई आमकां हरिकथ करतकी म्हूण म्हळ्यार ती गेला आतां उल्लोच अशी जाला की ती काय वयर बसून आमी आयकूयात हय आतां आमगेले मेन अनाउन्समेंट म्हळ्यार इतले दीस आमकां चंद्री तेरी पुरा जाला आतां फाल्ल्याचे एक टोटल पॅक्ड प्रोग्राम म्हळ्यार फुडली वारा पयशी चड प्रोग्राम पाय तशें हांव न्हू पुरा जनरल कॉपरेशन आनी टायमली पुरा प्रोग्राम आमकां टायमली जावका फाय कसं जालें म्हळ्यार सकाळी आमगेले तुळशी अर्चने प्रोग्राम आसा आतांय तशें जाला की 160 जन भाय वापस आसाचे पयर आमी 140 केलेले आज 160 सो 160 जनाक आमी वापस एकोमोडेट करता सो ताजे प्रोग्रामा खातीर आमी पुरा जनाला रिक्वेस्ट करता जी सकाळी 8:30चे एक बॅच आसा त्या 8:30 बॅचाक 7:30 येवका 7:30 येवन तुमी काप पिवन जातरी तुमकां काप पिवन जातरी तुमी अंडवाळ न्हेसून हांगा अपास फुडल्या मागे बॅच नंबर्स पुरो आमगेले वॉलंटियर्स सेट करताची सो त्या प्रोग्रामाक सकाळी 8:30 to 9:15 एक 3/4 घंटो एक घंटो 9 वरे भितर आमगेले ते एक फर्स्ट बॅच जाता सेकंड बॅच आतां आमी कसं करताची कोण फर्स्ट येताची तांकां आमी बसयताची म्हळ्यार आमी 90 जन जाल्यार एक बॅचार कंप्लीट करता म्हण आसाची थर्ड बॅच ना सो सेकंड बॅच दय करून हांगा आशिल्ल्या जनान ओके ना जाल्यार भायर आशिल्ल्या जना कोणाकय मेसेज दिवचे आसल्यार कोण एनरोल केला तांणी 9:30 भितर सेकंड बॅचा येवू का येनी म्हण जाल्यार थर्ड बॅचात आनी टोकन हाडल्यार कांय प्रयोजन ना खाली प्रसाद मात दिवेत सो आमगेलो प्रोग्राम पाय सकाळी फर्स्ट बॅच 8:30 to 9:45 एक 9:30 तितले भितर कंप्लीट जाता मागीर वापस 10 धरून 11 काल भितर कंप्लीट जाता 11 वरेक विष्णू सहस्रनामाचे तुळशी अर्चनेचे दोन्ही बॅच कंप्लीट जाल्ली पेटाक दीपदान आणि अपूपदान ह्या दोन्ही प्रोग्राम 11 वरे धरून 12 गंटे भितरी दय करून कंप्लीट सभा ऐकायची 10 ह्या प्रोग्राम 11 काಲ ಕಂಪ್ಲೀಟ್ ಜಾಲ್ಪಟ್ಟ 11 ವರೆ ದೋರು 12 ಗಂಟೆ ದಾಯಿ ದೀಪದಾನ ಅಪುಪದಾನ 12 ಕಾಲು ಗಂಟೆಕ ದೇವು ನಿವೇದ್ಯ ಅವತಾಸ ತೈದೋರ್ನು 12 ವರೆಕ ಗೋಪೂಜ ಜತ್ತ ಗೋಪೂಜ ಜಾವನು ತಜಿ ನೆಕ್ಸ್ಟ್ ಇಮಿಡಿಯೇಟ್ಲಿ 12 ಮುಕ್ಕಾಲು ಬಿಂದಾರ ಆಮಿ ಪನ್ನ ಗಲ್ತಾಚಿ 12 ಮುಕ್ಕಾಲು ದೋನ್ 3 पंती पन्न घालताची 2 काल भितर आमी कंप्लीट करताची पायी तोग्गू जेवण वैर जेवण बफे आनी कसले जैन चड आसा म्हण जाल्यार अनेक वेवस्थाय आमी ते तोग्गू हॉलांत करच्याक आसा म्हळ्यार पाय इंडिपेंडन्स डे जाल्यार मागीर ती मस्जन रजेर आसाची आनी मस्जनाल फोन येता आसा अपूपदानाक आनी विंगड दाना विशयार आनी निमगिता आसाची सो फाल्यां सकाळी ह्या प्रोग्राम जाल्ली पेटाक 2 कालो गंटे नंतर आमी हांगा कंप्लीट तुमी एक पाटी जेवणा चमकल पेटा ह्या कंप्लीट रेडी करताची पुरा नेलार बशी मात्र म्हळ्यार स्वामे आमगेले उडपा मठाचे पुत्तिगे मठा स्वामी येता आसाची तांकां स्वागत करूंक एक पयर आमी कशी पट्टाभिषेकाची अरेंजमेंट केला तशीची एक सेंटर बेत करताची कसले मेजर न्ही खाली बॅरिकेड घालताची हांगा नेलार बैसे थंय नेलार बैसे सायडा बैसताल मात्र आसताची आनी भायर व्हरलेले सो आमी हे अरेंजमेंट करून स्वाम्या स्वागत करून स्वाम्या हांगा बैसून तांगेले आशीर्वचन तदनंतर फलमंत्रक्षद हे पुरा कार्यक्रम 2 वरे धरून 4 वरे भितर तांणी कंप्लीट करताची 4 वरे नंतर 5 गंट्याक स्नॅक्स लाईट स्नॅक्स अरेंजमेंट जाला तशीची 5 गंटे धरून 5 गंटे धरून 6 वरे भितरी पेट्रिऑटिक प्रोग्राम एक अरेंजमेंट जालेलो आसा शोभमाई ताजे लिडरशीप घेवन ती करता आसा 6 वरे गंट्याक आमी सत्यनारायण पुजा
आम्ही फस्ट स्टार्ट करताना अधिक मासाच्या फस्ट पूज स्टार्ट करताना 23 ते दिवस आम्ही सत्यनारायण पूज केलं एक यजमानो आणि आम्ही पुरा तो गोबायशिलाच पर आका आमगेल पुरा वॉलेंटियर्स आणि कोण डिवोटीस कोणाक देवाक एक संकल्प करका म्हण मन आसा तांकां आमी ऑलरेडी अनाउन्स केला पुरा जनान ಒಟ್ಟು ಬೈಸುನು संकल्प करून एक पूजा सो सत्यनारायणाक पूजेक कोणाक इंट्रस्ट आसा आमी सांगला आमगेल वॉलेंटियर्सांक आनी भजक वृंदाक 101 रुपीस भरल्यार आतां 86 जनान एनरोल जाला 22 जन ಚಾನ್ಸ್ आसा 22 जन थंय वचून आज बरोवन घेयाची फाल्यां सकाळी 108 जन जल्ली पेटाक ते काउंटर आमी क्लोज करताची सो सकाळ 6:30 गंटे दवरून रात्री आमी 6 वरे दवरून 8 वरे भितर पूजा मागीर एज शेड्युल्ड आमगेलो वापस पळारा विशय आनी आमगेले प्रोग्राम एंड म्हळ्यार 5चे प्रोग्राम पर हाका अधिक मासाचे लास्ट डे ते कसं प्रोग्राम आसा ताजे पुरा आमी ब्रिफींग 5 करताची आनी 5 कावण सत्यनारायण पूजे बसताची तांणी तांकां फळारा वेवस्था आसा रंदे पुरा तीची तांकां एक खाली रायस ना ताजी वेवस्था केला सो पळार कोण सत्यनारायण एनरोल केला तांणी दनपार जेवण करूनकाची आनी पळार घेवन रात्री जेवण तेज प्रसाद वापस रात्री आसता सो ताजी प्रोग्राम आमी एक अरेंज केला आतां सोम्यान येतना तशीची हांगाचे अधिक मासाक कोण मेजर डोनर्स आसाची तांकां पुराय सोम्याल हातान प्रसाद जाता आनी तांकां हे अभिनंदना प्रोग्राम एक करचे आसा तांगेले जाल्ली नंतर पुरा जाणाक सोम्याल हातान पलमंत्रक्षत जाता हे प्रोग्राम जाता तरी आमगेले फाल्याक इम्पॉर्टंट कसं म्हळ्यार आमगेले वॉलेंटियर्स आज कोण थंय वॉलेंटियर्स आसा जी आतां तुमी एक पाटी उठयले पेट आमी सगळे क्लीन करून वापस टेबल सेट करता जी म्हळ्यार फाल्यां सकाळी 6 गंटे भितर वापस येवन हें पुरो करूं जायना आजीची तुमी एक पाटी तेकड चमकले पेट आमी वापस सेट करून हे नेलार बैसे आनी टेबलार बैसे ताजे अरेंजमेंट करता जी तुळशी उदळान दवरला आनी आमी लास्ट टायम केलेले तशीच ते 7 नमुने साहित्य तुमकां दिताच सो दय करून कोण एनरोलमेंट करू आसा तांणी कराची 22 जनाले बाकी आसा 101 रुपयाचे एक टोकन दिवन ते कंप्लीट केला जाले ಮೇಡಮ್ ಮಂಜುಳಾ ಗುರುರಾಜ್ ಅವರಿಗೆ ತಮಗೆ ಧನ್ಯವಾದ ನಮಗೆ ಕನ್ನಡ ಸ್ವಲ್ಪ ಮಾತಾಡೋದು ಕಮ್ಮಿ ನಾವು ಇವರೇ ಮಾತಾಡೋದು ನಮ್ಮ ಪರವಾಗಿ ಸೊ ತಮಗೆ ಹೇಳ್ತೇವೆ ನೀವು ನಮ್ಮ ಊರಿನವರೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು 2 ದಿವಸ ಬಂದು ನಮಗೆ ತುಂಬ ಒಂದು ನಿಮ್ಮ ಮಾತಿನ ಒಂದು ಇದರಲ್ಲಿ ನಮಗೆ ಮಂತ್ರಸಲೆ ಮೋಡಿ ಮಾಡಿದ್ದೀರಾ ಸರಿ ಥ್ಯಾಂಕ್ ಯು अनेक अण्णापण सकाळी 7 गंटे आमगेले का स्वातंत्र्य दिनाचरणेक का फ्लॅग होइस्टिंग आसा कोण कोण जाता तांणी येती कोणाक देशा वयर मस्त भक्ती आसा ते फ्लॅग होइस्टिंग पळका म्हणून पांय पळयता ते कोण कोण येतात म्हणून तशे 7 गंट्याक आनीक ब्लड डोनेशन कॅम्प आसा कोण कोणाक दिवचे आसा ते एनरोल कराती आनी तुमगेले अर्चनेचे कोण कोणाल खंयच टायमाक कसले म्हणून एक वेळा कन्फर्म करून वतात कोण कोण आयले आनी तांणी व्हरलेल्यांक आमी फोन करून निमगे घेतात तशें म्हणून पांय आमगेले अनेक मिगेले भारत माता दिवस 5 ರಿಂದ 6 वरे तक कोण कोणाल प्रोग्राम आसा म्हणून म्हाका पर्सनली केलो जण सांगला जाल्यार एक वेळा थंय वापस कन्फर्म करून वचाती ते म्हळ्यार आमकां टायम सेट करूं का चेडवांक पुराय ವೀರ ಮಾತೆಯರು ಮಹಾಪುರುಷರಲ್ಲೇ ತಂಗೆಲ್ ಪುರ ವೇಷಗಳನ್ನ ಹಾಡ್ಕ ತಕ್ಕ ಪುರ ನಾವು दिवका म्हणना तुम्ही तुमचेतला आयले जाले आनी ते आमगेल ध्वज कोणकोणाल घरकड आसात आनी पुरा पाय घेवन येवका हे चेडवाल आतां दिवन आमी ते देशभक्ती गीते सांगतना तांकां आमी हॉला भितर ते फ्लॅग देवन गुंडाका म्हणलेकला कोणकोणाल घरकड पुरा घेवन येत 100 ध्वज जेवका म्हाका एक हांव वाडटा 99 तुम्ही मेळाते ओके धन्यवाद तुळशी अर्चन करताना किरगी नेसून येऊ का पैर कोण की जुडीदार घालना येले दही देऊन किरगी नेसून येते पट्या तोडप जेव्हा म्हणून नेसून येते दही करून ಧೂಪಾರತಿಯ ನೋಡುವ ಬನ್ನಿರೆ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಅಗರು ಚಂದನ ಗಂಧ ಗುಗ್ಗುಳ ಸಾಮ
रावण प्रत्याकसन कृष्ण मोशी तू राम तुझे राम ओए रावण अरे ಅವರಪ್ಪ ನಿಮ್ಮ ಮಾವ ರಾಬ ತೆದ್ದಿ ತೆದ್ದಿಯ ಅವರಾಗತ್ತೆ ಬೆಳಿಗ್ಗೆ ಅಲ್ಲಿ ರೆಡಿ ಮಾಡೋಣ ಗೊತ್ತಿದೆ ಅದೇ ವಿಧಾನ ಹೇಳಿದ್ದು ಗೂನು ಹಾಂ ಹಾಂ ಮಣ್ಣಿನ ಕಲ್ಸು ಅವ್ರು ತೆಗೆದ್ಬಿಟ್ಟು
काही toalha de sarment पे अनेक कपड़ा